ಅಭಿನಂದನಾ ಭಾಷಣವನ್ನು ನೆರವೇರಿಸುವುದಕ್ಕಿರುವ ಶ್ರೀ ಮನೋಹರ್ ಪ್ರಸಾದ್ ಪತ್ರಕರ್ತ ಮಂಗಳೂರು ಇವರು ಆಗಮಿಸಿದ್ದಾರೆ. ಎಲ್ಲರನ್ನೂ ಅತ್ಯಂತ ಗೌರವಪೂರ್ವಕವಾಗಿ ಈ ವೇದಿಕೆ ಅರ್ಥಶಾಸ್ತ್ರಜ್ಞರಾಗಿರುವ ಪದ್ಮಭೂಷಣ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು, ಪೂಜ್ಯ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರನ್ನು ದಕ್ಷಿಣ ಕನ್ನಡ, ಕೊಡಗು ಮತ್ತು ಉಡುಪಿಯ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸಾಹಿತ್ಯ ಲೋಕದಲ್ಲಿ ಪಾಂಡಿತ್ಯವನ್ನು ಪಡೆದು ಸ್ಥಳೀಯ ಸಮಾಜ ಮತ್ತು ಸಾಂಸ್ಕೃತಿಕ ಬದುಕಿನ ಎಲ್ಲ ವಿಶಿಷ್ಟ ಮಜಲುಗಳನ್ನು ಪ್ರಪಂಚದಾದ್ಯಂತ ಪ್ರಸರಿಸಿ ಜನರೊಡನೆ ಜನರಾಗಿ, ವಿದ್ವಾಂಸರೊಡನೆ ವಿದ್ವಾಂಸರಾಗಿ, ಸಂಶೋಧಕರೊಡನೆ ಸಂಶೋಧಕರಾಗಿ, ನಮ್ಮೂರಿನ ಸಾಂಸ್ಕೃತಿಕ ಶೈಕ್ಷಣಿಕ ಲೋಕದ ರಾಯಭಾರಿಯಾಗಿ, 2 ಪ್ರಮುಖ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ, ಇಂದಿಗೂ ಸಾಹಿತ್ಯಾಸಕ್ತರ ಹಾಗೂ ವಿದ್ಯಾರ್ಥಿಗಳೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ BA ವಿವೇಕರಯ್ಯವರನ್ನು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಆ ಬಳಿಕ ಅವರ ಸಭೆಯಲ್ಲಿ ಅವರು ಪರಿಸರ ಸ್ನೇಹಿ ಕ್ಯಾಂಪಸ್ನ ಬಗೆಗೂ ಮಾತಾಡಿದ್ದಾರೆ. ನಾವು ಅದನ್ನು ಸಾಂಕೇತಿಕ ರೂಪದಲ್ಲಿ ಒಂದು ರೂಪಕವಾಗಿ ಇಂದು ಅದಕ್ಕೆ ಚಾಲನೆ ಕೂಡ ಒದಗಿದೆ. ಈಗಾಗಲೇ ಪೂಜ್ಯ ಕಾವಂದರು ಗಿಡ ನೆಡುವುದರ ಮೂಲಕ ಈ ಆಶಯಕ್ಕೆ ತಾವು ನೀರೆರೆದಿದ್ದಾರೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಸ್ವಾಗತೋಪಚಾರ ಮಾಡುವ ಸಂದರ್ಭ ಹೂಗುಚ್ಛ ನೀಡುವ ಮೂಲಕ ಅಲ್ಲ, ಗಿಡ ನೀಡುವ ಮೂಲಕ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷರಾದ ಪೂಜ್ಯ ಕಾವಂದರಿಗೆ ಈ ಕಾರ್ಯಕ್ರಮದ ಸಂಯೋಜನಾ ಸಮಿತಿಯ ಹಿರಿಯರಾದ ಶ್ರೀ ಸುನಿಲ್ ಆಚಾರ್ ಅವರು ಬಂದು, ಸುನಿಲ್ ಆಚಾರ್ ಮಂಗಳೂರವರು ಆಗಮಿಸಿ ಗಿಡವನ್ನು ನೀಡುವುದರ ಮೂಲಕ ನಮ್ಮ ಸ್ವಾಗತವನ್ನು
11 ಜನ ಬೇಕು ಅಂತ ಹೇಳಿದಾಗ ನಮಗೆ ಎಡಪಡಿತಾರ ಸಿಕ್ಕಿದ್ದಾರೆ. ಅಂದರೆ ಒಂದು 11 ಮಂದಿ ಕುಲಪತಿಗಳನ್ನು ಮಂಗಳೂರು ವಿಶ್ವವಿದ್ಯಾಲಯದ ಒಳಗಡೆಯಿಂದ ನಾವು ಕೊಡ್ಲಿಕ್ಕೆ ಸಾಧ್ಯ ಆದ. ಯಾಕೆ ಅಂದರೆ ಈ ವಿಶ್ವವಿದ್ಯಾಲಯ ಬಹಳ ಒಂದು ಶೈಶವದಿಂದ ಬಾಲಕದ ಅವಸ್ಥೆಯನ್ನು ದಾಟಿಕೊಂಡು ಬಂದಾಗಲೂ ಕೂಡ, ಈಗ 39 ವರ್ಷ ಆಯಿತು, ಇಲ್ಲಿ ಶಿಕ್ಷಣಕ್ಕೆ ಪ್ರಾಧಾನ್ಯನೇ ಹೊರತು ಬೇರೆ ಯಾವುದಕ್ಕೂ ಪ್ರಾಧಾನ್ಯ ಇಲ್ಲ. ಅಧ್ಯಾಪಕರು ಒಂದೇ ಸಮನೆ ರಾತ್ರಿ 12-1 ಗಂಟೆವರೆಗೆ ಓದುವುದು ಮತ್ತು ಪಾಠ ಮಾಡುವಂಥದ್ದು. ಸೊ ಆದ್ರಿಂದ ಏನಾಗಿದೆ, ಇದಕ್ಕೆ ಹೊರಗಡೆ ಏನಾಯಿತು ಅಂದರೆ ಮೈಸೂರು, ಧಾರವಾಡ ಮತ್ತು ಬೆಂಗಳೂರು ಇದಕ್ಕಿಂತ ಹಿಂದಿನ ಹಳೆಯ ದೊಡ್ಡ ಯೂನಿವರ್ಸಿಟಿಗಳ ನಡುವೆ ಕೂಡ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಹೆಸರು ಬಂತು. ಎಲ್ಲರೂ ಕೂಡ ಏನಾಗಿದೆ, ಒಂದು ರೀತಿಯಲ್ಲಿ ಬಹಳ ತರುಣ ವಿಶ್ವವಿದ್ಯಾಲಯಕ್ಕೆ ಮೈಸೂರು, ಬೆಂಗಳೂರು ಮತ್ತು ಧಾರವಾಡವನ್ನು ಮೀರುವ ರೀತಿಯ ಒಂದು ಶಕ್ತಿ ಬಂದಿತ್ತು. ಯಾಕೆ ಅಂತ ಹೇಳಿದರೆ ಇಲ್ಲಿನ ಅಧ್ಯಾಪಕರು, ವಿದ್ಯಾರ್ಥಿಗಳು ಕಾರಣ. ಹೀಗೆ ಆದಾಗಲೂ ಕೂಡ ಸಾಮಾನ್ಯವಾಗಿ ನಾನು ಹೇಳಿದ್ದೆ ಒಂದು 10 ಮಂದಿ ಕುಲಪತಿಗಳು ಇಲ್ಲಿ ಆಗಿರ್ಬೋದು. ಅದರಲ್ಲಿ 2 ಮಾತ್ರ ಇಲ್ಲಿ ಪ್ರೊಫೆಸರ್ KM ಕಾವೇರಿಯಪ್ಪನವರು ಮೂಲತಃ ಕೊಡಗಿನವರು, ಇಲ್ಲಿ ಮೊದಲು ಬಯೋಸೈನ್ಸಿನಲ್ಲಿ ಆಮೇಲೆ ಅಪ್ಲೈಡ್ ಬಾಟನಿಯಲ್ಲಿ ಪ್ರೊಫೆಸರ್ ಆಗಿದ್ದು ಇಲ್ಲಿ ಕುಲಪತಿಯಾದರು. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ ನೀವೆಲ್ಲ ತೌಳವ ಅಂತ ಹೇಳುವ ಎಂಕಲ್ನಾರ್ ಅಂತ ಹೇಳುವಂಥದ್ದು ಬೇರೆ ಆ ತುಳುತ್ತಾರ ಅಂತ, ತುಳುತ್ತಾರನ್ನ ತುಳುಕ ಲೆಕ್ಕದ ಲೆಕ್ಕ ಅಥವಾ ಚೂರು ಬರಿಕೆಯ ಲೆಕ್ಕದ ಲೆಕ್ಕ, ಗಟ್ಟಿ ಚೂರು ತುಳುತ್ತ ಲಯದ ಲೆಕ್ಕ ಬಟ್ ಚೂರು ಗಟ್ಟಿ ಕೊಡುವಂಥ ಬರಿಕೆಯ ಲೆಕ್ಕ ಎಡಪಡ್ತಾರೆ. ಒಂದು ಸ್ವಲ್ಪ ಸ್ವಾರಸ್ಯದ ಒಂದು ಅಂಶ ಹೇಳಬೇಕು ನಾನು. ಇಲ್ಲಿರುವ ಎಲ್ಲ ಪ್ರೊಫೆಸರ್ಗಳಿಗೂ ನನಗೆ ಕೂಡ ನಮ್ಮ ಮೊದಲನೆಯ ಪ್ರೀತಿ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯ. ಆದರೆ ಬದುಕಿನಲ್ಲಿ ಏನಾಗ್ತದೆ ಅಂದರೆ ನಾವು ಪ್ರೀತಿಸಿದವರನ್ನೆಲ್ಲ ಮದುವೆ ಆಗಲಿಕ್ಕೆ ಆಗುವುದಿಲ್ಲ, ಬಹಳ ಕಷ್ಟ. ಎಷ್ಟೋ ಬಾರಿ ನಮಗೆ ಅದೇನಾಗ್ತದೆ, ನಾವೆಲ್ಲ ಒಂದು 70 ವರ್ಷ ದಾಟಿದವರದ್ದು ಒಂದು ಹಳೆಯ ಕ್ರಮ ಹೇಗೆ ಅಂದರೆ ಮದುವೆ ಆದಾಗ ಪ್ರೀತಿಸಬೇಕು ನಾವು ಅಂತ. ಪ್ರೀತಿಸಿದವರು ಸಿಕ್ಕದೆ ಹೋದರೆ ಏನು ಮಾಡೋದು, ಮದುವೆ ಆದಾಗ ಪ್ರೀತಿಸಬೇಕು ಅಂತ. ಹಾಗೆ ನಾನು ಮಂಗಳೂರು ಸಿಟಿಯನ್ನು ಮದುವೆ ಆಗಬೇಕು ಅಂತ ಆಸೆ ಪಟ್ಟವನು ಹೋದ, ನನಗೆ ನಿಜ ಹೇಳಬೇಕು ನಾನು. ಆದರೆ ನನಗೆ ಸಿಗಲಿಲ್ಲ. ಅದು ಕೊನೆಗೆ ಯಾರೊಬ್ಬಳು ಹುಡುಗಿ ಸಿಕ್ಕಿದ್ದು ಹಂಪಿಯಲ್ಲಿ, ನಾನು ಮದುವೆ ಆದೆ, ಮತ್ತೆ ಅವಳನ್ನು ಹೇಳ್ತೀನಿ ಅಂತ ನಾನು ಕಾಲ ಕೇಳಿದೆ. ಆದರೆ ಎದೆ ಪಡಿತಾರೆ ಪ್ರೀತಿಸಿದ ಅವಳನ್ನು ಮದುವೆ ಆಗಿದ್ದಾರೆ. ಇದೇನಾಗ್ತದೆ, ನಾನು ಇದಕ್ಕೆ ಈಗ ನಮಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಮಗೆ ಅವ್ರು ಸಿಕ್ಕಿ ಅಂದರೆ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ಇದೊಂದು ಸಂಭ್ರಮ. ಯಾಕೆಂದರೆ ಎಲ್ರಿಗೂ ಈ ಬದುಕಲ್ಲಿ ಈ ಥರದ ಸುಖ ಸಿಕ್ಕುವುದಿಲ್ಲ. ಅಂದರೆ ಮಂಗಳೂರು ವಿಶ್ವವಿದ್ಯಾಲಯ, ನಾನು 1-2 ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿ ಆದ ಕಾರಣ ಇದನ್ನು ನಾನು ಒಂದು ಅನುಭವದಿಂದ ಕೆಲವು ಮಾತು ಹೇಳಬೇಕು. ವಿಶ್ವವಿದ್ಯಾಲಯಗಳನ್ನು ಸಾಮಾನ್ಯ ನಾವೆಲ್ಲ ಒಂದು 50 ವರ್ಷದಿಂದ ನಾನು ರಾಜ್ಯದ ಮತ್ತು ದೇಶದ ಹೊರಗಿನ ವಿಶ್ವವಿದ್ಯಾಲಯ ಕಂಡಾಗಲೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಯಾವುದು ಕೋರ್ ಅನ್ನುವಂಥದ್ದು, ಕೇಂದ್ರ ಯಾವುದು. ಬಹಳ ಕಡೆ ಇವತ್ತು ನಾವು ಬಹಳ ಬೃಹದಾಕಾರದ ಕಟ್ಟಡಗಳನ್ನು ಕಾಣ್ತೇವೆ, ಬಹಳ ಅದ್ಭುತವಾದ ಲ್ಯಾಬ್ಗಳು, ಕಂಪ್ಯೂಟರ್ಗಳನ್ನು ಕಾಣ್ತೇವೆ, ಮಾರ್ಬಲ್ನ ಕಟ್ಟಡ ಕಾಣ್ತೇವೆ, AC ರೂಮಿನ ಬಹಳ ಕೋಣೆಗಳನ್ನು ಕಾಣ್ತೇವೆ. ಬಟ್ ನಾನು ಹೇಳ್ತಾ ಇರೋದು ಇವೆಲ್ಲಗಳಿದ್ದು ಕೂಡ ನಿಮ್ಮ ಶೈಕ್ಷಣಿಕ ಚಟುವಟಿಕೆ. ನನ್ನ ಪ್ರಕಾರ ಇಡೀ ಒಂದು ವಿಶ್ವವಿದ್ಯಾಲಯದ ಕೇಂದ್ರ ಅಂದರೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು. ಅದು ಎಲ್ಲಿ ಕೊರತೆ ಆಗ್ತದೋ ನೀವು ಉಳಿದೆಲ್ಲ ಶೃಂಗಾರಗಳು ಕೂಡ ಹೊರಗಡೆ ಶೃಂಗಾರ ಆಗ್ತದೆ. ನಮ್ಮ ಇವತ್ತಿನ ರಾಜ್ಯದ ದೇಶದ ಏನು ದುರಂತ ಅಂದರೆ ನಮ್ಮಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರಿಗೆ ಅಥವಾ ಭೌತಿಕ ಸೌಲಭ್ಯಗಳಿಗೆ ಕೊಡುವಷ್ಟು ಮಹತ್ವವನ್ನು ನಾವು ಶೈಕ್ಷಣಿಕವಾದಂತಹ ಚಟುವಟಿಕೆಗಳಿಗೆ ಕೊಡ್ತಾ ಇಲ್ಲ. ನಾನು ಇದನ್ನು ಕರ್ನಾಟಕದ ಮತ್ತು ಹೊರಗಿನ ವಿಶ್ವವಿದ್ಯಾಲಯ ನೋಡಿ, ನಾನು ಕುಲಪತಿಯಾಗಿದ್ದಾಗ NAAC ಸಮಿತಿಗಳಿಗೆ ಹೋಗ್ತಾ ಇದ್ದೆ. ನಾನು ಕೆಲವು ವಾಸ್ತವಿಕ ಅಂಶವನ್ನು ಹೇಳಬೇಕಿಲ್ಲಿ. ನಾವೆಲ್ಲ ವಿಶ್ವವಿದ್ಯಾಲಯದವರು ಅಥವಾ ಕಾಲೇಜಿನವರು, ನಾನು ಮಾಧ್ಯಮದಲ್ಲಿ ಓದ್ತಾ ಇರ್ತೇನೆ, ನಮಗೆ A ಗ್ರೇಡ್ ಬಂತು, A+ ಬಂತು ಅಂತ ಹೇಳ್ತೇವೆ. ಅದನ್ನೇ ಬಹಳ ದೊಡ್ಡದು ನಾನು ತಿಳ್ಕೊಳ್ತಾ ಇಲ್ಲ. ಅದು ಬಂದ ಕೂಡಲೇ ವಿಶ್ವವಿದ್ಯಾಲಯ ಬಹಳ ಶ್ರೇಷ್ಠ ಅಂತ ನಾನು ಪರಿಗಣಿಸ್ತಾ ಇಲ್ಲ. ಯಾಕೆಂದರೆ NAAC ಅನ್ನೋದನ್ನು ಅದನ್ನು ನಾನು ಕಡೆಗಣಿಸ್ತಾ ಇಲ್ಲ. ಆದರೆ ಒಂದು ಯಾರ್ಸ್ಟಿಕ್ ಅಥವಾ ಪ್ಯಾರಾಡೈಮ್ಗಳಿರ್ತದೆ, ಅದಕ್ಕೆ ಅನುಗುಣವಾದಂಥದ್ದನ್ನು ನೀವು ಮ್ಯಾನೇಜ್ ಮಾಡಿದರೆ ಆಯಾಯ ಕ್ಯಾಟಗರಿಯಲ್ಲಿ ನಿಮಗೆ ಇಷ್ಟಿಷ್ಟು ಅಂಕಗಳು ಸಿಗ್ತವೆ. ಹಾಗಾಗಿ ಎಷ್ಟೋ ಸಂಸ್ಥೆಗಳಲ್ಲಿ ಪಾಠವೇ ಆಗದ ಸಂಸ್ಥೆಗಳಿಗೆ ಕೂಡ A ಗ್ರೇಡ್ ಸಿಗ್ತಿದೆ. ಅದು ಯಾಕೆಂದರೆ ಆ ಯಾರ್ಸ್ಟಿಕ್ಗಳು, ಪ್ಯಾರಾಡೈಮ್ಗಳನ್ನು ನೀವು ಫಿಲಪ್ ಮಾಡಿದ್ರೆ ಆಯಿತು. ನಾನು ಹೇಳ್ತಾ ಇರೋದು ಇದು NAACನ ನಿಮ್ಮ AO A+ಗಿಂತ ಹೆಚ್ಚಾಗಿ ನಮ್ಮ ವಿಶ್ವವಿದ್ಯಾಲಯದ ಒಳಗಿನ ವಿದ್ಯಾರ್ಥಿಗಳು, ಅಧ್ಯಾಪಕರು ನಡೆಸುವ ಕೆಲಸಗಳು ನಮಗೆ A ಗ್ರೇಡ್ ಆಗಬೇಕು. ಅದರಿಂದ ಮಾತ್ರ ಏನಾಗ್ತದೆ ಅಂದರೆ ತರಗತಿಗಳು ನಿರಂತರವಾಗಿ ನಡೆಯುವಂಥದ್ದು. ನಾನು ಹೇಳ್ತಾ ಇರುವಂಥದ್ದು ಎಷ್ಟೇ ಸಂಶೋಧನೆ ಬಗ್ಗೆ ಮಾತಾಡಿದಾಗಲೂ, ನಾನು ಸ್ನಾತಕೋತ್ತರ ಕೇಂದ್ರದಿಂದ
ಒಂದು ಯೂನಿವರ್ಸಿಟಿಯ ಕಾಲದಲ್ಲಿ ನೋಡ್ಕೊಂಡು ಬಂದವನು ಇಲ್ಲಿ ಅಧ್ಯಾಪಕರು ಸ್ಪರ್ಧೆಗೆ ಬಂದ ಹಾಗೆ ಪಾಠ ಮಾಡ್ತಾ ಇದ್ರು. ಒಂದು ತರಗತಿ ಬಿಡ್ತಾ ಇರಲಿಲ್ಲ. ಅದೇ ಅವ್ರು ಹೇಳ್ತಾ ಇರೋದು, ನಮ್ಗೆ ಇಷ್ಟು ಸಂಬಳ ಕೊಡುವಾಗ, ಆ ಕಾಲಕ್ಕೆ ಸಂಬಳ ಇದ್ದದ್ದು ಒಬ್ಬ ಲೆಕ್ಚರಿಗೆ 400 ರೂಪಾಯಿ ಇದ್ದದ್ದು, ನಮಗೆ 400 ರೂಪಾಯಿಯಲ್ಲಿ ಸಂಬಳ ಇದ್ದ ತಿಂಗಳಿಗೆ. ನಾವು ಅದರಿಂದ 10 ವರ್ಷ ನಾವು ಕೆಲಸ ಮಾಡಿದ್ದು. ಆದರೆ ಸಂಬಳಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಕ್ಲಾಸ್ ಬಿಡಬಾರ್ದು, ದಿನಕ್ಕೆ 4 ಗಂಟೆ 5 ಗಂಟೆ ಪೋರ್ಷನ್ಸನ್ನೆಲ್ಲ ಮುಗಿಸ್ಬೇಕು ಅಂತ. ಬಟ್ ಇದೇನಾಗ್ತದೆ ಅಂತ ಹೇಳಿದರೆ, ಇದನ್ನು ಮಾಡದವರು ಏನಾಗ್ತದೆ, ಬಹಳ ಆಸೆಯಿಂದ ಬರೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಮತ್ತು ಆ ಮೂಲಕ ನೀವು ಯಾವುದೇ ಇವತ್ತಿನ ದಿನ ವಿಶ್ವವಿದ್ಯಾಲಯಗಳ ಸಂಖ್ಯೆ ರಾಜ್ಯದಲ್ಲಿ ಒಂದು 25 ಹೆಚ್ಚಿದೆ. ಪ್ರತಿಯೊಬ್ಬ ಅಧ್ಯಾಪಕನಿಗೂ ಬೋರ್ಡ್ ಆಫ್ ಸ್ಟಡೀಸು, ಬೋರ್ಡ್ ಆಫ್ ಎಕ್ಸಾಮಿನರ್ಸು, ಸೆಮಿನಾರ್ಸು, ಲೆಕ್ಚರ್ಸು, ಅದ PhD ವೈಭವಗಳು, ಇದಕ್ಕೆಲ್ಲದಕ್ಕೂ ಕರೆಗಳು ಬರ್ತಾ ಇರ್ತವೆ. ಎಲ್ಲರೂ ಒಂದು 20 ಯೂನಿವರ್ಸಿಟಿಗಳಿಗೆ ಹೋಗ್ತಾ ಹೋದರೆ ಇಲ್ಲಿ ತರಗತಿಗಳು ಏನಾಗ್ತವೆ. ಇವತ್ತಿನ ದಿನ ಸೆಮಿಸ್ಟರ್ ಇದೆ ಮತ್ತು ಚಾಯ್ಸ್ ಬೇಸ್ಡ್ ಸಿಸ್ಟಮ್ ಇದೆ, ನನಗೆ ಗೊತ್ತಿದೆ. ಆದರೆ ಸಿಲೆಬಸ್ ಅಲ್ಲಿ ಇರುವಂಥ ಸಂಗತಿಗಳು ಬೇರೆ. ವಾಸ್ತವದಲ್ಲಿ ನಾವು ಎಷ್ಟನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಒಂದು ಸೆಮಿಸ್ಟರ್ ಸಾಧ್ಯ ಆಗ್ತದೆ ಅನ್ನೋದು. ಏನಾಗ್ತದೆ ಅಂದರೆ ನಾವು ಜಗತ್ತಿನ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಸ್ಥಾನಮಾನಗಳ ಬಗ್ಗೆ ಮಾತಾಡ್ತೇವೆ. ನಾನು ಜಗತ್ತಿನ ಕಳೆದ ತಿಂಗಳು ನಾನು ಪೋಲೆಂಡ್ ವಿಶ್ವವಿದ್ಯಾಲಯದ ಹಿಂದೆ ಜಗತ್ತಿನ ಬೇರೆ ವಿಶ್ವವಿದ್ಯಾಲಯ ನೋಡಿದ್ದೇನೆ. ಏನಾಗ್ತದೆ, ಒಂದು ಅಧ್ಯಾಪಕರು ರಾತ್ರಿ 10 ಗಂಟೆವರೆಗೆ ಡಿಪಾರ್ಟ್ಮೆಂಟ್ ಇರ್ತಾರೆ. ನಮಗೆ 10 ರಿಂದ 5 ಗಂಟೆ ಅನ್ನೋದು ಒಂದು ಆಫೀಸ್ ಕೆಲಸ ಬೇರೆ. ಒಬ್ಬ ಸಂಶೋಧಕನಾದವನು ಒಂದು ಲ್ಯಾಬಿನಲ್ಲಿಯೋ, ಒಂದು ಲೈಬ್ರರಿಯಲ್ಲಿಯೋ, ಒಂದು ಡಿಪಾರ್ಟ್ಮೆಂಟಲ್ಲಿಯೋ, ಅದು ಅವರ ಸ್ವಂತ ಸುಖಾಯ ಮಾಡುವಂಥ ಕೆಲಸಗಳು. ರಿಸರ್ಚ್ ಅನ್ನೋದು ಕೂಡ ಅಷ್ಟೇನೆ. ಅದು ಯಾವುದೋ ಒಂದು PhD ಮಾಡಿ ಮುಕ್ತಾಯ ಮಾಡುವುದಲ್ಲ. ಈ ಅರ್ಥದಲ್ಲಿ ಕೂಡ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಒಂದು ವಿಶ್ವವಿದ್ಯಾಲಯದ ಒಂದು ಕೇಂದ್ರವಾಗಿ ಶೈಕ್ಷಣಿಕ ಚಟುವಟಿಕೆಗಳು ಇರಬೇಕು ಅನ್ನುವಂಥ. ಪ್ರೊಫೆಸರ್ ಎಡಪಡಿ ತಯಾರು ಬಹಳ ಒಳ್ಳೆಯ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ವಿದ್ಯಾರ್ಥಿ, ಒಳ್ಳೆಯ ಸಂಶೋಧಕ, ಅವರ ಸಂಶೋಧನಾ ಪ್ರಬಂಧಗಳಿವೆ. ಹಾಗಾಗಿ ಬಹುಶಃ ಅಂತಹ ಒಂದು ವಾತಾವರಣವನ್ನು ಇಲ್ಲಿ ಬೆಳೆಸಬೇಕು. ಯಾಕೆಂದರೆ ಅದನ್ನು ಇಲ್ಲ ಅಂತ ಹೇಳ್ತೇನೆ, ಆದರೆ ನಿಧಾನವಾಗಿ ಏನಾಗ್ತದೆ ಅಂದರೆ, ನಾವು ಸಂಖ್ಯೆಯ ಪ್ರಮಾಣ ಹೆಚ್ಚಾಗ್ತಾ ಹೋದಾಗಲೆಲ್ಲ ವಿಭಾಗಗಳು ಹೆಚ್ಚಾಗ್ತವೆ ಅಂತ. ಇನ್ನೊಂದು ಮಾಮಸಿ ಹೇಳಬೇಕು, ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಎಲ್ಲ ಟೀಕೆಗಳನ್ನು ಮಾಡುವಾಗಲೂ ಕೂಡ ನಾನು ಕಂಡ ಹಾಗೆ ಕಳೆದ ಒಂದು 45 ವರ್ಷದಿಂದ ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ, ಬಹಳ ಅದನ್ನು ಹೇಳಲಿಕ್ಕಾಗದಷ್ಟು ಅಪರಾಧಗಳು. ಅವು ನೇಮಕಾತಿಗಳನ್ನು ಮಾಡದಿರುವಂಥದ್ದು. ಒಂದು ವಿಭಾಗದಲ್ಲಿ ನೀವೀಗ ರಾಜ್ಯದ ಎಷ್ಟೋ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ, ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ 25 ಮಂದಿ ಇರುವ ಅಧ್ಯಾಪಕರಲ್ಲಿ 2-3 ಮಂದಿ ಮಾತ್ರ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವ್ರು ಏನು ಮಾಡಬೇಕು? ಎಲ್ಲ ಗೆಸ್ಟ್ ಲೆಕ್ಚರ್ಸ್ನಿಂದ ಎಷ್ಟು ಮಾಡಲಿಕ್ಕೆ ಸಾಧ್ಯ? ಇವುಗಳನ್ನು ಈ ಥರ ನೇಮಕಾತಿಯನ್ನು ಮಾಡದಿದ್ದರೆ, ಒಬ್ಬ ಕುಲಪತಿಯ ನೇಮಕ ಮಾಡಿ ಒಂದು ಆರ್ಡರ್ ಕೊಟ್ಟು ಮತ್ತೆ ಯಾವುದೇ ಸಲಹೆ ಅವರಿಗೆ ಸಹಕಾರ ಕೊಡದಿದ್ದರೆ ಹೇಗೆ ಕೆಲಸ ಮಾಡುವಂಥದ್ದು? ಇದು ನಾನನ್ನು ಹೇಳ್ತಾ ಇದ್ದ UGCಯ ಸಮಸ್ಯೆಗಳಿವೆ. ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯಗಳ ಬಗ್ಗೆ ನಿಯಂತ್ರಣ ಮಾಡುವಷ್ಟು ದೊಡ್ಡ ಮಾತನ್ನು ಆಡುವ ಪ್ರಮಾಣದಲ್ಲಿ ಅವುಗಳಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇವೆ. ಸೊ ಇವುಗಳು ಕೂಡ ನಾನು ಗಮನಿಸಬೇಕಾದ್ದು, ಮಾನ್ಯ ಕುಲಪತಿಯವರು ಉಳಿದ ಕುಲಪತಿಗಳ ಜೊತೆಗೆ ಸೇರಿ ಸ್ವಲ್ಪ ಮಟ್ಟಿಗಾದರೂ ಸರ್ಕಾರದ ಜೊತೆಗೆ ಜಗಳ ಆಡಬೇಕು. ಯಾಕೆ ಜಗಳ ಆಡಬೇಕು ಅಂದರೆ, ನಾನು ಈಗ ಜಗಳ ಮಾಡಿದ್ದೇನೆ ಅನ್ನುವಂಥದ್ದು. ಯಾಕೆಂದರೆ ಸರ್ಕಾರ ಅನ್ನುವಂಥದ್ದು ನಮ್ಮ ಬಾಸ್ ಅಲ್ಲ. ನಾನು ಎಷ್ಟೋ ಬಾರಿ ಒಂದು ಮಾತು ಹೇಳಬೇಕು. ನಾನು ಹಂಪಿಯಲ್ಲಿದ್ದಾಗ, ಹೆಸರು ಹೇಳ್ತಾ ಇಲ್ಲ, ಒಬ್ಬರು ಸಚಿವರು ಬಹಳ ದೊಡ್ಡ ಸ್ಥಾನದಲ್ಲಿದ್ದವರು ನನಗದು ಫೋನ್ ಮಾಡಿದರು. ರೇವರೇ, ಸಿಂಡಿಕೇಟಿಗೆ ನೀವು ಸರ್ಕಾರಕ್ಕೆ ಕಳಿಸುವಾಗ ಯಾರ ಹೆಸರನ್ನು ಕಳಿಸ್ತೀರಿ ಅಂತ. ನಾನು ಹೇಳಿದೆ, ಅದು ನಿಮ್ಗೆ ಸಂಬಂಧಪಟ್ಟದ್ದಲ್ಲ. ಅವರು ದೊಡ್ಡ ಸ್ಥಾನದಲ್ಲಿ ಸಚಿವರಾಗಿದ್ದರು ರಾಜ್ಯ ಸರ್ಕಾರದಲ್ಲಿ. ಯಾಕೆ? ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲ. ನಮಗೆ ಸರ್ಕಾರ ಅಂದರೆ ಸೆಕ್ರೆಟರಿ ಟು ಹೈಯರ್ ಎಜುಕೇಷನ್, ಗವರ್ಮೆಂಟ್ ಆಫ್ ಕರ್ನಾಟಕ, ಮಿನಿಸ್ಟರ್ಸ್ ಅಲ್ಲ. ಮಿನಿಸ್ಟರ್ಸ್ ನಮಗೇನು ಸಂಬಂಧ ಇದೆ? ಅವರು ಸಿಟ್ಟು ಬಂತು, ಒಂದು ತಿಂಗಳು ಮಾತಾಡಲಿಲ್ಲ ಅವರು, ನಾನು ಮಾತಾಡಲಿಲ್ಲ. ಆಮೇಲೆ ಅವರಾಗೆ ಮಾತಾಡ್ತಾ ಬಂದರು. ನಾನು ಹೇಳ್ತಾ ಇರುವಂಥದ್ದು, ರಾಜಕಾರಣಿಗಳನ್ನು ಬಹಳವಾಗಿ ಓಲೈಸಬಾರ್ದು. ನಾನು ಹೇಳ್ತಾ ಇದ್ದೆ, ಅವರು ಒಳ್ಳೆಯವರೇ. ಆದರೆ ನಾನು ಮುಕ್ತ ವಿಶ್ವವಿದ್ಯಾಲಯದಲ್ಲಿದ್ದಾಗ ನೇಮಕಾತಿ ಮಾಡಿದಾಗ ಬಹಳ ದೊಡ್ಡ ಹುದ್ದೆಯಿಂದ ಹಿಡಿದು ಒಂದು 100ಕ್ಕಿಂತ ಹೆಚ್ಚು ಎಲ್ಲ ರಾಜಕಾರಣಿಗಳು ಪತ್ರ ಬರೆದ್ರು, ಫೋನ್ ಮಾಡಿ. ನಾನು ಒಬ್ಬರ ಕೆಲಸವೂ ಮಾಡಲಿಲ್ಲ. ಆದರೆ ಇವತ್ತು ನನ್ನ ಕಡೆ ಎಲ್ಲರೂ ನಮಸ್ಕಾರ ಮಾಡಿ ಸಂತೋಷದಿಂದ ಮಾತಾಡ್ತಾ ರಾಜಕಾರಣಿಗಳು. ನಾನು ಹೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ನಮ್ಮ ಐಡೆಂಟಿಟಿಯನ್ನು, ಅದಕ್ಕೆ ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಂತ ಅವರಿದ್ದರು. ಅವರು ಕೆಲ ಹುಡುಗರನ್ನ ಕಳಿಸುವಾಗ ಹೇಳಿದರಂತೆ. ಆ ಹುಡುಗರು ಹೇಳಿದರು, ದಲಿತ ಹುಡುಗರು, ಸರ್ ನಮ್ಮನ್ನು ಶ್ರೀನಿವಾಸ್ ಸಾಹೇಬರು ಕಳಿಸಿದರು. ಒಂದು ಮಾತು ಹೇಳಿದರು, ವೇಕರಿಯವರು ನಾನು ಹೇಳಿದ ಕೆಲಸ ಮಾಡೋದಿಲ್ಲ, ಅವ್ರು ಯಾರ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಅವರಿಗೊಬ್ಬರ ನನ್ನ ಬಗ್ಗೆ ಗೊತ್ತಿದ್ದಿಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇರೋದು, ಒಂದು ನೇಮಕಾತಿ ಬಂದ ಇನ್ನೊಂದಾಗ ಈ ಥರದ ಅವರು ಸಾರ್ವಜನಿಕ ವ್ಯಕ್ತಿಗಳು ಫೋನ್ ಮಾಡ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಕೇಳ್ತಾ ಹೋದ್ರೆ ಏನಾಗ್ತದೆ, ಎಲ್ಲೋ ಒಂದು ಕಡೆ ನಮ್ಮ ನಿವೃತ್ತಿ ಆದ ಮೇಲೆ ನಮ್ಮ ಮೇಲೆ ಅನೇಕ ಅಪರಾಧಗಳು ಬರ್ತವೆ. ನಾನು ಹೇಳ್ತಾ ಇರೋದಷ್ಟೇನೆ, ಹಣ, ಜಾತಿ
ಮತ್ತು ತಮ್ಮದೇ ಆದ ಒಂದು ಬಳಗ ಎನ್ನುವುದರಿಂದ ಹೊರಗೆ ನಿಂತರೆ ಯಾವುದೇ ಕುಲಪತಿ ಒಂದು 60% ಮಾರ್ಕ್ ಪಡಿಬೋದು, 60% ಮಾರ್ಕ್. ಮತ್ತೆ ಹೆಚ್ಚು ಪಡಿಬೇಕಾದ್ರೆ ಬೇರೆ ಕೆಲಸ ಇದೆ. ಜಾತಿ, ಹಣ ಮತ್ತು ನಂದೇ ಜನಗಳಂತೆ. ಯಾಕಂದ್ರೆ VC ಆದ ಕೂಡಲೇ ಸಾಹೇಬ್ರೆ ಅಂತ ಬರುವವರು, ಅವರಿಗೆ ಬಾಳೆಹಣ್ಣ ಸಿಪ್ಪೆ ತೆಗೆದುಕೊಡುವವರು, ಈ ಥರದವ್ರು ಬೇಕಾದಷ್ಟು ಇರ್ತಾರೆ. ಆದ್ರೆ ಏನಾಗ್ತದೆ ಅಂದರೆ ಇದಕ್ಕೆಲ್ಲ ನೀವು ಸ್ವಲ್ಪ ಮಾರ ಹೋಗಿಬಿಟ್ರೆ ಹೋಗ್ತೀನಿ. ಅದು ಏನಾಗಿದೆ, ಇವನ್ನೆಲ್ಲ ನೀವು ಸಿಪ್ಪೆಯಲ್ಲಿ ನೀವು ಜಾರಿ ಬಿಟ್ಟರೆ ಒಂದು ಬಾರಿ ಮತ್ತೆ ನೀವು ಜಾರ್ತಾ ಹೋಗ್ತೀರಿ. ವಾಸ್ತವಿಕವಾಗಿ ನನಗೆ ಉದ್ದಕ್ಕೂ KSನ ರಿಜಿಸ್ಟ್ರಾರ್ಗಳಿದ್ದರು ಹಂಪಿಯಲ್ಲಿ ಮತ್ತು ಇಲ್ಲಿ. ನಾನು ಒಂದು ಹೇಳ್ತಾ ಇದ್ದೆ ಅಧಿಕಾರಿಗಳಿಗೆಲ್ಲ, KS ಅವರೆಲ್ಲ ಆಮೇಲೆ IAS ಆಗಿ ಅವರು ಆಮೇಲೆ ಜಿಲ್ಲಾಧಿಕಾರಿಯಾಗೆಲ್ಲ ಹೋಗಿದ್ದಾರೆ. ಹೇಳ್ತಾ ಇದ್ದೆ ಒಂದೇ ಒಂದು, ಕಾನೂನಿಗೆ ವಿರುದ್ಧವಾದ ಯಾವುದನ್ನು ನನಗೆ ಕಳಿಸಬೇಡಿ ಅಂತ. ನಾನು FOಗಳನ್ನು 2 ಕಡೆಗಳಲ್ಲಿ ಕೂಡ ಸ್ಟೇಟ್ ಅಕೌಂಟ್ಸಿನ ಸೀನಿಯರ್ ಅಕೌಂಟೆಂಟ್ ಜನರಲ್ ನಾನು ಕರೆಸಿದ್ದೆ ಓಪನ್ ಯೂನಿವರ್ಸಿಟಿಯಲ್ಲಿ. ನನ್ನ ಕಾಲದಲ್ಲಿ ಒಂದೇ ಒಂದು ಆಡಿಟ್ ಆಪರೇಷನ್ ಬಂದಿಲ್ಲ. ನಾನು ಹೇಳ್ತಾ ಇರೋದು, ಹಣದ ದೃಷ್ಟಿಯಿಂದ ನಾವು ಒಂದು ರೀತಿಯಲ್ಲಿ ಸ್ವಲ್ಪ ಮಮಕಾರ ಇಲ್ಲದೆ ಹೋದರೆ ಅನೇಕ ಕೆಲಸಗಳಾಗ್ತವೆ. ವಾಸ್ತವಿಕವಾಗಿ ಎಡಪಾಡಿ ತಯಾರಿಗಿರುವ ಒಂದು ಸಂತೋಷ ಏನಂತ ಹೇಳಿದರೆ, ಅವರು ವಿದ್ಯಾರ್ಥಿಯಾಗಿ ಆರಂಭ ಮಾಡಿದ್ರು. ನನಗಿಂತ ಮೇಲೆ ಇದ್ರು ಆಗ ವಿದ್ಯಾರ್ಥಿಯಾಗಿದ್ದಾಗ. ಯಾಕೆಂದರೆ ನಾನು ಕೆಳಗಿದ್ದೆ. ಯಾಕೆಂದರೆ ಈ ಹಳೆಯ ಬಿಲ್ಡಿಂಗ್ನಲ್ಲಿ ಕನ್ನಡ ವಿಭಾಗ ಕೆಳಗಿತ್ತು, ಕಾಮರ್ಸ್ ಮೇಲೆ ಇತ್ತು. ಹಾಗಾಗಿ ನಾನಲ್ಲಿ ಮುಖ್ಯಸ್ಥ ಆಗಿದ್ದಾಗ, ನಾನು ಪ್ರೊಫೆಸರ್ ಆಗಿದ್ರು ಕೂಡ ನನಗಿಂತ 20 ಆಗುವ ಮೇಲೆ ಅವರು. ಯಾಕೆಂದರೆ ಅವರು ಸ್ಟೂಡೆಂಟ್, ಅವರ ಡಿಪಾರ್ಟ್ಮೆಂಟ್ ಮೇಲೆ ಅವರು ಅನಂತನ್, ಬುದ್ಧವಾಳ್, ಆಮೇಲೆ ಲಕ್ಷ್ಮಣ್, ಆಮೇಲೆ BT ನಾಗರಾಜ್ ಎಲ್ಲ ಇದ್ರಲ್ಲ. ಆ ಕಾಲಕ್ಕೆ ನಾನು ಅವ್ರು ನೋಡ್ತಾ ಇದ್ದೆ. 80ರಿಂದ 82 ಅಲ್ಲ ಹೇಳ್ಬಿಡ್ತೇನೆ, ಹೌದು ನೋಡಿ. ಆಮೇಲೆ ಅವರು ಇಲ್ಲಿ ಲೆಕ್ಚರ್ ಆಗಿ ಬಂದರು, ಲೀಡರ್ ಆಗಿ ಬಂದರು, ಪ್ರೊಫೆಸರ್ ಆಗಿ ಬಂದು ನಾನು ನೋಡ್ತಾ ಇದ್ದೆ. ಒಂದು ಅವರದ್ದು ಎಲ್ಲ ನಮ್ಮ ಹಾಗೆಯೇ ನಿರಂತರವಾಗಿ ಒಂದು ಹೆಜ್ಜೆಯ ನನಗೆ ಒಂದು ಹೆಜ್ಜೆಯ ಮೇಲೆ ಇಡ್ತಾ ಹೋದ್ದು. ಅವರು ಆಡಳಿತಕ್ಕೆ ಬಂದಾಗಲೂ ಬಹಳ ವ್ಯವಸ್ಥಿತವಾಗಿ ಬಂದರು. ಮೊದಲು ಅವರಾದ್ದು ಫೈನಾನ್ಸ್ ಆಫೀಸರ್ ಅಲ್ಲ, ಫೈನಾನ್ಸ್ ಆಫೀಸರ್ 96ರಿಂದ 99 ಫೈನಾನ್ಸ್ ಆಫೀಸರ್. ನಿಜವಾಗಿ ಒಂದು ವಿಶ್ವವಿದ್ಯಾಲಯ ಅನೇಕ ಗೊತ್ತಿಲ್ಲ, ವೈಶಾಂತರಿಗಿಂತ ಬಹಳ ಮುಖ್ಯ ವ್ಯಕ್ತಿ ಫೈನಾನ್ಸ್ ಆಫೀಸರ್. ವೈಶಾಂತ, ನೀವು ಅದನ್ನು ಹೇಳಿದ್ದನ್ನು ತಪ್ಪು ತಿಳ್ಕೊಳ್ಬೇಡಿ. ಫೈನಾನ್ಸ್ ಆಫೀಸರ್ ನಿಜವಾಗಿಯೂ ಬಹಳ ಗಟ್ಟಿಯಾಗಿದ್ದರೆ ಒಂದು ಯೂನಿವರ್ಸಿಟಿ ಉಳಿತದೆ ಅಂತ. ಫೈನಾನ್ಸ್ ಆಫೀಸರ್ ಸ್ವಲ್ಪ ಲೂಸ್ ಆಗಿಬಿಟ್ರೆ ವಿಶ್ವವಿದ್ಯಾಲಯ ಅದು ಹಾಳಾಗ್ತದೆ ಅಂತ. ಆ 3 ವರ್ಷ ಫೈನಾನ್ಸ್ ಆಫೀಸರ್ ಆಗಿ ಇಡೀ ಆರ್ಥಿಕವಾದ ತಿಳ್ಕೊಂಡು, ಆನಂತರ ಆದದ್ದು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ 12ರಿಂದ 15 ಪರೀಕ್ಷೆ ಮಾಡುವ ಕ್ರಮ ಎಲ್ಲವನ್ನು ಕೂಡ ಅವರು ಕಲಿತುಕೊಂಡ್ರು. ಆನಂತರ ಆದದ್ದು ರಿಜಿಸ್ಟ್ರಾರ್, ಅಂದರೆ ಫೈನಾನ್ಸ್ ಆಫೀಸರ್, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್, ಆಮೇಲೆ 12ರಿಂದ 15 ರಿಜಿಸ್ಟ್ರಾರ್. ಆದರೆ ಇಡೀ ಆಡಳಿತದ ಬಂತು. ಆಮೇಲೆ ಆಗ್ಬೇಕಾದ ಒಂದೇ ಕೆಲಸ ಕುಲಪತಿಗಳು ಅಂತ ಅದನ್ನು ಆದ. ಅಂದರೆ ಹೇಳ್ತಾ ಇರೋದು, ಈ ರೀತಿಯಲ್ಲಿ ಒಂದು ಆರ್ಥಿಕವಾದ ಬಲ ಅಡಿಯಲ್ಲಿರಬೇಕು, ಪರೀಕ್ಷಾಂಗ ವಿಭಾಗವನ್ನು ಗಟ್ಟಿ ಮಾಡುವುದು, ಆಮೇಲೆ ಆಡಳಿತದ ತಿಳುವಳಿಕೆ ಮತ್ತು ಕುಲಪತಿ. ಬಹುಶಃ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದು, ರಾಜ್ಯದಲ್ಲಿ ಈಗಲೂ ಅಧ್ಯಾಪಕರು ಮತ್ತು ಆಡಳಿತ ಸಿಬ್ಬಂದಿ ನಾನ್ ಟೀಚಿಂಗ್ನಲ್ಲಿ ಈಗಲೂ ಬೆಸ್ಟ್ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ. ಯಾಕೆಂದರೆ ನಾನು ಇಲ್ಲಿ ಕಂಡಂಥದ್ದು, ನೀವು ಟೀಚರ್ಸ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ಈಗ ಅನೇಕ ಮಂದಿ ನಿವೃತ್ತರಾದರು. ಬಟ್ ಇಷ್ಟು ತಿಳುವಳಿಕೆ, ಪ್ರಾಮಾಣಿಕ ಕೆಲಸ ಮಾಡೋದನ್ನು ನೀವು ಅನೇಕ ಯೂನಿವರ್ಸಿಟಿಯಲ್ಲಿ ಕಾಣೋದಿಲ್ಲ. ಅದೊಂದು ನಾನು ಅದನ್ನು ನೇರ ಹೇಳಬೇಕು. ಯಾಕೆಂದರೆ ಅನೇಕ ಮಂದಿ ನೀವೊಂದು ಅವರು ಎಷ್ಟೋ ಬಾರಿ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು, ಅನೇಕ ಮಂದಿ ಹೊರಗಿನವರಿಗೆ ವಿಶ್ವವಿದ್ಯಾಲಯದ ಬಗ್ಗೆ ಇರುವಂಥ ತಿಳುವಳಿಕೆ ಒಂದು 10% 15% ಮಾತ್ರ. ಅದ್ಯಾವುದು ಅಡ್ಮಿಷನ್, ಆಮೇಲೆ ಅದು ಎಫಿಲಿಯೇಷನ್, ಆಮೇಲೆ ಎಕ್ಸಾಮಿನೇಷನ್ ಮತ್ತು ಕಾನ್ವರ್ಷನ್, 4 Nಗಳು. ಈ 4 N ಮಾಡಲಿಕ್ಕೆ ವೈಶಾಂತನ ಅಗತ್ಯ ಇಲ್ಲ. ಅದರ ಪಾಡಿ ನಡೀತಾ ಇರ್ತದೆ. ಅದರ ಪಾಡಿ ನಡೀತಾ ಇರ್ತದೆ. ಅದೇನು ನಮಗೆ ಪೇಪರ್ನಲ್ಲಿ ನೋಡೋದು ಕಾಣ್ಬೋದು, ಕಾನ್ವರ್ಷನ್ ಇಂಟ್ರೆಸ್ಟ್ ಎಲ್ಲ, ಅದಕ್ಕೆ VC ಬೇಕಾಗಿಲ್ಲ, ಹಾಗೆ ನಡೀತಾ ಇರ್ತದೆ. ವೈಶಾಂತನ ಬೇಕಾಗಿರೋದು ಏನಂದರೆ ಟು ವರ್ಕ್ ವಿತ್ ಎ ಡಿಫರೆನ್ಸ್. ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಶೈಕ್ಷಣಿಕ ಹೊಸ ದಾರಿಯನ್ನು ತೋರಿಸಿ ಈವರೆಗೆ ಆಗಿರುವುದಕ್ಕಿಂತ ಭಿನ್ನವಾಗಿ ಒಂದು ಯೂನಿವರ್ಸಿಟಿಯನ್ನು ಕಟ್ಟುವುದುಂಟಲ್ಲ, ಯೂನಿವರ್ಸಿಟಿ ಡಿಫರೆನ್ಸ್ ಅನ್ನೋ ಮಾತನ್ನು ಹೇಳ್ತಾ ಬಂದಿದ್ದೇವೆ. ಆದರೆ ಅದನ್ನು ಮತ್ತೆ ಮಾಡುವ ಒಂದು ದೊಡ್ಡ ಹೊಣೆಗಾರಿಕೆ ಪ್ರೊಫೆಸರ್ ಎಡೆಪಾಡಿ ತಯಾರಾಗ್ತದೆ. ಅವರನ್ನು ಮಾಡ್ತಾರೆ ತಂದುಕೊಟ್ಟಿದ್ದೇನೆ. ಯಾಕೆಂದರೆ ಅವರಿಗೆ ಎಲ್ಲ ಇಲ್ಲಿಯ ಅಧ್ಯಾಪಕರು ಮತ್ತು ನಾನ್ ಟೀಚಿಂಗ್ ಅವರ ಒಂದು ಬೆಂಬಲ ಇದೆ. ಅದನ್ನು ಸರ್ಕಾರದ ಜೊತೆಗೆ ಕೂಡ ಬಹಳ ಸಂಪರ್ಕ ಇಟ್ಟುಕೊಂಡು ಅವರು ಮಾಡ್ತಾರೆ ಅಂದ್ಕೊಂಡಿದ್ದೇನೆ. ಒಂದೇ ಒಂದು ಮಾತು, ನಾನ್ ಟೀಚಿಂಗ್ ಬಗ್ಗೆ ಕೂಡ ಒಂದು ಉದಾರ ಭಾವನೆಯನ್ನು ಕುಲಪತಿಗಳು ತಾಳಬೇಕು. ಯಾಕೆಂದರೆ ಸರ್, ನಾನು ಇಲ್ಲಿ PG ಸೆಂಟರ್ ಇದ್ದಾಗ ಲೆಕ್ಚರ್ ಆದಾಗ ಸಂಜೀವ ಅಂತ ಒಬ್ಬರು ಅಟೆಂಡರ್. ನಾನು ಆಮೇಲೆ ಯೂನಿವರ್ಸಿಟಿ ಆದಮೇಲೆ ಲೆಕ್ಚರ್ ಪ್ರೊಫೆಸರ್ ಆದೆ. ಅವರು ಅಟೆಂಡರ್ ಆಗಿಯೇ ಉಳಿದರು. ಅವ್ರು ಹೇಳ್ತಾ ಇದ್ರು, ಯಾರನ್ನ ವೇಕರಿಗೆಲ್ಲ ಒಟ್ಟಿಗೆ ಸೇರ್ತೇನೆ, ಯಾರನ್ನ ಅಟೆಂಡರ್ ಆಗ್ತೇವೆ, ಯಾರು ಪ್ರೊಫೆಸರ್ ಆಗ್ತೇವೆ. ನಾನು ಇದರ ಹಿಂದೆ ನೋವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ
ನಮ್ಮ ಸ್ಯಾಲರಿಗಳು ಅವ್ರಿಗೆ UGC ಸ್ಯಾಲರಿ, ಅವರಿಗೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲರಿ. ಹಾಗಾಗಿ ನಾನು ಹಂಪಿಯಲ್ಲಿ ಹೋದಾಗ ಇದನ್ನು ಕಂಡಾಗ ನಾನು ಕೆಲವು ಒಂದು ಹೊಸ ಕ್ರಮದಲ್ಲಿ ಇಲ್ಲಿ ಹೇಳ್ತಾ ಇಲ್ಲ, ಅದನ್ನು ಖಾಸಗಿಯಾಗಿ ಎಡಪಡೆ ಹೇಳ್ತೀನಿ. ನಾನು ಅವರಿಗೆ ಅನುಕೂಲವಾಗಿ ಕೆಲ ಕೆಲಸಗಳನ್ನು ಮಾಡಿ ನಾನ್ ಟೀಚಿಂಗ್. ಯಾಕೆಂದರೆ ಯಾವಾಗಲೂ ಅವರಲ್ಲಿ ಒಂದು ನೋವು ಇರ್ತಾ ಇತ್ತು. ಇವರೆಲ್ಲ ಪ್ರೊಫೆಸರ್ಗಳಾದರು, ಡೀನ್ಸ್ ಆದರು, ರಿಜಿಸ್ಟ್ರಾರ್ ಆಗ್ತಾರೆ, VC ಆಗ್ತಾರೆ. ನಾವು ಒಬ್ಬ ಎಸ್ಪೆಷಲಿ ಡ್ರೈವರ್ಸ್ಗಳು ಈ ಸಿಂಗಲ್ ಪೋಸ್ಟ್ ವೇಕೆನ್ಸೀಸ್ ಅಂತ ಹೇಳ್ತಾರೆ, ಅವರಿಗೆ ಎಲ್ಲಿ ಕೂಡ ಪ್ರಮೋಷನ್ಸ್ ಇಲ್ಲ ಈಗ ಡ್ರೈವರ್ ಬಂದು. ಅದಕ್ಕೆ ಕೊನೆಗೂ ಒಂದು 35 ವರ್ಷ ಆಗಿ ಒಬ್ಬ ಡ್ರೈವರ್ ಆಗಿ ಅವರು ನಿವೃತ್ತರಾಗ್ತಾರೆ. ಹಾಗಾಗಿ ಸ್ಟ್ಯಾಚ್ಯೂಟ್ಗಳನ್ನು ನಾವು ಮಾಡುವಾಗ, ನಾನು ಆ ಥರದ ಕೆಲವು ಪ್ರಯತ್ನಗಳನ್ನು ಹಂಪಿಯಲ್ಲಿ ನಾನು ಮಾಡಿ ಸ್ಟ್ಯಾಚ್ಯೂಟ್ ಮಾಡುವಾಗ ಈ ಥರ ನಾನ್ ಟೀಚಿಂಗ್ಗೆ ಸಂಬಂಧಪಟ್ಟ ಒಂದು ಹೊಸ ಉಪಕ್ರಮವನ್ನು ಮಾಡ್ಬೋದು. ಇನ್ನೊಂದು ಮಾತು ನಾನು ಹೇಳಿ ಮುಗಿಸ್ಬೇಕು ಏನಂದರೆ, ಸಿಂಡಿಕೇಟ್ ಅನ್ನುವಂಥದ್ದು ಒಂದು ಅತ್ಯುನ್ನತ ಒಂದು ಸಂಸ್ಥೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ ಅನೇಕರಿಗೆ. ಅದಲ್ಲ. ಅನೇಕ ಬಾರಿ ಸಿಂಡಿಕೇಟ್ ಮೆಂಬರ್ಸ್ಗಳಿಗೆ ಎಲ್ಲ ವಿಷಯಗಳ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ಅವರು ನೇಮಕ ಆಗಿರ್ತಾರೆ. ಎಷ್ಟೋ ಬಾರಿ ಸಿಂಡಿಕೇಟ್ ಅಪ್ರೂವ್ ಆಗಿದೆ ಅನ್ನುವಂಥದ್ದು ಅದು ಅನೇಕ ಬಾರಿ ಕಾನೂನುಬದ್ಧ ಆಗಿರುವುದಿಲ್ಲ. ಎಷ್ಟೋ ಬಾರಿ ಸರ್ಕಾರದ ಕಾನೂನು, ಸ್ಟೇಟ್ ಗೌರ್ಮೆಂಟ್ ಕಾನೂನು ಹೊಂದಿದೆ, ಸೆಂಟ್ರಲ್ ಗೌರ್ಮೆಂಟ್ ಹೊಂದಿದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಡಿಸಿಷನ್ಸ್ ಹೊಂದಿದೆ. ಇವೆಲ್ಲವನ್ನೂ ಒಬ್ಬ ವೈಶ್ಯಾಂತರು ನೋಡಬೇಕೇ ಹೊರತು ಇವನ್ನೆಲ್ಲ ಸಿಂಡಿಕೇಟ್ನ ವಶ ಬಿಡಬಾರದು. ನನ್ನ ಬಗ್ಗೆ ಒಂದು ಸಣ್ಣ ಆಪಾದನೆಯನ್ನು ನನ್ನ 2 ಯೂನಿವರ್ಸಿಟಿಯ ಸ್ಟಾಫ್ ಮಾಡ್ತಾ ಇದ್ದರು, ನಮ್ಮ VC ಯಾರನ್ನೂ ನಂಬುವುದಿಲ್ಲ ಅಂತ. ನಾನು ಹೇಳ್ತೀವಿ ಹಾಗೆ ಹೇಳ್ತಾಳೆ ಅಂದರೆ ನಾನು ಯಾರೊಬ್ಬರು ನಂಬುವುದಿಲ್ಲ. ನನ್ನ ಇಡೀ 2 ವಿಶ್ವವಿದ್ಯಾಲಯಗಳ ಯಶಸ್ವಿ ಅಂದರೆ ರಿಜಿಸ್ಟ್ರಾರ್ ತಂದರೂ ಕೂಡ, ಕೇಸ್ ವರ್ಕರ್ ತಂದರೂ ಕೂಡ, ನಾನು ಪೂರ್ತಿ ಒಬ್ಬ ಫೈನಾನ್ಸರ್ ತಂದರೂ ಕೂಡ ಪೂರ್ತಿ ನಾನು ಅಧ್ಯಯನ ಮಾಡಿ ನನಗೆ ಸರಿ ಅಂತ ಕಾಣದೆ ನಾನು ಸೈನ್ ಆಗೋದಿಲ್ಲ. ಯಾಕೆಂದರೆ ಇದಕ್ಕೆ ಶ್ರಮ ಬೇಕು. ಆದ್ದರಿಂದಲೇ ಕುಲಪತಿಗಳು ಹೆಚ್ಚು ಕಾಲ ಯೂನಿವರ್ಸಿಟಿಯಲ್ಲಿ ಇರಬೇಕು, ಹೊರಗೆ ತಿರುಗಾಡಬಾರದು ಅಂತದ್ದು. ಯಾಕೆಂದರೆ UGCಗ ಅಥವಾ ಸರ್ಕಾರದ ಮೀಟಿಂಗ್ಗಳಿಗೆ ಮಾತ್ರ, ಉಳಿದ ವೇಳೆಗೆ ಎಷ್ಟು ಕಾಲ ನೀವು ಇಲ್ಲಿರ್ತೀರೋ ಅದು ನಿಮಗೆ ಮಾತ್ರವಲ್ಲ, ಯೂನಿವರ್ಸಿಟಿಗೆ ಒಂದು ಶಕ್ತಿ. ಈಗ ಟೀಚರ್ಸ್ ಯಾವ ಹೊತ್ತಿಗೂ ಮೀಟ್ ಮಾಡ್ಬೋದು, ಒಂದು ವಿದ್ಯಾರ್ಥಿಗಳು ಬರ್ಬೋದು, ಡಿಸ್ಕಸ್ ಮಾಡ್ಬೋದು. ಅದರಿಂದ ಏನಾಗ್ತದೆ, ಕುಲಪತಿಗಳು ಇದ್ದಾರೆ ಅನ್ನುವಂಥದ್ದೇ ಯೂನಿವರ್ಸಿಟಿಗೆ ಮಂಗಳೂರಿನ ಜೀವ ಬರ್ತದೆ. ಅದನ್ನು ಎಡಪಡ್ತಾರೆ ಮಾಡಿ. ಈಗಾಗಲೇ ನಾನು ಅವರ ಅನೇಕ ಸಂದರ್ಶನ ಮತ್ತು ಭಾಷಣಗಳನ್ನು ಕೇಳಿದ್ದೇನೆ. ಅವರು ವಿಶ್ವವಿದ್ಯಾಲಯದ ವಾಹನಗಳಿಗೆ GPS ಇಡ್ತೇನೆ ಅಂತ ಹೇಳಿದ್ದಾರೆ, ಖಾಸಗಿ ಕೆಲಸಗಳಿಗೆ ಕಾರು ಬಳಸುವುದಿಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲ ಬಹಳ ಯಾಕೆ ಅಂತ ಹೇಳಿದರೆ, ನಾವು ಪ್ರಾಮಾಣಿಕರಾಗಿದ್ದ ಸಾಲದ, ಪ್ರಾಮಾಣಿಕರಂತ ತೋರಿಸ್ಕೊಳ್ಬೇಕು ಕೂಡ. ಬಹುಶಃ ಅವರಿಗೆ ಗೊತ್ತಿದೆ, ಎಲ್ಲ ಕುಲಪತಿಗಳು ಗವರ್ನರ್ ಅವರಿಗೆ ಪ್ರತಿ ತಿಂಗಳು ಒಂದು ಡೈರಿ ಕಳಿಸ್ಬೇಕು. ಡೈರಿ ಏನು ಕಳಿಸ್ಬೇಕಂದ್ರೆ ಪ್ರತಿದಿನ ಏನು ಕೆಲಸ ಮಾಡಿದ್ದೇನೆ ಅಂತ ಒಂದು ರಿಪೋರ್ಟ್. ನಾನೇನು ಮಾಡ್ತಾ ಇದ್ದೇನೆ, ಹೆಚ್ಚಿನವ್ರು ಮಾಡ್ತಾ ಇದ್ದೆ ಆಫೀಸ್ ವರ್ಕ್ ಅಂತ ಒಂದು ಲೈನ್ ಬರೀತಾ ಇದ್ದೆ. ನಾನು 3 ಪೇಜ್ ಬರೆದು ಇಡೀ ದಿನ ಬೆಳಿಗ್ಗೆ ಸಂಜೆ ಏನೇನು ಮಾಡಿದೆ ಅಂತ. ನಾನು ಓಪನ್ ಯೂನಿವರ್ಸಿಟಿ ಇದ್ದಾಗ ರಾಮೇಶ್ವರ ಠಾಕೂರ್ ಅಂತ ಗವರ್ನರ್ ಇದ್ದರು. ಅವರು ಒಂದು ನನಗೆ ಕಂಗ್ರ್ಯಾಚುಲೇಷನ್ ಬರೆದು ನನ್ನ ಡೈರಿಯನ್ನು ಎಲ್ಲ VCಗಳಿಗೆ ಕಾಪಿ ಮಾಡಿ ಜಸ್ಟ್ ಫಾಲೋ ದಿಸ್ ಒನ್ ಅಂತ ಹೇಳಿದರು. ಅನೇಕ VCಗಳಿಗೆ ಅದರಿಂದ ಅಸಮಾಧಾನ ಆಯಿತು, ಅದು ಬೇರೆ ಮಾತು. ಆದರೆ ಏನಾಗ್ತದೆ ಅಂದರೆ, ಪಾರದರ್ಶಕತೆ ಏನಂದ್ರೆ ನಾವು ಏನು ಕೆಲಸ ಮಾಡ್ತೇವೆ, ಎಲ್ಲಿಗೆ ಹೋಗ್ತೇವೆ, ಏನು ತಿಂತೇವೆ, ಎಲ್ಲಿಗೆ ನಮ್ಮ ಕಾರ್ ಹೋಗ್ತದೆ, ಎಲ್ಲಿ ನಿಲ್ತದೆ, ಇವಕ್ಕೆಲ್ಲ ಕೂಡ ಒಂದು ಒಂದು ರಿಜಿಸ್ಟ್ರಿ ಇದೆ. ರಿಜಿಸ್ಟ್ರಿಲಿ ಬರೀಬೇಕು ನಾವು. ಸಂದರ್ಭದಲ್ಲಿ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತು. ಆಮೇಲೆ ನಮ್ಮ ಕಾಲೇಜು ಮುಗಿದ 2 ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಯಿತು. ಇಲ್ಲಿಯ ಈವರೆಗಿನ 9 ಕುಲಪತಿಗಳ ಜೊತೆಗೆ ಆತ್ಮೀಯವಾಗಿ ವೃತ್ತಿ ಜೀವನದ ಕಾರ್ಯವನ್ನು ನಡೆಸಿದಂಥ ಒಂದು ತೃಪ್ತಿ ನನಗೆ. ಎಲ್ಲ 9 ಕುಲಪತಿಗಳು, ಆಮೇಲೆ ಪ್ರಭಾರ 6 ಅಥವಾ 7 ಮಂದಿ ಪ್ರಭಾರ ಕುಲಪತಿಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೇನೆ. ಅದು B. ಶೇಖಾಲಿ ಅವರಿಂದ ಆರಂಭವಾಯಿತು, ಪ್ರೊಫೆಸರ್ B. ಶೇಖಾಲಿ ಅವರು. ಆಮೇಲೆ ಡಾಕ್ಟರ್ ಶಫೀಲ್ ಅವರು ಬಂದರು. ಆಮೇಲೆ ಅದರ ನಂತರ ಪ್ರೊಫೆಸರ್ S. ಗೋಪಾಲ್ ಅವರು, ಆಮೇಲೆ MI ಸವದತ್ತಿ ಅವರು. ಅವರ ಸವದತ್ತಿ ಅವರ ಹೆಸರಿಟ್ಟಿಗೆ ಬಹಳ ನೆನಪಿಟ್ಟು ಕಷ್ಟ ಆಗ್ತೈತಿ. ಮಹಾದೇವ ಭೈರಪ್ಪ ಸವದತ್ತಿ ಅಂತ ಅವರ ಹೆಸರು, ಪ್ರೊಫೆಸರ್ MI ಸವದತ್ತಿ ಅವರು. ಆನಂತರ B. ಹನುಮಯ್ಯವರು, ಡಾಕ್ಟರ್ ಶಿವಶಂಕರ ಮೂರ್ತಿ ಅವರು, ಆಮೇಲೆ ಡಾಕ್ಟರ್ ಕಾವೇರಿಯಪ್ಪ ಅವರು, ಆಮೇಲೆ ಡಾಕ್ಟರ್ ಭೈರಪ್ಪ ಅವರು, ಆಮೇಲೆ ಈಗ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಇವತ್ತಿಲ್ಲಿ ಆಗ ಮಧುಮಗ ಅಂತ ಉಲ್ಲೇಖ ಮಾಡಿ ಎಡಪಡಿ ತಾಯಿ ಅವರ ಜೊತೆಗೆ, ಹೀಗೆ ಎಲ್ಲರ ಜೊತೆಗೆ ನನಗೆ ಕೆಲಸವನ್ನು ಮಾಡಿದಂಥ ಒಂದು ತೃಪ್ತಿ ವೃತ್ತಿ ಜೀವನದಲ್ಲಿ. 25 ನಿಮ್ಮ ಕಾನ್ವೊಕೇಶನ್ ಭಾಷಣ ಕೂಡ ನಾನೇ ವರದಿ ಮಾಡಿದ್ದೇನೆ ಅಂತ ಒಂದು ಬಹಳ ಪ್ರೀತಿಯಿಂದ ಈ ಕುಲಪತಿಗಳ ಈ ಅಭಿನಂದನಾ ಸಂದರ್ಭದಲ್ಲಿ ನನ್ನದೇ ಬೀಟಿಂಗ್ ಮೈ ಓನ್ ಡ್ರಮ್ ಅಂತಾರಲ್ಲ, ಅದನ್ನೇ ಒಂದಿಷ್ಟು ಬಾರಿಸ್ತಾ ಇದ್ದೇನೆ. ಅದರ ಮರೆತು ಹೋಗುವ ಮೊದಲು ಒಂದು ಟಿಪ್ಪಣಿ ಸೇರಿಸ್ತೇನೆ. ಈಗ ಮಂಗಳೂರು ವಿಶ್ವವಿದ್ಯಾನಿಲಯ ಆರಂಭ ಆಗುವ ಮೊದಲು ಡಾಕ್ಟರ್ ಅಯ್ಯವ ಹೇಳಿದ ಹಾಗೆ ಕೆಲವು ಸ್ನಾತಕೋತ್ತರ ವಿಭಾಗಗಳನ್ನು ಇಲ್ಲಿ ಮೊದಲಾಗಿ ತೆರಬೇಕು. ಅದರಲ್ಲಿ ಕನ್ನಡ ಸ್ನಾತಕೋತ್ತರ ವಿಭಾಗದ ಮೊದಲ ತಂಡದ ವಿದ್ಯಾರ್ಥಿ ಡಾಕ್ಟರ್ B.A. ವಿವೇಕಯ್ಯವರು. ಇನ್ನೊಂದು ವಿಶೇಷ, ಆಗ ಸುರತ್ಕಲ್ನಲ್ಲಿ, ಆಗ KREC, ಈಗ NIT ಅಲ್ಲ, ಅಲ್ಲಿ ಗಣಿತ ಮತ್ತು ವಿಜ್ಞಾನ ಅಂತ ಭಾಷೆ, ಗಣಿತ ಮತ್ತು ಫಿಸಿಕ್ಸ್ ಭೌತಶಾಸ್ತ್ರ ಅಲ್ಲಿ ನಡೆಸ್ತಾ ಇದ್ರು. ಗಣಿತ ಶಾಸ್ತ್ರದ ಮೊದಲ ತಂಡದ ವಿದ್ಯಾರ್ಥಿ
ಎದುರು ಸ್ಥಾನದಲ್ಲಿ ಕೂತಿದ್ದಾರೆ ಕರ್ನಾಟಕ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷ ಅನಂತಕೃಷ್ಣ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಅಷ್ಟಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಆರಂಭವಾಗಿ ವಾಣಿಜ್ಯ ಶಾಸ್ತ್ರ ವಿಭಾಗ ಇಲ್ಲಿ ಸಿದ್ಧವಾದಾಗ ಮೊದಲ ತಂಡದಲ್ಲಿ ಚಿನ್ನದ ಪದಕ ಜೊತೆಗೆ ರ್ಯಾಂಕ್ ಅನ್ನು ಪಡೆದವರು ಪ್ರೊಫೆಸರ್ ಎಡಪಡಿತಾ ಇದ್ದಾರೆ. ಈ ಪ್ರಥಮಗಳ ಒಂದು ವಿಶೇಷ. ಆನಂತರ ಪೂಜ್ಯ ಹೆಗಡೆಯವರ ಅವರ ಎಲ್ಲ ಈ ವಿದ್ಯಾಸಂಸ್ಥೆಗಳ ಪೈಕಿ ಈಗ ಈ ಕುಲಪತಿಗಳ ಹುದ್ದೆಗೆ ಏರಿದಂತಹ ಪ್ರಥಮರು ಕೂಡ ಎಡಪಡಿತಾ ಇರುವಂಥದ್ದು ನಮಗೆಲ್ಲರಿಗೂ ಬಹಳ ಅಭಿಮಾನದ ಸಂತೋಷ. ಹಾಗೆ ಪಾಲಾಲೆ ಸುಬ್ರಹ್ಮಣ್ಯ ಎಡಪಡಿತಾ ಇದೆ. ಪಾಲಾಲೆ ಅಂದ್ರೆ ಅವ್ರ ಮನೆ ಹೆಸರು, ಸುಬ್ರಹ್ಮಣ್ಯ ಅಂದ್ರೆ ಅವರ ಹೆಸರು. ಅದಕ್ಕೂ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಗೂ ಬಹಳ ಸಂಪರ್ಕ ಇದೆ. ಯಾಕಂದ್ರೆ ಅವರ ತಂದೆ ಕೃಷಿಕರಾಗಿದ್ದವರು ಮತ್ತು ಅರ್ಚಕರಾಗಿದ್ದವರು. ಈ ಸುಬ್ರಹ್ಮಣ್ಯ ದೇವಸ್ಥಾನಗಳ ಸಂಪರ್ಕ ಇದೆ. ಪಾಲಾಲೆ ಅಂದ್ರೆ ಅವರ ಮನೆ ಹೆಸರು. ಅಲ್ಲಿ ಎಡಪಡಿತಾ ಅಂತ ಯಾಕೆ ಬಂತು ಆ ಹೆಸರು ಅಂತ ತಮಗೆಲ್ಲ ಗೊತ್ತಿದೆ. ಇಲ್ಲಿಯ ಈ ಭಾಗದಲ್ಲಿ ಅಂದ್ರೆ ಶಾಂಭವಿ ನದಿ ಮುಲ್ಕಿಯ ಈಚೆ ಭಾಗದಲ್ಲಿ ಬಂದಾಗ ನಿರ್ದಿಷ್ಟ ಸಮುದಾಯದಲ್ಲಿ ಹೆಸರುಗಳು ಆ ಥರ ಇರ್ತದೆ. ಅದು ಎಡಪಡಿತಾಯ, ತೆಂಕಿಲಾಯ, ಬಡ್ಕಿಲಾಯ, ಎಡಪಡಿತಾಯ ಹೀಗೆಲ್ಲ ಬರ್ತದೆ. ಅಲ್ಲಿ ಆ ತಾಯಗಳು ಅಲ್ಲಿ ವೃತ್ತಿ ಸೂಚಕವೂ ಹೌದು, ಆಮೇಲೆ ಅವರ ಕಾರ್ಯ ಸೂಚಕವೂ ಕೂಡ ಹೌದು, ಕುಟುಂಬ ಸೂಚಕವೂ ಕೂಡ ಹೌದು. ಸಂಪಿಗೆ ಮರ ಇದ್ದರೆ ಸಂಪಿಗೆ ತಾಯರ ಕುಟುಂಬಗಳು ಬಂತು ಅಂತ ಲೆಕ್ಕ. ಹೀಗೆ ಎಡಪಡಿತಾಯ ಅಂದ್ರೆ ಅಲ್ಲೊಂದು ಎಡಪ್ಪಾಡಿ ಅಂತ ಒಂದು ದೇವಸ್ಥಾನ ಇದೆ. ಎಡಪ್ಪಾಡಿ ಅಂತ ಒಂದು ದೇವಸ್ಥಾನ ಇರೋದ್ರಿಂದ ಅವರಿಗೆ ಅಲ್ಲಿಯ ಅರ್ಚಕತ್ವವನ್ನು ಇವರ ಹಿಂದಿನ ತಲೆಮಾರಿನವರು ನಡೆಸ್ತಾ ಬಂದದ್ರಿಂದ ಎಡಪಡಿತಾಯ ಎಂಬ ಹೆಸರು ಅವರ ಕುಟುಂಬಕ್ಕೆ ಬಂತು ಅಂತ ನಾನು ಈ ಮಾಹಿತಿಯನ್ನ ಪಡೆದುಕೊಂಡೆ. ಹಾಗಾಗಿ ಅವರು ತನ್ನ ಆರಂಭಿಕ ಊರನ್ನು ಅಪಕಡದ ಪಕ್ಕದ ಶಾಲೆ ನಡೆಸಿದ್ರು. ಆಮೇಲೆ ಪ್ರೌಢ ಶಿಕ್ಷಣ, ಆಮೇಲೆ ಕಾಲೇಜ್ ಶಿಕ್ಷಣವನ್ನು ಪಡೆದದ್ದು ಉಜಿರೆಯ SDM ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಪಡೆದುಕೊಂಡರು. ಆ ನಂತರ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು ಅದು ಆಮೇಲೆ ಇತಿಹಾಸ ಅವರು ಪಡೆದುಕೊಂಡಂತಹ ಸಾಧನೆ. ಅಲ್ಲಿ ಆ ವಿದ್ಯಾರ್ಥಿ ಆಗಿದ್ದಾಗಲೇ ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕ. ನಾನು ಅವರನ್ನ ನಮ್ಮ ಗೆಳೆಯರ ಜೊತೆಗೆ ಮಾತನಾಡಿಸಿದಾಗ ಹೆಚ್ಚಾಗಿ ನಾನು ಸುನೀಲ್ ಆಚಾರ್ ಅವರು, ಆನಂತರ ನಮ್ಮ ವಿಜಯಣ್ಣನವರು ಮತ್ತು ವಿಶೇಷವಾಗಿ ವಿಜಯ ಪ್ರಕಾಶ್ ಅವರಿಗೆ ಬಂದಿದ್ದಾರೆ. ನಿಮ್ಮ ಹಳೆಯ ವಿದ್ಯಾರ್ಥಿ KN ವಿಜಯ ಪ್ರಕಾಶ್ ಇವತ್ತು ನಮ್ಮ ಸರ್ಕಾರದ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರು ನಾವೆಲ್ಲ ಜೊತೆಯಾಗಿ ಮಾತಾಡ್ತಿರ್ತೇವೆ ಹೆಚ್ಚಾಗಿ. ಆಗ ನಾನು ಎಡಪಡಿತಾ ಇರೋರ ಬಗ್ಗೆ ಅವರ ಆಂಗ್ಲ ಭಾಷೆಯ ಶೈಲಿ ಕಂಡು ನಾನು ದಿಗ್ಭ್ರಾಂತನಾಗಿದ್ದೆ. ನಂದು ನೀರಬೇಲೂರು ಕಾರ್ಕಳದ ಇಂಗ್ಲಿಷ್, ನಾನು ಗ್ರಾಮಟಿಕಲ್ ಸರಿ ಇದೆ, ಆದರೆ ಉಚ್ಚಾರ ನಮಗೆ ಸ್ವಲ್ಪ ಕನ್ನಡದ ತರವೇ ಇರ್ತದೆ ನಮ್ಮ ಇಂಗ್ಲೀಷ್ ಕೂಡ. ಹಾಗಾಗಿ ಒಂದು ಕಡೆ ಇಂಗ್ಲೀಷ್ ಮಾತಾಡಿದೆ ನಾನು. ಇಂಗ್ಲೀಷ್ ತುಂಬ ಜನ ಇದ್ದಾರೆ ಹೊರಗಿನವರನ್ನು, ಅವರೆಲ್ಲ ಬಹಳ ಇಷ್ಟಪಟ್ಟರು. ಕೊನೆಗೆ ಹೋಗುವಾಗ ನನಗೆ ಸ್ಪೀಕಿಂಗ್ ವೆರಿ ವೆಲ್ ಇನ್ ಯುವರ್ ಕನ್ನಡ, ವೈ ಕಾಂಟ್ ಯು ಟ್ರಾನ್ಸ್ಲೇಟ್ ಇಟ್ ಇಂಗ್ಲೀಷ್ ಅಂತ ಹೇಳಿದ್ರು. ಆಮೇಲೆ ಆ ಅಪಾಯಕ್ಕೆ ನಾನು ಹೋಗುತ್ತಿಲ್ಲ. ಅದು ಎಡಪಡಿತಾ ಇರೋ ನೋಡಿ. ಆ ಹಿನ್ನೆಲೆಯಲ್ಲಿ ಬಂದು ಇಲ್ಲಿ ಪ್ರಥಮ ರ್ಯಾಂಕ್, ಅದು ನಾನು ರ್ಯಾಂಕ್ ಚಿನ್ನದ ಪದಕವನ್ನೇ ಅವರನ್ನು ಹೇಳ್ತಾ ಇಲ್ಲ, ಸಾಧನೆಗಳಿಗೆ ಮತ್ತು ಓರ್ವ ವ್ಯಕ್ತಿ ಆತ ಒಂದು ಶಕ್ತಿಯಾಗಿ ಹೇಗೆ ಬೆಳೀತಾನೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಎಡಪಡಿತಾ. ಇಲ್ಲದಿದ್ದರೆ ನಾನು ಈ ಹಾಲ್ನಲ್ಲಿ ತುಂಬಾ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದೇನೆ, ಅತಿಥಿಯಾಗಿ ಮಾಡಿದ್ದೇನೆ. ರಾಶಿ ಇವತ್ತು ತುಂಬಿದೆ, ಸಭಾಂಗಣ ತುಂಬಿದ್ದಿದ್ರೆ ಹೊರಗೂ ತುಂಬಾ ಜನ ಇದ್ರೆ ಅದು ನಿಮ್ಮ ಮೇಲಿನ ಅಭಿಮಾನ, ಎಡಪಡಿತಾ ಅವರ ಮೇಲಿನ ಅಭಿಮಾನದಿಂದ ಅಲ್ಲಿಗೆ ಬರ್ತಾರೆ. ಅದರಿಂದ ಈ ಅಭಿನಂದನೆಗಳು ನಿಮಗೆ ಸಲ್ತವೆ. ಅದರಿಂದ ಅವರ ಕಾರ್ಯವೈಖರಿ ನೋಡಿ, ಕಾರ್ಯವೈಖರಿಗಳಲ್ಲಿ ಅನೇಕ ಬಾರಿ ಪರಿಪೂರ್ಣತೆಯೂ ಅಪಾಯಕಾರಿ. ಒಂದಿಷ್ಟು ಆಂಗ್ಲ ಭಾಷೆಯಲ್ಲಿ ಫ್ಲೆಕ್ಸಿಬಲ್ ಅಂತ ಹೇಳ್ತಾರೆ, ಒಂದಿಷ್ಟು ಹೊಂದಾಣಿಕೆ. ಆದರೆ ಕಾನೂನು ಚೌಕಟ್ಟನ್ನ ಮೀರಿ ಅವ್ರು ಮಾಡುವಾಗಿಲ್ಲ. ಯಾಕಂದ್ರೆ ನಮ್ಗೆ ಅದನ್ನು ನೋಡಿಕೊಳ್ಳಿಕ್ಕೆ ಕಾನೂನು ವ್ಯವಸ್ಥೆ ಇದೆ. ಆದ್ರಿಂದ ಅವರ ಹೆಜ್ಜೆ, ಪ್ರತಿಯೊಂದು ನಡಿಗೆ, ಪ್ರತಿಯೊಂದು ನಾವು ಅವ್ರಿಗೆ ಹೇಳಲಿಕ್ಕೆ, ಇನ್ನು ಮೇಲೆ ಆಟೋಗ್ರಾಫ್ ಆಗುವಾಗ ಜಾಗ್ರತೆ ಸರ್ ಅಂತ ಗೊತ್ತಾಯ್ತಾ, ಬಿಲ್ ಇತ್ಯಾದಿಗಳಿಗೆಲ್ಲ ಸೈನ್ ಮಾಡುವಾಗ ಜಾಗ್ರತೆ. ಅಂದ್ರೆ ಅಷ್ಟೊಂದು ಅಕೌಂಟಬಿಲಿಟಿ ಅವರ ಮೇಲೆ, ಉತ್ತರದಾಯಿತ್ವ ಅವರ ಮೇಲಿದೆ. ಆದ್ರಿಂದ ಆ ಹೊಣೆಗಾರಿಕೆ ಅವರಿಗೆ ನಡೆಸುವಂತ ಶಕ್ತಿ, ಇಡೀ ದೇಶವೇ ಹೆಮ್ಮೆ ಪಡುವಂತಹ ಕುಲಪತಿಗಳು ಅವರಾಗಲಿ, ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಪೂಜ್ಯ ಹೆಗಡೆಯವರ ಸಮ್ಮುಖದಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಯಾಕೆ ಅನೇಕ ಬಾರಿ ಈ ಅಪಾಯಕಾರಿ ಅಂತ ನಾನು ಯಾಕೆ ಹೇಳಿದಂದ್ರೆ, ಒಬ್ಬ ಲೈಬ್ರರಿಯನ್ ಅಲ್ಲಿ ಹಣ ಕೊಟ್ಟು ನಾವು ಪುಸ್ತಕ ತಗೊಳ್ತೇವೆ, ಪುಸ್ತಕ ಓದಿದ ಮೇಲೆ ಹಿಂದೆ ಕೊಡ್ತೇವೆ. ಅವ್ರು ಬಹಳ ಶಿಸ್ತಿನ ಪರಮಾವಧಿ ಅಂತ. ಒಂದು ಪುಸ್ತಕ ಆಚೀಚೆ ಆಗಲಿಕ್ಕೆ ಅವರು ಒಂದು ದಿನ ತಡ ಆದರೆ ಒಂದು 4 ಆಣೆ ಆ ಕಾಲಕ್ಕೆ ಅಥವಾ 50 ಪೈಸೆಯೋ ದಂಡ ವಿಧಿಸಿದರು. ಅಲ್ಲಿಗೆ ಒಬ್ಬ ಹುಡುಗ ತರುಣ ಬಂದು ಅದೊಂದು ಹೊಸ ಪುಸ್ತಕ ಬಂದಿದ್ದಲ್ಲ, ಇದೆಯಾ ನಿಮ್ಮ ಹತ್ರ ಅಂತ. ಯಾವುದು? ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಗೆ ಅಂತ ಒಂದು ಬುಕ್ ಬಂದಿದಂತಲ್ಲ. ಇವರು ಕೊಟ್ಟರು, ಯಾರಿದ್ದ ಹಿಂದೆ ಕೊಡ್ತಾರೆ ಹೇಳಿದ್ದಾರೆ ಅಂತ. ಅಂದ್ರೆ ಅನೇಕ ಬಾರಿ ಈ ವೃತ್ತಿಪರತೆಯಲ್ಲಿ ಇರುವಂತಹ ಆಂಟಿ ಕ್ಲೈಮ್ಯಾಕ್ಸ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಒಟ್ಟು ತಾತ್ಪರ್ಯ ಇವತ್ತು ನಮ್ಗೆ ಧೈರ್ಯವಾಗಿ ಒಬ್ಬ ಕುಲಪತಿಯನ್ನು ಮಾತನಾಡಿಸುವ ಒಂದು ಸಾಮರ್ಥ್ಯ ಇವತ್ತು ನಮ್ಗೆಲ್ಲ ಸಿಕ್ಕಿತು ಅಂತ ಆದ್ರೆ ಅದು ಎಡಪಡಿತಾ ಇರೋ ಕುಲಪತಿಗಳ. ಆ ನಂತರ ಬಹಳ ಸ್ನೇಹದಿಂದ ಅವರ ಹತ್ರ ಒಂದು ವಿನಂತಿ ಇದೆ ನಂದು.
ಸಾಮಾನ್ಯವಾಗಿ ಅವರು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳಿಗೆ ಬರ್ತಾರೆ ಅಂತ ನನಗೆ ಗೊತ್ತಿದೆ. ಈ ಪರಂಪರೆ ಮುಂದುವರಿಯಲಿ ಅಂತ ಒಂದು ಬಹಳ ಪ್ರೀತಿಯಿಂದ, ಯಾಕಂದ್ರೆ ನಾನು ಇದರ ಕಳೆದ 30 ವರ್ಷಗಳಿಂದ ಫಲಾನುಭವಿ ಆದ ಕಾರಣ ವಂದನೆಗಳು. ಆದ್ಮೇಲೆ ನಾನು ತುಂಬಾ ಗಂಭೀರವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಒಂದು ಆತ್ಮೀಯವಾಗಿ ಒಂದಿಷ್ಟು ಹೊತ್ತು ಖುಷಿ ಪಡೋಣ ಅಂತ. ಯಾಕಂದ್ರೆ ಇವತ್ತು ನಗುವೇ ನಮಗೆ ಸಿಗೋದಾದ್ರು, ಯಾರನ್ನು ನೋಡಿ ಯಾವ ಮನೆಗೆ ಹೋಗಿ ಟೆನ್ಷನ್, ಅದು ಮಗು LKG ಅಂತ ಎಂತ ಟೆನ್ಷನ್ ಇವತ್ತು ನೋಡಿದ್ರೆ. ಕೊನೆಗೆ ನೋಡಿದ್ರೆ ಇವತ್ತು ಎಕ್ಸಾಮ್ ಇದೆ, ಕ್ಲಾಸ್ ಟೆಸ್ಟ್ ಇದೆ, ಆಮೇಲೆ 10 marks ಅಲ್ಲಿ ಇದೆ ಅಂತ ಮಗುವಿನ ಒಂದು ಒದ್ದಾಟ ಟೆನ್ಷನ್ ನೋಡಿದ್ರೆ. ಆಮೇಲೆ ಮನೆಯಲ್ಲೂ ಟೆನ್ಷನ್. ಇವತ್ತು ಯಾರಲ್ಲಿ ಕೇಳಿ ನಿಮ್ಗೆ ಟೆನ್ಷನ್ಗಿಂತ ವರ್ಡ್ ಬೇರೆ ಯಾವುದು? ಆ ನಂತರ ಎಲ್ಲಿವರೆಗೆ ನಮಗೆ ಸಮಯ ಇಲ್ಲ ಅಂದ್ರೆ ಕೆಲಸವೂ ಇಲ್ಲ, ಪುರ್ಸೊತ್ತು ಇಲ್ಲ ಎಂಬ ಒಂದು ಜನಾಂಗನ. ಕೆಲಸ ಅಂತ ಕೇಳಿ ಹುಡುಗರ ಹತ್ರ ಒಳ್ಳೆ ಡ್ರೆಸ್ ಮಾಡಿ ಬೈಕನ್ನು ಸ್ಟ್ಯಾಂಡಿಂಗಲ್ಲಿ ಇಟ್ಟು 2 ಮೊಬೈಲ್, ಕೆಲಸ ಇಲ್ಲ. ಒಂದು 5 ನಿಮಿಷ ಪುರ್ಸೊತ್ತು ಅಂತ ಇಲ್ಲ, ಪುರ್ಸೊತ್ತು ಇಲ್ಲದ ಕೆಲಸವೂ ಇಲ್ಲದ ಒಂದು ಜನಾಂಗದ ನಡೆ ನಾವು ಬದುಕ್ತಾ ಇದ್ದೇವೆ. ಆಮೇಲೆ ಎಷ್ಟೋ ಮಂದಿ ನೋಡಿ ಆಟೋ ರಿಕ್ಷಾದಲ್ಲಿ ಕೂತೆ ಬಾಳೆಹಣ್ಣು ಎಳಿತಾರೆ, 2 ಪಂಡು ಬರಲೇ ಇಳಿವಷ್ಟು ವ್ಯವಧಾನ ಇದೆ. ಅಂದ್ರೆ ಈ ಕಾಲಘಟ್ಟದಲ್ಲಿ ನಾವು ಇವತ್ತು ಯಾಕೆ ಎಡಪಡಿತಾರು ನಮಗೆ ಪ್ರಸ್ತುತ ಆಗ್ತಾರೆ ಅಂದ್ರೆ, ಈ ತನಕ ಅವರು 21 ಮಂದಿಗೆ ಅವರು PhD ಮಾರ್ಗದರ್ಶನವನ್ನು ನೀಡಿದ್ದಾರೆ ಅಂತ ನಾನು ಅವರ ದಾಖಲೆಗಳಿಂದ ನೋಡ್ಕೊಂಡು ಬಂದೇನೆ. ಈ PhD ನೋಡಿ, ಅದು ಒಂದು PhD ಮತ್ತೆ 100 PhD ಆಗಿದೆ. ಆ PhD ಯಾರು ಪಡಿತಾರೆ ಅವರು ಉಳಿದವರಿಗೆ ಮಾರ್ಗದರ್ಶಕರಾಗ್ತಾರೆ. ದೀಪದಿಂದ ದೀಪ ಹಚ್ಚು ಮಾನವ ಅಂತ ನಾವು ಹೇಳ್ತೇವೆ, ಹಾಗೆ PhDಯಿಂದ PhD ಅನ್ನು ನಡೆಸ್ಕೊಂಡು ಹೋಗಿ ಅಂದ್ರೆ ಬೌದ್ಧಿಕ ಸಂಪತ್ತು ನಮ್ಮಲ್ಲಿ ತುಂಬಿತು ಅಂತಾರೆ. ಆಮೇಲೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಒಬ್ಬ ಯಾವುದೇ ಸಾಧಕ ಇರಲಿ, ಆತ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಆತನ ಎಷ್ಟು ವೈಚಾರಿಕವಾದಂತಹ ಸಂಶೋಧನಾತ್ಮಕ ಲೇಖನಗಳು ಬಂತು ಅನ್ನೋದರ ಮೇಲೆ ಆತನ ಬುದ್ಧಿವಂತಿಕೆಯನ್ನು ನಾವು ತೀರ್ಮಾನ ಮಾಡ್ತೇವೆ. ಅಂತಹ 46 ಲೇಖನಗಳನ್ನು ಈವರೆಗೆ ಪ್ರಕಟಿಸಿದಂತಹ ಒಂದು ಸಾಧನೆ ನಮ್ಮ ಎಡಪಡಿತಾ ಇತ್ತು. ನೋಡಿ ಎಲ್ಲಿಂದ ಬಂತು ಈ ಸಮಯ ಅಂತ ನೋಡಿ. ಹಾಗಾಗಿ ನಾನು ಆ ಉದಾಹರಣೆ ಕೊಡ್ತಾ ಬಂದೆ. ಅಷ್ಟು ಮಾತ್ರವಲ್ಲದೆ 9.5 ವರ್ಷ ಇಲ್ಲಿನ ಆಡಳಿತಾತ್ಮಕ ನಿರ್ವಹಣೆ ವಿತ್ತೀಯ ಅಧಿಕಾರಿಯಾಗಿ, ಆಮೇಲೆ ಪರೀಕ್ಷಾಂಗ ಕುಲಸಚಿವರಾಗಿ, ಆಮೇಲೆ ಕುಲಸಚಿವರಾಗಿ, ಜೊತೆಗೆ ಅವರ ಈ 36 ವರ್ಷ ಟು ಬಿ ಪ್ರಿಸೈಸ್ ಈ ಒಂದು ಶಿಕ್ಷಣ, ಆಡಳಿತ ಮತ್ತು ಸಾಮಾಜಿಕ, ಅದರ ಜೊತೆಗೆ ಅವರು ನಮ್ಮ ಮಂಗಳೂರಿನ ಪರಿಸರದ ಕಲಾವಂತಿಕೆಯ ಚಟುವಟಿಕೆಗಳಲ್ಲಿ ಕೂಡ ಅವರಿದ್ದಾರೆ. ಯಾಕಂದ್ರೆ ಮಂಗಳೂರು ವಿಶ್ವವಿದ್ಯಾಲಯ ಈಗ ಕ್ರೀಡೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾರೆ. ಇವತ್ತು ಇಲ್ಲಿಯ ಶಿಕ್ಷಕರ ಕುಟುಂಬಗಳಿರ್ಬೋದು, ಶಿಕ್ಷಕೇತರ ಬಹಳ ಒಳ್ಳೆಯ ಪರಂಪರೆ ಇದೆ ತಮ್ಮ ಸಂಘಟನೆಗಳಲ್ಲಿ. ಇಂತಹ ಪರಂಪರೆಗಳಲ್ಲಿ ಒಳ್ಳೆ ಕ್ರೀಡಾಪಟುಗಳಿದ್ದಾರೆ, ಒಳ್ಳೆಯ ಸಾಂಸ್ಕೃತಿಕ ಸಾಧಕರಿದ್ದಾರೆ. ಅವರಿಗೆಲ್ಲ ತಮ್ಮ ನಿರಂತರ ಪ್ರೋತ್ಸಾಹ ಇರಲಿ. ಅವರಿಗೆ ಬೇಕಾದಂಥ ವಿಶೇಷವಾಗಿ ಕ್ರೀಡೆಗಳಿಗೆ ಸಂಬಂಧಪಟ್ಟಾಗಿ ಅವರಿಗೆ ಈಗ ಅಟೆಂಡೆನ್ಸ್ ಅಲ್ಲಿ ಅವರಿಗೆ ರಿಯಾಯಿತಿ ಕೊಡ್ತಾ ಇದ್ದಾರೆ ಸರ್. ಅಟೆಂಡೆನ್ಸ್ ಅಲ್ಲಿ ಹಾಗೆಂತ ಕ್ರೀಡಾಪಟುಗಳು 100% ಕೇಳಬೇಡಿ, ಹಾಗೆಂತ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದು ಬಹಳ ಸಂತೋಷ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಂಪತ್ತು ನಮಗೆ ಬೇಕು. ಹಾಗಾಗಿ ನಿಮ್ಮನ್ನೆಲ್ಲ ಈ ನಗುಮುಖ ಕಂಡಾಗ ನಾನು ತುಂಬಾ ಸಂತೋಷ ಪಟ್ಟೆ. ಯಾಕಂದ್ರೆ ಇವತ್ತು ಎಲ್ಲಿಯವರಿಗೆ ಪರಿಸ್ಥಿತಿ ಬಂದರೆ ಇನ್ನೊಬ್ಬರ ಮುಖವನ್ನು ನೋಡಿ ನಗುವುದು ಅಪಾಯಕಾರಿ. ನಾವು ಕೇಳಬೇಕು, ನೀವು ಈ ವಾದ್ಯತೆ ಮಾರಿ ನಮ್ಮನೆದು ತೆಲ್ಪೊಲಿ ಯಾರು ಅಂತ ಕೇಳಬೇಕು. ಅದೆಲ್ಲೋ ಗೋಮುಗಲವಿಗೂ ಕಾರಣ ಆಗ್ಬೋದು ಕೊನೆಗೆ. ಇಂಥದ್ದೆಲ್ಲ ಪರಿಸ್ಥಿತಿ ಅಪಾಯಕಾರಿ ಕ್ಲೀಶೆಗಳ ನಡುವೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಒಂದಿಷ್ಟು ನಗು ಇಲ್ಲಿ ಕಂಡಾಗ ಸಂತೋಷ ಆಯಿತು. DVG ಅವರು ಹೇಳ್ತಾರಲ್ಲ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳಿ ನಗುವುದತಿಶಯದ ಧರ್ಮ, ನಗುತ್ತ ನಗುವ ನಗಿಸಿ ಬಾಳುವ ವರವೊಮ್ಮೆಗೆ ಕರುಣಿಸು ಅಂತ ಕೇಳ್ತಾರೆ. ಅಂತ ಒಂದು ನಗು ಅದು ಸಾರ್ವತ್ರಿಕ ಆಗಬೇಕು, ಸಾಂಕ್ರಾಮಿಕ ಆಗಬೇಕು. ಅದಕ್ಕಾಗಿ ಈ ವಿಶ್ವವಿದ್ಯಾನಿಲಯದಲ್ಲಿ ನಾನು ಅವರನ್ನ ಸಂದರ್ಶನ ಮಾಡಿ ಹೀಗೆ ಆಪ್ತವಾಗಿ ದೊಡ್ಡ ಅಧಿಕೃತವಾಗಿರ್ತಕ್ಕಂಥದ್ದು ಹೀಗೆ ಮಾತುಕತೆಯಲ್ಲಿ ಯಾವ ನಿಮ್ಮ ಆಶಯಗಳು ಬಹಳ ತೀವ್ರವಾಗಿದೆ ಅಂತ ನಾನು ಕೇಳಿದಾಗ ಅವರು ಹೇಳಿದರು, ನನಗೆ ಮೊದಲಾಗಿ ಕೆಲವು ನಮ್ಮಲ್ಲಿ ಇರ್ತಕ್ಕಂಥ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ವಿದ್ಯಾರ್ಥಿಗಳ ಸಂಖ್ಯೆ ನಿರ್ದಿಷ್ಟಕ್ಕಿಂತ ಕಡಿಮೆ ಆದರೆ ಅದರ ಮಾನ್ಯತೆಗೂ ತೊಂದರೆ ಬರ್ಬೋದು. ಆ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಅಥವಾ ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಅಧ್ಯಯನ ನಡೆಸಬೇಕು. ಆಮೇಲೆ ಇನ್ನು ಯಾವ ಹೊಸ ಕೋರ್ಸ್ಗಳನ್ನು ತಂದರೆ ವಿದ್ಯಾರ್ಥಿಗಳಿಗೆ ಅನುಕೂಲ, ಉದ್ಯೋಗ ಅವಕಾಶ ದೊರೆಯಬಹುದು ಅಂತ ನಾನು ನೋಡ್ಲಿಕ್ಕೋಸ್ಕರ ಒಂದು ಸಮಿತಿ ಮಾಡ್ತೇನೆ ಅಂತ ಒಂದು ಮಾತು. ಬಹಳ ಪ್ರಾಯೋಗಿಕವಾದಂಥ ವಿಚಾರಗಳು. ನಾವು ಮುಂದಿನಿಂದ ಬಂತು ಇಂದಿನಿಂದ ಬಂತು ಅಂತ ಕೋರ್ಸ್ಗಳನ್ನ ನಡೆಸೋದ್ರಲ್ಲಿ ಅಥವಾ ಇನ್ಯಾವುದೋ ಒತ್ತಾಗಿ ಕೋರ್ಸ್ಗಳನ್ನ ಅಲ್ಲಿ ಸೇರ್ಪಡೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಹಳ ಒಳ್ಳೆಯ ತೀರ್ಮಾನ ಸರ್ ತಂದು ಎಲ್ಲರ ಬೆಂಬಲ ನಿಮಗೆ ಸಿಗ್ಲಿ ಅಂತ ಈ ಅಭಿನಂದನೆ ಸಂದರ್ಭದಲ್ಲಿ ನಾನು ಹಾಕಿರ್ತೇನೆ. ಆಮೇಲೆ ಅವರಿಗೆ ಇನ್ನೊಂದು ಮಹತ್ವಾಕಾಂಕ್ಷೆ ಇದೆ, ಎಷ್ಟು ಕಾರ್ಯರೂಪಕ್ಕೆ ಬರ್ತದೆ ಅಂತ ಕಾಲ ನಿರ್ಣಯ ಮಾಡಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಸಮಾನ ಪ್ರವೇಶ ಪರೀಕ್ಷೆಯನ್ನು ಇಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಅವರು ವೈಯಕ್ತಿಕವಾಗಿ ಬಂದಿದ್ದಾರೆ. ಸಾಂಘಿಕವಾಗಿ ಇದು ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಗ್ರಾಮೀಣ
ಬಡ ಆರ್ಥಿಕತೆಯ ಒಳ್ಳೆಯ ಅಂಕ ಸಿಗಿಯೂ ಸ್ನಾತಕೋತ್ತರ ಪದವಿಗೆ ಅವಕಾಶ ಪಡೆಯದಂತಹ ವಿದ್ಯಾರ್ಥಿಗಳ ಬದುಕನ್ನು ಬೆಳಗ್ತದೆ ಸರ್. ಇದು ಕೆಲಸ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಹಾರೈಸ್ತಾ ಇದ್ದೇನೆ. ಆಮೇಲೆ ಈ ಮಳೆ ನೀರು ಕೊಯ್ಲು, ಮಳೆ ಬರಬೇಕೀಗ, ಕೊಯ್ಲು ಮಾಡಬೇಕಾದ್ರೆ ಮಳೆಯ ನಿರೀಕ್ಷೆಯಲ್ಲಿ ಇದೆ. ನಾವು ಕೊಯ್ಲಿಗೋಸ್ಕರ ಆದ್ರೂ ಬರಬೇಕು ಮಳೆ. ಇಲ್ಲಿ ಆ ಮಳೆ ಕೊಯ್ಲು ಒಂದು ಕಾರ್ಯವನ್ನು ನಡೆಸುವವರಿದ್ದಾರೆ. ಆಮೇಲೆ ಜಲ ಸಾಕ್ಷರತೆ ಬಗ್ಗೆ ಈಗಾಗಲೇ ಗಮನ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಇಲ್ಲಿ ಮಾಡುವ ಮೂಲಕ ಇಲ್ಲಿ ಆ ಜಲ ಸ್ವಾವಲಂಬನೆ ಮಾಡಿದ್ರೆ ಪಕ್ಕದ ಊರುಗಳಿಗೆ, ಪಕ್ಕದ ಹಳ್ಳಿಗಳಿಗೆ ನಿಮ್ಮ ಹತ್ರ ವಿನಂತಿ ಮಾಡಿದ್ದಾರೆ. ಪಕ್ಕದ ಹಳ್ಳಿಗಳಿಗೆ ಕೂಡ ಬೇಸಿಗೆಯಲ್ಲಿ ಕುಡಿಯುವ ನೀರನ್ನು ನಿಮ್ಮ ಮೂಲದ ಮೂಲಕ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ಸಾಧ್ಯವಾಗಲಿ, ಒಂಥರ ತಾವು ಭಗೀರಥ ಆಗಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮ ಹತ್ರ ಕೇಳಿಕೊಳ್ತಾ ಇದ್ದೀನಿ. ಇದೆಲ್ಲವೂ ಒಂದು ವಿಶ್ವವಿದ್ಯಾನಿಲಯ ಹೇಗೆ ಸಾಮಾಜಿಕವಾಗಿ ಪ್ರಸ್ತುತಿ ಆಗ್ತದೆ ಅನ್ನೋದಕ್ಕೆ ಈ ಮಾತುಗಳನ್ನು ಹೇಳಿದೆ. ಅಂತ ಒಂದು ವಿಶೇಷವಾದಂತಹ ಶಕ್ತಿ ತಮ್ಮಲ್ಲಿದೆ, ತಮ್ಮದು ಅಭಿಮಾನ ಬಳಗ ಇದೆ. ತಾವು ಒಂದು ಮಾತು ಹೇಳಿದ್ರೆ ಇವತ್ತು ಯಾವ ಕೆಲಸವನ್ನು ನಡೆಸಬೇಕು ಅಂತ ಹೇಳೋದಕ್ಕೆ ಇಲ್ಲಿ ಕಾರ್ಯಕರ್ತರಿದ್ದಾರೆ. ನಿಮ್ಮ ಆಶಯದಂತೆ ಪುಷ್ಪಗುಚ್ಛ ಕೊಡ್ಲಿಲ್ಲ, ನಿಮ್ಗೆ ಶಾಲು ಕೊಡ್ತಾ ಇಲ್ಲ, ನಿಮ್ಗೆ ಹಾರಾರ್ಪಣೆ ಮಾಡ್ತಾ ಇಲ್ಲ. ಆ ಹುಡುಗರೆಲ್ಲ ಸೇರಿ ನಿಮ್ಗೆ ಇವತ್ತು ಫಲಗಳ ಸಸ್ಯನ್ನು ನಿಮ್ಗೆ ಕೊಟ್ಟು ಅದನ್ನು ಈ ಆವರಣದಲ್ಲಿ ಮುಂದೆ ಬೆಳೆಸಲಿಕ್ಕೋಸ್ಕರ ಅವರು ಸಿದ್ಧತೆ ಮಾಡಿದ್ದಾರೆ. ಎಷ್ಟು ಗಿಡ ನೆಟ್ಟಿತು, ಮುಂದಿನ ತಿಂಗಳು ಅದರಲ್ಲಿ ಎಷ್ಟಕ್ಕೆ ಅದು ಬಂತು ಅನ್ನೋದನ್ನು ದಯವಿಟ್ಟು ಸುನಿಲ್ ಆಚಾರ್ಯ ಮತ್ತು ತಂಡ ನೋಡಿಕೊಳ್ಬೇಕು ಅಂತ ನಿಮ್ಮಲ್ಲಿ ಹೇಳ್ತೀನಿ. ಅವರನ್ನು ಒಳಗೆ ಬಿಡಿಸರು, ಅದನ್ನೆಲ್ಲ ಲೆಕ್ಕ ಮಾಡಿ. ಅವರೀಗ ಆ ತೋಟವನ್ನು ಬೆಳೆಸುವಂತ ಶೈಲಿ ಇಡೀ ಊರಿಗೆ ಇದೊಂದು ಮಾರ್ಗದರ್ಶಕ ಆಗಲಿ ಅಂತ ಕೂಡ ಹಾರೈಸ್ತೇನೆ. ಆದ್ಮೇಲೆ ಪೂಜ್ಯ ಹೆಗಡೆಯವರು ನಮ್ಮೆಲ್ಲರಿಗೂ ಅವರನ್ನು ನೋಡುವುದೇ ಖುಷಿ, ಅವರನ್ನು ಮಾತಾಡೋದೇ ಖುಷಿ. ಈ ನೀರು ಅಂತ ನಾನು ಹೇಳಿದೆಲ್ಲ, ಅದಕ್ಕೆ ಆ ಸಂದರ್ಭದಲ್ಲಿ ಅದರ ಉಲ್ಲೇಖ ಬಂತು, ನೆನಪು ಬಂತು. ನೀರು ನಮ್ಮ ಬದುಕಿನ ಉಸಿರಿನಷ್ಟೇ ಪ್ರಮುಖವಾದಂತಹ ಒಂದು ಅಂಶ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ವರ್ಷಗಟ್ಟಲೆ ತಪಸ್ಸು ಮಾಡ್ತಾ ಇದ್ರು. ಎಲ್ಲಿ ಅಂದ್ರೆ ಎಲ್ಲಿ ನೀರಿನ ಮೂಲ ಇದೆ, ಎಲ್ಲಿ ಪ್ರಶಾಂತವಾದಂತಹ ಕೊಳಗಳಿದ್ದಾವೆ ಅಲ್ಲಿ. ಮಹಾತ್ಮ ಗಾಂಧೀಜಿಯವರು ತಿಂಗಳಗಟ್ಟಲೆ ಉಪವಾಸ ಮಾಡ್ತಾ ಇದ್ರು, ಕೇವಲ ನೀರನ್ನು ಮಾತ್ರ ಸೇವನೆ ಮಾಡ್ತಾ ಇದ್ರು. ಸಂಸ್ಕೃತದಲ್ಲಿ ನೀರಿಗೆ ಜೀವನಂ ಅಂತ ಕರೀತಾರೆ. ಮಹಾಭಾರತದಲ್ಲಿ ಉದ್ದಾಲಕ ಅಂತ ಒಂದು ಪ್ರಕರಣ ಇದೆ. ಅವನು ನಿರಾಡಂಬರಿ, ಆರಾಮದಲ್ಲಿ, ಯಾವ ತೊಂದರೆ ಅವನಿಗಿಲ್ಲ. ಈ ರಾಜನಿಗೆಲ್ಲ ಸಂಪತ್ತಿದ್ದು ಕೂಡ 24/7 ಅವನದ್ದು ಒತ್ತಡದ ಜೀವನ, ಎಲ್ಲ ಸಂಪತ್ತಿದೆ. ಅವನಿಗೆ ಈ ಪರಿವ್ರಾಜಕನನ್ನು ಕಂಡು ಆಶ್ಚರ್ಯ ಆಯ್ತು. ಹೇಗೆ ನೀನು ಇಷ್ಟೊಂದು ಆರಾಮವಾಗಿದ್ದಿ? ಅದಕ್ಕೆ ಅವನು ಹೇಳ್ತಾನೆ, ನಾನು ನಮ್ಮ ಈ ನಿಸರ್ಗದ 24 ವಸ್ತುಗಳನ್ನು ನೋಡಿ ನಾನು ಕಲಿತೆ. ನಾನು 24 ಹೇಳಿಕ್ಕೆ ಹೋಗೋದಿಲ್ಲ, ರಿಪೀಟ್ ಮಾಡ್ಬೇಡಿ. ಚಂದ್ರ, ಸೂರ್ಯ ಇತ್ಯಾದಿಗಳನ್ನೆಲ್ಲ ನಾನು ನೋಡಿ ಕಲಿತೆ ಅಂತ ಆತ ಒಂದು ಮಾತನ್ನು ಹೇಳ್ತಾನೆ. ಅದರಲ್ಲಿ ಆತ ನೀರಿನ ಬಗ್ಗೆ ಹೇಳ್ತಾನೆ. ಆ ನೀರನ್ನು ನೋಡುವುದೇ ಆನಂದ, ನೀರನ್ನು ಸ್ಪರ್ಶಿಸುವುದೇ ಆನಂದ. ಒಂದೊಂದು ಹನಿ ನೀರನ್ನು ನಮ್ಮ ಬಾಯಾರಿಕೆಯ ಸಂದರ್ಭದಲ್ಲಿ ಇಳಿಯ ಬಿಡುವುದೇ ಆನಂದ. ನೀರಲ್ಲಿ ಈಜಾಡುವುದೇ ಆನಂದ. ನೀರನ್ನು ಪಡೆಯುವುದು, ನೋಡುವುದು, ನೀರನ್ನು ಮುಟ್ಟುವುದು, ಸ್ಪರ್ಶಿಸುವುದು, ಸ್ನಾನ ಮಾಡುವುದು, ಕುಡಿಯುವುದು ಎಲ್ಲವೂ ಆನಂದದಾಯಕ. ಅಂತ ಒಂದು ಆನಂದದಾಯಕ ವ್ಯಕ್ತಿತ್ವ ಪೂಜ್ಯ ಹೆಗಡೆಯವರದ್ದು. ಅವರನ್ನು ನೋಡುವುದೇ ಆನಂದ, ಅವರನ್ನು ಕೇಳುವುದೇ ಆನಂದ. 1 ಕೋಟಿ ಜನ ಇರಲಿ, ನಡುವೆ ಹೆಗಡೆಯವರಿಂದ ಅವರೇ ಕಾಣ್ತಾರೆ. ಹೌದಲ್ಲ? ನೋಡಿ, ಇದು ನಮಗೊಂದು ವಿಶೇಷ. ಇವತ್ತು ನಮ್ಮ ಎಡಪಡಿತಾಯರ ಒಂದು ಅಭಿನಂದನೆಗೆ ಹೆಗ್ಗಡೆಯವರ ಉಪಸ್ಥಿತಿಗಿಂತ ದೊಡ್ಡ ಒಂದು ಶಕ್ತಿ ಯಾವುದಿಲ್ಲ. ಅದರ ಜೊತೆಗೆ ವಿವೇಕರಯ್ಯವರಂತಹ ಸಾಧಕರು ಕೂಡ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮೂಡುಬಿದಿರೆಯಲ್ಲಿ ಆಳ್ವರ ನೇತೃತ್ವದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಉದ್ಘಾಟನೆ ಸಂದರ್ಭಕ್ಕೆ ನಾನು ನಿರ್ವಹಣೆ ಮಾಡಿದ್ದೆ ಧನಂಜಯರಿದ್ದರು. ಅಲ್ಲಿ ಮರುದಿನ ಗ್ರಂಥಾಲಯದ ಪಕ್ಕದಲ್ಲಿ, ಗ್ರಂಥ ಪ್ರದರ್ಶನದ ಪಕ್ಕದಲ್ಲಿ ಪೂಜ್ಯ ಹೆಗಡೆಯವರು ಬಂದು ನನ್ನನ್ನು ಹೀಗೆ ಸ್ಪರ್ಶ ಮಾಡಿ ಚೆನ್ನಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿ ಸಮಯ ಪಾಲನೆಯೂ ಮಾಡಿದ್ರು ಅಂತ ನನಗೆ ಕೈಯಲ್ಲಿ ಹೀಗೆ ಪೂಜೆ ಸ್ಪರ್ಶ ಮಾಡಿ ಅವರು ತೆರಳಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಸೇರಿರುವ ಜನಗಳೆಲ್ಲ ಇದ್ರಲ್ಲ, ಬಹಳ ಮಂದಿ ಬೇರೆ ಕಡೆಯಿಂದ ಬಂದವರು, ಅವರೆಲ್ಲ ಬಂದು ನನಗೆ ಸುಮ್ಮನೆ ಹಸ್ತಲಾಗುವ ಕೊಡ್ತಾ ಇದ್ದಾರೆ. ಸುಮಾರು 50-60 ಮಂದಿ ಆಯಿತು. ನಾನು ಯೋಚನೆ ಮಾಡಿದೆ, ಅವರಿಗೂ ನನ್ನ ನಿರ್ವಹಣೆ ಇಷ್ಟ ಆಗಿರ್ಬೋದು ಅಲ್ಲ, ನಿಮಗೂ ಇಷ್ಟ ಆಯ್ತಾ ಅಂತ ಕೇಳಿದ್ರೆ ಒಬ್ರು ಹೇಳಿದರು, ಹಾಗೆಲ್ಲ ಪೂಜ್ಯ ಹೆಗಡೆಯವರನ್ನು ನೋಡ್ಲಿಕ್ಕೆ ನಮಗೆಲ್ಲ ಭಾಗ್ಯ ಇಲ್ಲ, ನಿಮ್ಮನ್ನು ಅವರು ಸ್ಪರ್ಶ ಮಾಡಿದ್ರು, ಹಾಗಾಗಿ ನಿಮ್ಮನ್ನು ಸ್ಪರ್ಶ ಮಾಡಿದರೆ ಅವರನ್ನು ಸ್ಪರ್ಶ ಮಾಡಿದ ಪುಣ್ಯ ನಮಗೆ ಸಿಗ್ತದೆ ಅಂತ ಅವರಲ್ಲಿ ಆ ಮಾತನ್ನು ನನಗೆ ಹೇಳಿ. ನೋಡಿ, ಎಂಥ ಒಂದು ವಿಶೇಷವಾದಂಥ ಶಕ್ತಿಗಳು. ಆ ಥರ ನಮ್ಮನ್ನು ನೀವು ನೋಡ್ಕೊಂಡು ಬಂದಿದ್ರಿ. ರೈಗಳಂಥವರು ನಮ್ಮನ್ನೆಲ್ಲರನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ತಾವು ಬೆಳೆಸ್ಕೊಂಡು ಬಂದಿದ್ರಿ. ಎಡಪಡಿತಾರೆ ಬಹಳ ದೊಡ್ಡ ಜವಾಬ್ದಾರಿ. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಇನ್ನಷ್ಟು ಮತ್ತಷ್ಟು ಅದನ್ನು ಎತ್ತರಕ್ಕೆ ಏರಿಸುವ, ಅಂದರೆ ಎತ್ತರ ಯುನೈಟೆಡ್ ಕ್ರಮದಲ್ಲಿ ಎತ್ತರಕ್ಕೆ ಏರಿಸುವ ಮೂಲಕ ಸಮಾಜಮುಖಿಯಾದಂಥ ಒಂದು ಶೈಕ್ಷಣಿಕ ವ್ಯವಸ್ಥೆ ನಮಗೆ ಸಿಗಲಿ ಅಂತ ಸಾಮರ್ಥ್ಯ ನಿಮಗೆ ಇದೆ ಅನ್ನೋದಕ್ಕೆ ಪುರಾವೆಗಳು ಈಗಾಗಲೇ ಬಂತು. ನಾನು ಅವರ ಬಯೋಡೇಟಾಗಳ ಬಗ್ಗೆ ಏನು ಸ್ಪರ್ಶ ಮಾಡದೆ ಇಷ್ಟೊಂದು ದೊಡ್ಡ ಸಾಧನೆ
ಆಮೇಲೆ ವಿದೇಶಗಳಲ್ಲಿ ಅಧ್ಯಯನ ಮಾಡಿದರು. ಲಂಡನ್ನಲ್ಲಿ ಅವರು ನಾಟಿಂಗ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿದರು. ಆಮೇಲೆ ಅವರದ್ದು ವಿಷಯ ಮಾನವ ಸಂಪದಗಳ ನಿರ್ವಹಣೆ ಅವರ ಇನ್ನೊಂದು ಬಹಳ ಮುಖ್ಯವಾದಂಥ ವಿಶೇಷ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಕೂಡ ಅವರು ಪಾತ್ರರಾಗಿದ್ದಾರೆ. ಯಾವುದನ್ನು ಎಲ್ಲೂ ಹೇಳ್ಕೊಳ್ಳದೆ ಅವರು ತಮ್ಮಷ್ಟಕ್ಕೆ ಕೆಲಸ ಮಾಡುವಂತ ಒಂದು ಗುಣ. ತಮಗೆ ಗೊತ್ತಿರಬೇಕು, ಒಂದು ನದಿ ಹರಿಯುತ್ತೆ, ಆ ನದಿ ಹರಿಯುತ್ತದೆ, ತನಗಾಗಿ ಅದು ಎಂದೂ ಹರಿಯೋದಿಲ್ಲ. ಇದು ಉಪನಿಷತ್ಗಳಲ್ಲಿರುವಂತಹ ಮಾತು. ನದಿ ಹರಿಯುವ ಪಾತ್ರದಲ್ಲಿ ಇಕ್ಕೆಲಗಳಲ್ಲಿ ಅದು ಫಲವಸ್ತುಗಳನ್ನು ಬೆಳೆಸಲಿಕ್ಕೆ ಮೂಲ ಆಗ್ತದೆ. ಅದು ನಮ್ಮ ಕೃಷಿಗೆ, ಅದು ನಮ್ಮ ತೋಟಗಾರಿಕೆಗೆ ನೀರನ್ನು ಕೊಡ್ತದೆ, ನಮ್ಮ ಬದುಕನ್ನು ರೂಪಿಸ್ತದೆ. ಪಶು ಪಕ್ಷಿಗಳಿಗೆ, ಮಾನವರಿಗೆ ಎಲ್ಲರಿಗೂ ಕೂಡ ಬದುಕಿನ ಆಧಾರ ಆಗ್ತದೆ. ಅದರ ನೀರನ್ನು ಅದು ಎಂದೂ ಕುಡಿಯೋದಿಲ್ಲ. ಎಡಪಡಿತಾರೆ ತಾವು ಕೂಡ ಹಾಗೆ. ಇಷ್ಟೆಲ್ಲ ಸಾಧನೆ ತಮಗಾಗಿ ತಾವು ಇಟ್ಟುಕೊಂಡಿಲ್ಲ. ಆ ಸಾಧನೆಯ ಫಲ ಅದು ನಮಗೆ ಸಮಾಜಮುಖಿಯಾಗಿ ದೊರೆಯುತ್ತದೆ. ಅದನ್ನು ತಾವು ನೀಡ್ತೀರಿ ಎಂಬ ವಿಶ್ವಾಸ ನಮಗಿದೆ. ಹಾಗೆ ಒಂದು ಹಣ್ಣಿನ ಮರ ನೋಡಿ, ಆ ಮರದಲ್ಲಿ ಹಣ್ಣು, ಆ ಹಣ್ಣನ್ನು ಮರ ತಿನ್ನೋದಿಲ್ಲ, ಆ ಹಣ್ಣನ್ನು ಹಕ್ಕಿಗಳು, ಮಾನವರು ಮತ್ಯಾರು ಅದನ್ನು ತಿಂತಾರೆ. ತಾವು ಕೂಡ ಇಷ್ಟೆಲ್ಲ ಸಾಧನೆಗಳ ಫಲವನ್ನು ಶಿಕ್ಷಣದ ರೂಪದಲ್ಲಿ ಈ ಸಮಾಜಕ್ಕೆ ತಾವು ನೀಡಿ ಇಂಥ ಶಕ್ತಿ ಇವತ್ತು ತಮಗೆ ಸಂಚಯ ಆಗಿದೆ. ನಾವಂತೂ ತೌಳವಾತ ನನ್ನ ಲೇಖನದಲ್ಲೂ ನಾನು ಬರೆದೆ. ಅದು ಯಾಕಂದ್ರೆ ಅದೊಂದು ಟ್ಯಾಗ್ಲೈನ್, ಅದು ಅಭಿಮಾನದ ಒಂದು ಟ್ಯಾಗ್ಲೈನ್ ಅದು. ಹಾಗಾಗಿ ಅದೊಂದು ಹೆಮ್ಮೆಯ ಸಂಕೇತ ಕೂಡ ಹೌದು. ಈ ಪ್ರದೇಶದಲ್ಲಿ ಎಲ್ಲರೂ ತುಳುವರೆ, ಯಾಕಂದ್ರೆ ಈ ತುಳುವನ್ನ ಎಲ್ಲರೂ ಮಾತಾಡ್ತಾರೆ. ನಮ್ದು ಈ ಭಾಗಕ್ಕೆ ಇರ್ತಕ್ಕಂಥ ಹೆಸರು ಒಂದು ಕಾಲಕ್ಕೆ ನಮ್ಮ ಕನ್ಯಾಕುಮಾರಿಯವರೆಗೆ ಈಚೆ ಕಡೆಯಿಂದ ನಮ್ಮ ಗೋಕರ್ಣ ದಾಟಿ ಮುಂದೆ ಕೂಡ ಈ ಬನವಾಸಿಯವರೆಗೆ ಇತ್ತು ಈ ತುಳುನಾಡು ಎಂಬುದಾಗಿ ಒಂದು ನಂಬಿಕೆ. ಏನಿದ್ರು ಕೂಡ ಅದು ಜನ ಎಲ್ಲ ಇವತ್ತು ಹೆಮ್ಮೆ ಪಡುವ ರೀತಿಯಲ್ಲಿ ಎಂಕ್ಲನ ಎಡಪಡಿತಾಯ ಎಂತ ಒಂದು ಅದ್ಭುತವಾದ ಶಬ್ದ. ಇದು ಈ ಸರಿ ಎಂಕ್ಲನ ಎಡಪಡಿತಾಯರಿಗೆ ಅಂತ ಅಂದ್ರೆ ನಮ್ಮ ಎಡಪಡಿತಾಯ ಅಲ್ವಾ. ಈ ತುಳುವಿನಲ್ಲಿ ಕೆಲವು ಬಹಳ ಆತ್ಮೀಯವಾದ ಶಬ್ದ ಇದೆ. ಧರ್ಮಸ್ಥಳದ ಶ್ರೀ ಯಮುನೇಶ್ವರ ಸ್ವಾಮಿ ದೇವರ ಪ್ರಸಾದ ರೂಪದಲ್ಲಿ ಕಾಳು ಮತ್ತು ಕೆಳಗಿನಲ್ಲಿ ಅಭಿನಂದನ. ನಾನು ಅನೇಕ ರೀತಿಯಲ್ಲಿ ಪುಣ್ಯವಂತ ಮಾತ್ರ ಅಲ್ಲ, ಭಾಗ್ಯವಂತ. ಈ ಮಂಗಳೂರು ವಿಶ್ವವಿದ್ಯಾನಿಲಯ 10 ಕುಲಪತಿಗಳನ್ನು ಸೃಷ್ಟಿಸಿದೆ. 11ನೇ ಕುಲಪತಿಯಾಗುವ ಭಾಗ್ಯ ನನ್ನ ಪಾಲಿಗೆ ಬಂದೋದಕ್ಕಿತ್ತು. ಹೇಳಿದ್ರು ಈಗಾಗಲೇ, ಅಷ್ಟು ಸುಲಭದಲ್ಲಿ ಬರಲಿಲ್ಲ. ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೇಳಿದರು, ನಿಮಗೆ ಕುಲಪತಿ ಆದ ಕೂಡಲೇ ಏನು ಅನಿಸಿತು? ಆಗ ಹೇಳಿದೆ, ಏನು ಎಕ್ಸೈಟ್ ಆಗಲಿಲ್ಲ. ಮನುಷ್ಯನಿಗೆ ಒಂದು ಪರ್ಸಿವಿಯರೆನ್ಸ್ ಬೇಕು, ಒಂದು ಗುರಿ ಬೇಕು, ಅದು ಎದುರುಗಡೆ ಇರಬೇಕು, ತುಳುವುದಲ್ಲ. ಸೊ ಒಂದು ಕನ್ನಡದ ಗುರಿ ಬೇಕು. ಹಿಂಭಾಗದಲ್ಲಿ ಗುರುಗಳ ಮಾರ್ಗದರ್ಶನ ಬೇಕು, ಬಲಭಾಗದಲ್ಲಿ ಯೋಗ್ಯತೆ ಬೇಕು, ಆಗ ಎಡಭಾಗದಲ್ಲಿರುವಂಥದ್ದು ಯೋಗ ತನ್ನಷ್ಟಕ್ಕೆ ತಾನೇ ಬರುತ್ತೆ. ತಾಳ್ಮೆ ಬಹಳ ಮುಖ್ಯ. ಹಾಗೆ ನನ್ನ ತಾಯಿ ತಂದೆಯರ ಒಂದು ಆಶೀರ್ವಾದ, ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ಅನುಗ್ರಹ ಇತ್ತು. ಯಾಕಂದ್ರೆ ಅವರನ್ನು ದೇವರಾಗಿ ಇವತ್ತೂ ಕಾಣ್ತೇನೆ, ಹೊತ್ತು ಕಂಡಿದ್ದೇನೆ, ನಾವೆಲ್ಲರೂ ಕಾಣ್ತೇವೆ, ನೀವು ಕಾಣ್ತಾ ಇದ್ದೀರಿ. 1,00,000 ಜನ ಇದ್ರು ವೀರೇಂದ್ರ ಹೆಗಡೆ ಅವರು ಅಲ್ಲಿ ಕಾಣ್ತಾರೆ ಅಂತ ನನ್ನ ಸ್ನೇಹಿತರಾದ ಮನೋಹರ್ ಪ್ರಸಾದ್ ಹೇಳಿದರು. ಇದು ಉತ್ಪ್ರೇಕ್ಷೆ ಅಲ್ಲ, ನಮ್ಮ ಹೃದಯದ ಮಾತಿನ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವಂಥವು. ಸೊ ಆ ರೀತಿ ನೋಡಿದರೆ ನಾನು ಖಂಡಿತ ಅಂತಹ ಒಂದು ನನಗೆ ಅನುಗ್ರಹ ಇತ್ತು. ಎಷ್ಟೋ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳು ನನ್ನವರು, ಅವರಿಗೆ ನನ್ನ YP ಅವರು ಅಂತ ಹೇಳುವಂಥದ್ದು ಇವತ್ತಿಗೂ ಇದೆ. ಹೆಚ್ಚಿನವರಿಗೆ ನನ್ನ ಹೆಸರೇ ಗೊತ್ತಿಲ್ಲ, YP ತಿಳಿದು ಗೊತ್ತಿದೆ. ಮತ್ತೆ ಸ್ವಲ್ಪ ಕಷ್ಟಪಟ್ಟರೆ ಹೇಳಲಿಕ್ಕೆ ಕಷ್ಟ ಆದರೂ ಎಡಪಡಿತಾಯರು ಅಂತ. ನಾನು ಕುಲಪತಿ ಆಗೋ ತನಕ ಸಾಧಾರಣ 90% ವಿದ್ಯಾರ್ಥಿಗಳಿಗೆ ನಾನು ಸುಬ್ರಹ್ಮಣ್ಯ ನನ್ನ ಹೆಸರು ಗೊತ್ತಿರಲಿಲ್ಲ. ಕೆಲವೊಮ್ಮೆ ನನಗೂ ಆ ಹೆಸರು ಮರ್ತೋಗಿತ್ತು. ಯಾಕಂತ ಹೇಳಿದ್ರೆ YP ಜಾಸ್ತಿ, ಒಂದು 90%, ಮತ್ತು 10% ಎಡಪಡಿತಾಯರು. ನನ್ನ ಕ್ಲಾಸ್ಮೇಟ್ ಆದ UCನೇ ಕ್ಲಾಸ್ಮೇಟು ಆಗಿರುವಂಥ ನನ್ನ ಸ್ನೇಹಿತರ ಆಲಿಪುನಿ ಅವರಲ್ಲಿ ಕಾಣ್ತಾ ಇದ್ದಾರೆ. ಸೊ ಆ ಒಂದು ರೀತಿಯಲ್ಲಿ ನಾನು ರೇಡಿಯೋ ಪ್ರೋಗ್ರಾಮ್ ಹೇಳಿದೆ, ಬಹಳ ಕಷ್ಟಪಟ್ಟು ಹೋರಾಟದಿಂದ ಇದು ನನಗೆ ಬಂದಿದೆ. ಸುಲಭದಲ್ಲಿ ಬಂದರೆ ನಾನು ಖುಷಿ ಪಡ್ತಿರ್ಲಿಲ್ಲ. ಕಷ್ಟಪಟ್ಟರೆ ಖಂಡಿತ ಆಗತ್ತೆ ಅಂತ ಹೇಳುವಂಥದ್ದು ನಾನು ಮನಗಂಡಿದ್ದೇನೆ. ಖುಷಿ ಕೊಟ್ಟಿದೆ ನನಗೆ.
ನನಗೆ ಹೇಳಿದೆ, ಇನ್ನೂ ನೀನು 4 ವರ್ಷ ಇನ್ನೂ ಜಾಸ್ತಿ ಕಷ್ಟಪಡಬೇಕು ಅಂತ. ಆ 1 ವರ್ಷ ನಾನು ಹೋರಾಟ ಮಾಡಿದೆ. ಇದು 4 ವರ್ಷಕ್ಕೆ ಬೇಕಾದ ತರಬೇತಿ ನನಗೆ ಕೊಟ್ಟಿದೆ, ಮನೋಸ್ಥೈರ್ಯ ಕೊಟ್ಟಿದೆ, ಒಂದು ವಿಚಿತ್ರವಾದ ದಿವ್ಯ ಶಕ್ತಿ ನನಗೆ ಕೊಟ್ಟಿದೆ. ಆದ ಕಾರಣ ನಾನು ಸಣ್ಣ ತರಗತಿಯಲ್ಲಿರುವಾಗ ಓದಿದ್ದೇನೆ, ಕೈ ಕೆಸರದ ಬಾಯಿ ಮೊಸರು ಅಂತ, ನೋ ಪೇನ್ಸ್ ನೋ ಗೇನ್ಸ್ ಅಂತ. ಆದರೆ ಇವತ್ತಿನ ಯುವ ಸಮುದಾಯ ಏನಂತ ಹೇಳಿದ್ರೆ ಶಾರ್ಟ್ ಕಟ್ಸ್, ವಿದೌಟ್ ನೋಯಿಂಗ್ ದಟ್ ದೇ ವಿಲ್ ಕಟ್ ದೆಮ್ ಶಾರ್ಟ್. ಅದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಎಲ್ಲ ಶಾರ್ಟ್ ಕಟ್ ಕೂಡಲೇ ಆಗಬೇಕು ಅಂತ. ಇದು ಈ ಒಂದು ತಾಳ್ಮೆ ಬಂದದ್ದು ನನ್ನ ತಂದೆಯಿಂದ. 40 ವರ್ಷ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿದ್ದರು. ನಮ್ಮದು ಕೆಳ ಮಧ್ಯಮ ವರ್ಗದ ಕೃಷಿಕ ಕುಟುಂಬ, ಅದರ ಜೊತೆಗೆ ಅರ್ಚಕ ಕುಟುಂಬರಾಗಿ 2 ಕಡೆ ರಿಸರ್ವೇಶನ್ ನಮಗೆ. ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವನಂತಪುರ, ಮತ್ತೊಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ತಂದೆಯವರು ಕೊನೆಯ ಗಳಿಗೆಯಲ್ಲಿರುವಾಗ ನನ್ನ ತಮ್ಮನಲ್ಲಿ ಹೇಳಿದಂತೆ, ನನ್ನಲ್ಲಿ ಒಂದು ಪವಿತ್ರದ ಉಂಗುರ ಇದೆ, ನನ್ನ ಮಗ ಏನೋ ಆಗಬೇಕು ಅಂತ ಹೇಳಿದಾನೆ, ಅವನ ಸುತ್ತಮುತ್ತ ಪೊಲೀಸ್ನವರೆಲ್ಲ ಇರ್ತಾರೆ, ಆಗ ಅಷ್ಟು ದೊಡ್ಡ ಒಂದು ಗಣ್ಯ ವ್ಯಕ್ತಿ ಆಗ್ತಾನೆ, ಅಂತ ಸಂದರ್ಭದಲ್ಲಿ ಈ ಪವಿತ್ರ ಉಂಗುರ ಕೊಡಿ ಅವನ ರಕ್ಷಣೆಗೆ ಅಂತ. ನನಗೆ ಬಂಗಾರ ಹಾಕುವಂಥ ಅಭ್ಯಾಸ ಚಿಕ್ಕಂದಿನಿಂದಿಲ್ಲ. ಉಪನಯನ ನಂತರ ಜನಿವಾರ ಹಾಕುವಂಥದ್ದಿತ್ತು, ಬಂಗಾರ ಹಾಕುವಂಥದ್ದು ಇರಲಿಲ್ಲ. ಹಾಗಾಗಿ ನನ್ನ ಪತ್ನಿ ನೆನಪು ಮಾಡಿ ಹೇಳಿದ ಮೊನ್ನೆ, ಈ ಉಂಗುರ ಹಾಕಿ ನೀವು ಅಂತ. ಖಂಡಿತ ಹಾಕೊಂಡೆ 4 ದಿವಸ. ಯಾಕಂದ್ರೆ ಆ ಒಂದು ತಂದೆಯ ಒಂದು ಮಾತಿನಿಂದ ಆಗಿದ್ದೇನೆ, ಆ ಶಕ್ತಿಯಿಂದ ಆಗಿದ್ದೇನೆ ನಾನು ಅಂತ ಹೇಳುವಂಥದ್ದು. ಆಗ ತಮ್ಮ ಹೇಳಿದಂತೆ, ಪೊಲೀಸರು ಬೇರೆ ಕಾರಣಕ್ಕೂ ಸುತ್ತಮುತ್ತ ಇರ್ತಾರೆ, ನೀವು ಯಾವುದು ಹುದ್ದೆ ಅವರಿಗೆ ಅಂತ ಹೇಳಿದಂತೆ. ಆಗ ತಂದೆ ಹೇಳಿದಂತೆ, ನೀನು ಏನು ಮಾತಾಡೋದು, ಪೂಜೆಯ ಮಗನನ್ನು ಪೊಲೀಸರು ಆ ರೀತಿ ಮಾಡ್ತಾರ ಅಂತ ಹೇಳಿದ್ರೆ, ತಂದೆಗೆ ಅವಳ ಮೇಲೆ ಇರುವಂತಹ ನಂಬಿಕೆ ವಿಶ್ವಾಸಕ್ಕಿಂತ ತುಂಬಾ ಇಮ್ಮಡಿಯಷ್ಟು ಅದಕ್ಕಿಂತ ಜಾಸ್ತಿಯಾಗಿ ಅವರ ಮಗನ ಮೇಲೆ ಇತ್ತು ಹೇಳಿದ್ರೆ, ಅವ್ರು ಹೇಳಿದ್ರು, ಅವ್ರ ಅಂತಹ ಹುದ್ದೆ ಅಲಂಕರಿಸಿದ್ರೆ ನನಗೇನಾದ್ರೂ ಗೌರವ ಕೊಡಬೇಕಾದ್ರೆ ಆ ಹುದ್ದೆಯಲ್ಲಿ ಅವರು ನಿಜವಾದ ಒಂದು ಪ್ರಾಮಾಣಿಕತೆಯಿಂದ ಮೆರಿಬೇಕು. ಅವರ ಹುದ್ದೆ ಅಲಂಕರಿಸಿದ ನಂತರ ಅವರ ಕಾರ್ಯ ವೈಖರಿಯಿಂದ ಮಾತ್ರ ಅಲ್ಲ, ಅವರಲ್ಲಿ ಏನು ಸೃಷ್ಟಿಸ್ತಾರೆ, ಜನೋಪಯೋಗಿ ಕೆಲಸ ಮಾಡ್ತಾರೆ, ಸಮಾಜಮುಖಿಯಾಗಿ ಏನು ಮಾಡ್ತಾರೆ, ಅದರಿಂದ ಆ ನನ್ನ ಮಗ ಸತ್ತ ನಂತರ 100 ವರ್ಷ ಆದರೂ ಜನರು ಅದನ್ನು ನೆನಪಿಟ್ಟುಕೊಳ್ಳಬೇಕು ಅಂತ ಕೆಲಸ ಮಾಡಬೇಕಾವ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ಆಶೀರ್ವಾದ ಅವರಿಗಿರ್ತದೆ. ಆದರೆ ನನ್ನ ಮಗ ತಮ್ಮನಿಗೆ ಹೇಳಿದಂತೆ, ಆ ಮಗ ಯಾರಿಗೂ ನೋವು ತರಬಾರದು, ತೊಂದರೆ ಕೊಡಬಾರದು, ಆದರೆ ಅವನಿಗೆ ತೊಂದರೆ ಕೊಡಲಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಬಿಡುವುದಿಲ್ಲ ಅಂತ ಹೇಳುವಂತ ಅಭಯ ಇಟ್ಟು ಅವರು ಇಹಲೋಕ ತ್ಯಜಿಸಿ ಹೋದರು. ಅಂತ ಒಂದು ತಂದೆಯ ಆಶೀರ್ವಾದದಿಂದ ನನಗೆ ಆ ಪರ್ಸಿವಿಯರೆನ್ಸ್ ಬಂತು, ಆ ಎಂಡ್ಯೂರೆನ್ಸ್ ಬಂತು, ಆ ಟಾಲರೆನ್ಸ್ ಬಂತು ಅಂತ ಅವರು ಇಲ್ಲಿ ನೆನಪಿಸಿಕೊಂಡು ಅವರು ಸ್ವರ್ಗದಲ್ಲಿರುವವರಿಗೆ ನಾನು ಕೈ ಮುಗಿದಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, ಮುಂದಿನ 4 ವರ್ಷ ಅವರ ಮಾತನ್ನು ಉಳಿಸಿಕೊಂಡು ನಾನು ಪ್ರಾಮಾಣಿಕವಾಗಿ ಪ್ರೊಫೆಸರ್ ಬಿ ಎ ವಿವೇಕರಯ್ಯ ಅವರ ಮಾತಿನಂತೆ ಒಂದು ಯೂನಿವರ್ಸಿಟಿ ಡಿಫರೆನ್ಸ್ ಹೇಳುವ ಕನಸಿನಲ್ಲಿ ಪೂಜ್ಯ ಹೆಗಡೆ ಅವರ ಇದರಲ್ಲಿ ಅವರ ಪ್ರಮಾಣ ಮಾಡಿ ಹೇಳ್ತೇನೆ ಅಂತ ಹೇಳುವಂಥದ್ದು. ನಾನು ಎಲ್ಲಿಯಾದ್ರೂ ಎಚ್ಚರ ತಪ್ಪಿ ಸ್ವಲ್ಪ ಆ ಕಡೆ ಬ್ಯಾಲೆನ್ಸ್ ತಪ್ಪಿ ಮಾತಾಡಿದ್ರು ಕೂಡ ಇಲ್ಲಿ ನಡೆದಿರುವ ಪ್ರತಿಯೊಬ್ಬರು ಈ ಊರಿನ ಸರ್ವರಿಗೂ ಒಂದು ಅಧಿಕಾರ ಇದೆ, ಎಡಪಡಿತಾರೆ, ಸ್ವಲ್ಪ ಎಚ್ಚರ ವಹಿಸಿ, ಈ ಅಂಚಿ ಮಾಲುವರು ಜಾಸ್ತಿ, ಚೂರು ಇಂಚಿ ಮಾಲಾಡತ್ತ ಅಂತ ಹೇಳಿದ್ರು ಕೂಡ ನಾನು ತಲೆಬಾಗಿ ನಿಮಗೆ ವಂದಿಸಿ ನನ್ನನ್ನು ಎಚ್ಚರಗೊಳಿಸ್ತೇನೆ. ಇದೊಂದು ಮಾತು ನಾನು ಹೇಳುವಂಥದ್ದು. ಹಾಗೆ ನಾನು 9ನೇ ಕುಲಪತಿಯಾಗಿ ಜೂನ್ 3ನೇ ತಾರೀಕು ಅಧಿಕಾರ ವಹಿಸಿಕೊಂಡೆ. ಆಗ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಹೇಳಿದೆ. ಈ ಹಿಂದೆ 8 ಕುಲಪತಿಗಳು ಮಾಡಿದ ಒಳ್ಳೆಯ ಕೆಲಸವನ್ನು ಮುಂದುವರಿಸ್ತೇನೆ. ಆದರೆ ಸ್ವಲ್ಪ ಬದಲಾವಣೆಯೊಂದಿಗೆ ಬದಲಾದ ಕಾಲಘಟ್ಟದಲ್ಲಿ ಕೆಲವು ಸೂಕ್ತವಾದ ಸಮರ್ಪಕವಾದ ಬದಲಾವಣೆ ಕಾಣುವಂಥದ್ದು ಆ ಅನಿವಾರ್ಯತೆ ನನಗಿದೆ. ಈ ಬದಲಾವಣೆ ತಂದು ನಾನಲ್ಲಿ ಯೂನಿವರ್ಸಿಟಿ ವಿತ್ ಡಿಫರೆನ್ಸ್ ಹೇಳುವ ಕನಸನ್ನು ಹೊತ್ತುಕೊಂಡು ಮುಂದೆ ಹೋಗ್ತೇನೆ ಅಂತ ಹೇಳುವಂಥದ್ದು. ಆದರೆ 8 ಕುಲಪತಿಗಳು ಕೂಡ ನನಗೆ ವಿಶಿಷ್ಟವಾದ ಸ್ಫೂರ್ತಿ ಕೊಟ್ಟರು. ಪ್ರೊಫೆಸರ್ ಬಿ ಶೇಖಾಲಿ ಆಗಿರುವ ನನ್ನ ವಿದ್ಯಾರ್ಥಿಯಾಗಿದ್ದೆ. ಆಗ ಸನ್ಮಾನ್ಯ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದು, ಮಾನ್ಯ ವೀರಪ್ಪಮೊಯ್ಲಿ ಅವರು ಹಣಕಾಸು ಮಿನಿಸ್ಟರ್ ಆಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಹ್ಯೂಮಿಲಿಟಿ ಅಂತ ಹೇಗಿರಬೇಕು, ಒಬ್ಬ ಮನುಷ್ಯ ದೊಡ್ಡ ಹುದ್ದೆಗೆ ಬರುವಾಗ ಅವ ಲೋ ಪ್ರೊಫೈಲ್ ಹೇಗೆ ಮೇಂಟೈನ್ ಮಾಡಬೇಕು, ಜನರ ಹೃದಯಕ್ಕೆ ಹೇಗೆ ಹತ್ತಿರ ಆಗಬೇಕು ಅಂತ ಹೇಳುವಂತ ಆ ಮೊದಲನೆಯ ಪಾಠ ಪ್ರೊಫೆಸರ್ ಬಿ ಶೇಖಾಲಿ ಅವರಿಂದ ಕಲಿತಿದ್ದೇನೆ. ಇವತ್ತಿಗೂ ನನಗೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನ ಒಂದು ಕನಸು ಏನುತ್ತದೆ, ಪ್ರೊಫೆಸರ್ ಬಿ ಶೇಖಾಲಿ ಅವರಲ್ಲಿ ಕರೆದು ಅವರಿಗೆ ನಮಸ್ಕರಿಸಿ ಅವರಿಂದ ನಿಮ್ಮೆದುರಿಗೆ ನಾನು ಸ್ಫೂರ್ತಿ ಪಡೆದು ಆ 1ನೇ ಕುಲಪತಿ ಆಗಿದ್ದವರಿಗೆ 9ನೇ ಕುಲಪತಿಗೆ ಒಂದು ದೀಕ್ಷೆ ಕೊಡುವಾಗೆ ನಾನು ಮಾಡ್ತೇನೆ ಅಂತ ಹೇಳುವಂತ ಒಂದು ಆಸೆ ನನಗಿದೆ. ಹಾಗೆ ಪ್ರೊಫೆಸರ್ ಕೆ ಎಂ ಸಫಿಯುಲ್ಲಾ ಒಂದು ಈ ಕ್ಯಾಂಪಸ್ಸಿನ ಗ್ರೀನರಿಗೆ ಮತ್ತೆ ಕೆಲವು ನಾವು ಕೂತ್ಕೊಳ್ಳಿಕ್ಕೆ ಆಶ್ರಮವಾದನ್ನು ಕೂತ್ಕೊಳ್ಳುವಂತಹ ಬೆಂಚು, ಸಿಮೆಂಟಿನ ಬೆಂಚ್ ಹಾಕುವಲ್ಲಿ ಅವರು ಯಶಸ್ವಿ ಆದರು. ಯಾಕಂದ್ರೆ ಬಾಟ್ನಿಸ್ಟ್ ಆಗಿದ್ರು ಅವರು. ಹಾಗೆ ಪ್ರೊಫೆಸರ್ ಎಂ.ಐ. ಸವದತ್ತಿ ಅವರು, ಅವರಲ್ಲಿ ಸವದತ್ತಿ ಅವರು ಏನಂತ ಹೇಳಿದ್ರೆ ಒಂದು ರೀತಿಯ ಗಾಂಭೀರ್ಯತೆ,
ಅವರು ನಡ್ಕೊಂಡು ಹೋಗುವಂಥ ಒಂದು ರಾಜಶೈಲಿ ಮತ್ತೆ ಅವರ ಮಾತಿನಲ್ಲಿರುವಂತಹ ಒಂದು ವಿಶಿಷ್ಟವಾದ ಒಂದು ಅರ್ಥ. ಒಂದ್ಸಲ ಅವರಲ್ಲಿ ಕೇಳಿದೆ, ಇತ್ತೀಚೆಗೆ ನೀವು 6 ವರ್ಷ ನಮ್ಮ ಕುಲಪತಿಗಳಾಗಿದ್ದೀರಿ, ನಾನು ಕುಲಪತಿ ಆಗೋ ಮೊದಲು. ಆಗ ನನಗೆ ಹೇಳಿದ್ರು, ನೀವು ಕುಲಪತಿ ಆಗಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಿ, ಸಾಕಾಗೋದಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ. ನಾನು ಕೇಳಿದೆ ಹೇಗೆ ಅಂತ. ನನಗೂ ಹೇಳಿದೆ ಗೊತ್ತಿಲ್ಲ, ಅದು ಹೇಗೋ ಮಾಡ್ತಾ ಇರಬೇಕು ನೀನು, ಆ ಗುರಿ ಇರಬೇಕು. ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ. ವಿಶ್ರಮಿಸದಿರು, ಆಗ್ತದೆ ನೀವು ಒಂದು ದಿವಸ. ಎಷ್ಟೋ ಸಲ ಪ್ರೊಫೆಸರ್ ಪಿ ಎ ವಿವೇಕಾನಂದ ಹೇಳ್ತಿದ್ರು, ನಿಮಗೆ ಆಗುತ್ತೆ, ಸ್ವಲ್ಪ ಮಾತು ಕಡಿಮೆ ಮಾಡಿ, ಆಮೇಲೆ ಖಂಡಿತ ಫೋಕಸ್ ಮಾಡಿ ನಿಮಗೆ ಆಗತ್ತೆ ಅಂತ. ಅವರ ಮಾತನ್ನು ನಾನು ಚಾಚು ತಪ್ಪದೆ ಪರಿಪಾಲಿಸಿದೆ. ಯಾಕಂದ್ರೆ ಗುರುಗಳ ಹಿತ ನೋಡಿ ಅವರ ಆಶೀರ್ವಚನೆ ಯಾವಾಗಿರುತ್ತೆ. ಇವತ್ತು ಸನ್ಮಾನ ಅಲ್ಲ ನನಗೆ, ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಆಶೀರ್ವಚನ ಇದೆ. ಅವರು ಈ ವಿಶ್ವವಿದ್ಯಾಲಯಕ್ಕೆ ಬಂದರು ಕೇಳುವಾಗ ನಮಗೆಲ್ಲ ರೋಮಾಂಚನಗೊಳ್ಳುತ್ತೆ, ಒಂದು ರೀತಿಯ ಪಾವನ ಆಗುತ್ತೆ ನನಗೆ. ನಾನು ಇವತ್ತು ನಿಜವಾಗಿ ಆದದ್ದು ಅದು. ನನ್ನ ಮೈಯಲ್ಲಿ ಒಂದು ವಿಶಿಷ್ಟ ಶಕ್ತಿ ಬಂದದ್ದು ಯಾಕಂತ ಹೇಳಿದ್ರೆ, ಅವರು ಈ ಪಾದಾರ್ಪಣೆಯಲ್ಲಿ ಆಯ್ತು, ಅವರು ಬಂದರು ನನ್ನ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ತುಳಿದಿರೋರು ಆಗುವಾಗ ನಮಗೆ ಒಂದು ವಿಶಿಷ್ಟ ಶಕ್ತಿ ಬಂದಿದೆ. ಈ ಶಕ್ತಿಯನ್ನು 4 ವರ್ಷ ಖಂಡಿತ ಒಂದು ನಿಮ್ಮ ಆಸೆ ಆಕಾಂಕ್ಷೆಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುವಲ್ಲಿ ಒಂದು ವಿಶಿಷ್ಟ ಶಕ್ತಿ, ಒಂದು ಆನೆ ಬಲ ನನಗೆ ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ MI ಸವಲತ್ತಿನಿಂದ ನಾನು ಆ ಒಂದು ರೀತಿಯ ಗ್ರೇಸ್ಫುಲ್ ಅಪಿಯರೆನ್ಸು, ಮತ್ತೆ ಆಗ ಅವರು ಹೇಳಿದ್ರು 6 ವರ್ಷ ನಾನು ಮಾಡಿದ್ದು ಎಡಪಡಿದ್ದಾರೆ, ಪ್ರೈವೇಟ್ ಹೇಳ್ತಾ ಇದ್ದೇನೆ, ನೀವು ಕುಲಪತಿ ಆದ್ರೆ ಪಬ್ಲಿಕ್ ಮಾಡಬಹುದು ಅಂತ. ಹಾಗೆ ಲೈಸೆನ್ಸ್ ಕೊಟ್ಟರೆ ಈಗ ಹೇಳ್ಬೋದು, ನಾನು 6 ವರ್ಷ ಸತ್ಯವೂ ಹೇಳಲಿಲ್ಲ, ಸುಳ್ಳು ಹೇಳಲಿಲ್ಲ ಅಂತ. ಇದು ಯಾಕಂದ್ರೆ ಸರ್ಕಾರದ ಇವರು ಇರ್ತಾರೆ, ವ್ಯಕ್ತಿಗಳಿರ್ತಾರೆ, ಗಣ್ಯ ವ್ಯಕ್ತಿಗಳಿರ್ತಾರೆ, ಸಿಕ್ಕಾಪಟ್ಟೆ ಒತ್ತಡ ಇರ್ತದೆ. ವೈಸ್ ಚಾನ್ಸಲರ್ ಸೀಟ್ ಅಂತ ಹೇಳಿದ್ರೆ ಇಟ್ಸ್ ಎ ಬೆಡ್ ಆಫ್ ರೋಸಸ್ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಫುಲ್ ಆಫ್ ಥಾರ್ನ್ಸ್. ಅಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬ್ಯಾಲೆನ್ಸ್ಡ್ ರೋಲ್ ಇರುತ್ತೆ. ನಾವು ಡಿಪ್ಲೊಮಸಿ ಅಂತ ಹೇಳ್ತೇವೆ. ನನ್ನ ಪ್ರಕಾರ ಡಿಪ್ಲೊಮಸಿ ಇಸ್ ನಥಿಂಗ್ ಬಟ್ ಬೀಯಿಂಗ್ ಕನ್ನಿಂಗ್ ಅಂತ. ಕುಲಪತಿಗಳು ಕನ್ನಿಂಗ್ ಆಗಲಿ ಸಾಧ್ಯ ಇಲ್ಲ, ನಾನು ಅಸಮರ್ಥ ಕನ್ನಿಂಗ್ ಆಗಲಿಕ್ಕೆ. ಬಟ್ ಡಿಪ್ಲೊಮಸಿ ಇರಬೇಕಾಗತ್ತೆ. ಬಿಕಾಸ್ ನಾನು ಕುಲಪತಿ ಆಗೋ ಮೊದಲು ಇಲ್ಲಿ ಏನು ಅಂತ ಹೇಳಿದ್ರೆ, ಐ ಶುಡ್ ಬಿ ಎ ವೆರಿ ಇಫೆಕ್ಟಿವ್ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಅಂತ. ಸೊ ಅದಕ್ಕೆ ನಮ್ಮಲ್ಲಿ ಯಾರೋ PRO ಇದ್ರು, ಅವ್ರಿಗೆ ಹೇಳಿದೆ, ನಾನು ಬಂದ ನಂತರ ನಿಮಗೆ ಕೆಲಸ ಇಲ್ಲ ಅಂತ. ಇಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ PRO. ಸೊ ನಿಮಗೆ ಬೇರೆ ಏನಾದರೂ ಹುದ್ದೆ ನಾನು ಶೀಘ್ರದಲ್ಲಿ ಒದಗಿಸಿ ಕೊಡ್ತೇನೆ ಅಂತ ಹೇಳಿದೆ. ಸೊ ಆ ಒಂದು ಇದರಲ್ಲಿ MI ಸವಲತ್ತನಿಗೆ ಮಾರ್ಗದರ್ಶನ ನೀಡಿದರು. ಸ್ಪಿರಿಟ್ ಪಡೆ 4ನೇ ಕುಲಪತಿ ಆಗಿ ಎಸ್ ಗೋಪಾಲ್ ಬಂದರು. ಅವರೊಂದು ಏನಂತಾರೆ, ಒಂದು ಕಲ್ಚರಲ್ ಮ್ಯಾಪ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಎತ್ತಿ ತೋರಿಸಿದ್ರು. ಪ್ರತಿ ದಿವಸ ನಿತ್ಯೋತ್ಸವ. ನಾನು ಅದನ್ನು ಕೂಡ ಹೇಳ್ತಾ ಇದ್ದೇನೆ, ಯೂನಿವರ್ಸಿಟಿ ಅಂತ ಹೇಳಿದ್ರೆ ಎಷ್ಟೋ ಪೀಠಗಳಿದೆ ನಮ್ಮ ಹತ್ರ. ಪ್ರತಿ ದಿವಸ ಒಂದು ಆಕ್ಟಿವಿಟಿ ಮಾಡುವ ಪ್ಲಾನ್ ಮಾಡಿದ್ರೆ, ಆಗ ಈ ದೇವಸ್ಥಾನಕ್ಕೆ ಶಕ್ತಿ ಬರೋದು ಹೇಗೆ ಅಂತಂದ್ರೆ, ಈ ಭಕ್ತರು ಬರಬೇಕು, ಬಂದ ಹಾಗೆ ಆ ದೇವಸ್ಥಾನಕ್ಕೆ ಶಕ್ತಿ ಬರುತ್ತೆ. ಅದು ಮಾಸ್ಕ್ ಇರ್ಬೋದು, ಚರ್ಚ್ ಇರ್ಬೋದು, ಟೆಂಪಲ್ ಇರ್ಬೋದು, ಅದು ಎನಿ ಪ್ಲೇಸ್ ಆಫ್ ವರ್ಷಿಪ್ ಇರ್ಬೋದು, ಜನರಿಂದ ಶಕ್ತಿ ಬರುವಂಥದ್ದು. ಹಾಗೆ ವಿಶ್ವವಿದ್ಯಾಲಯಕ್ಕೆ ಪ್ರತಿ ದಿವಸ ಜನ ಜಾಸ್ತಿ ಬರ್ತಾರೆ. ಈ ವಿಶ್ವವಿದ್ಯಾಲಯ ಏನೋ ಆಕರ್ಷಣೆ ಅಂತ ಬರುವಾಗ ಇದಕ್ಕೆ ವಿಶಿಷ್ಟವಾದ ಒಂದು ದೈವ ಶಕ್ತಿ ಬರುತ್ತೆ. ಹಾಗಾಗಬೇಕಾದ್ರೆ ನಿತ್ಯೋತ್ಸವ ಆಗಬೇಕು. ನಾವು ಅಂತ ವ್ಯಕ್ತಿಗಳನ್ನು ಕರಿಬೇಕು. ಪ್ರೊಫೆಸರ್ ಎಸ್ ಗೋಪಾಲ್ ಇರುವಾಗ ನನಗೆ ಗೊತ್ತಿದೆ, ಹರಿಕಥೆ ಆಗ್ತಿತ್ತು, ಯಕ್ಷಗಾನ ಆಗ್ತಿತ್ತು, ತಾಳಮದ್ದಲೆ ಆಗ್ತಿತ್ತು, ಭರತನಾಟ್ಯ ಆಗ್ತಿತ್ತು, ಅನೇಕ ಒಂದು ಕಲ್ಚರಲ್ ಈವೆಂಟ್ಸ್ ಆಗ್ತಾ ಇತ್ತು, ನಿತ್ಯೋತ್ಸವ ಆಗ್ತಿತ್ತು. ಅಂತ ನಿತ್ಯೋತ್ಸವ ಈ ಲೋಕಲ್ ಇನ್ಪುಟ್ ಅನ್ನು ಸೇರಿಸಿಕೊಂಡು ಇಲ್ಲಿ ನಾನು ಮಾಡಬೇಕು ಅಂತ ಹೇಳುವಂಥ ಕನಸು ಅವರಿಂದ ನನಗೆ ಸೃಷ್ಟಿಯಾಗಿದೆ. ಪ್ರೊಫೆಸರ್ ಎಸ್ ಗೋಪಾಲ್, ಪ್ರೊಫೆಸರ್ ಬಿ ಹನುಮಯ್ಯ ಬರುವಾಗ ಹೇಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಒಂದು ರೀತಿಯ ಸಾಮಾಜಿಕ ನ್ಯಾಯ ಕೊಡಬೇಕು ಹೇಳುವಂಥ ಪಾಠ ಪ್ರತಿಯೊಬ್ಬರಿಗೆ ಹೇಳಿಕೊಟ್ಟರು. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರು. ಅದು ನೆನೆಗದಿಗೆ ಬಿದ್ದಿತ್ತು, ಬ್ಯಾಕ್ಲಾಗ್ ಅಪಾಯಿಂಟ್ಮೆಂಟ್ ಅಲ್ಲ. ಅದನ್ನು ಬಹಳ ಶೀಘ್ರದಲ್ಲಿ ಬಹಳ ಗಂಭೀರವಾಗಿ ತಕೊಂಡು ಅವರು ಬ್ಯಾಕ್ಲಾಗ್ ಇದು ಮಾಡಿದ್ರು. ನಾವು ಕೆಲವೊಮ್ಮೆ ಬ್ಯಾಕ್ಲಾಗ್ ಅಪಾಯಿಂಟ್ ಮಾಡಲಿಕ್ಕೆ ಪ್ರೊಫೆಸರ್ ಬಿ ಹನುಮಯ್ಯ ಬಂದರು ಅಂತ ಅನಿಸಿತ್ತು. ಯಾಕಂದ್ರೆ ಅದು ಆಗಬೇಕಿತ್ತು. ಆಗ ನಮ್ಮ ಸನ್ಮಾನ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಆಗ ಬ್ಯಾಕ್ಲಾಗ್ ಅಪಾಯಿಂಟ್ಮೆಂಟ್ ಆಗಿತ್ತು. ಇವತ್ತೇ ಕೂಡ ಒಂದು ಸೋಷಿಯಲ್ ಕಾನ್ಷಿಯಸ್ ಏನಿದೆ ಅಂತ ಹೇಳಿದ್ರೆ ನಾನು ಪ್ರೊಫೆಸರ್ ಬಿ ಹನುಮಯ್ಯ ಕೊಟ್ಟಿದ್ದಾರೆ. ಹಾಗೆ ನನಗೆ ಒಂದು ಕುಲಪತಿ ಆಗಬೇಕಾದ್ರೆ ಆಡಳಿತಕ್ಕೆ ಎಂಟ್ರಿ ಕೊಟ್ಟವರು ಪ್ರೊಫೆಸರ್ KM ಕಾವೇರಪ್ಪ. ನಾನು ಸಾಯೋ ತನಕ ಅವರನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಅವರು ಕಾಡಿ ಬೇಡಿ ಒಂದು 3 ತಿಂಗಳಿಗೆ ಅದು ಹಣಕಾಸು ಅಧಿಕಾರಿಯಾಗಿ ಬನ್ನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ವೈಸ್ ಚಾನ್ಸಲರ್ ಹೇಳುವಾಗ ನನಗೆ ನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಐ ಕೆನಾಟ್ ಎಫರ್ಟ್ ಟು ಸೇ ದಟ್. ಆದರೆ ನನಗೆ ಆ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಖಂಡಿತ ನಿಮಗೆ ಆಗತ್ತೆ, ನೀವು ಬಂದು ನೋಡಿ. ನೀವು ಯಾಕಂದ್ರೆ ಮಾಸ್ಟರ್ ಆಫ್ ಹ್ಯೂಮನ್ಸ್ ಡೆವಲಪ್ಮೆಂಟ್, ಮಾಸ್ಟರ್ ಆಫ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಚೇರ್ಮನ್ ಆಗುವಾಗ ನೀವೇ ಒಂದು ಕೈಯಿಂದ ಖರ್ಚು ಮಾಡಿಕೊಂಡು ಆ ಕೋರ್ಸ್ ಮಾಡಿದಿರಿ. ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾನು ಕಂಡುಕೊಂಡಿದ್ದೇನೆ, ದಯಮಾಡಿ ಬನ್ನಿ, ನಾನು ನಿಮಗೆ ಬೆನ್ನೆಲುಬಾಗಿ ನಿಲ್ತೇನೆ ಅಂತ ಹೇಳಿದ್ರು. ಆಗ ನನಗೆ ಹಣಕಾಸು ಅಧಿಕಾರಿ ಆಗುವ ಸ್ವಲ್ಪ ಟೆನ್ಷನ್ ಕೊಟ್ಟಿಲ್ಲ. ಸಂಜೆ 5 ಗಂಟೆ ನಂತರ
ನೆನಪಿದೆ ನನಗೆ. ಆ ಪ್ರೊಫೆಸರ್ ಕೆ ಎಂ ಕಾವೇರಪ್ಪ, ಆಮೇಲೆ ಕೆಲವು ಸಂದರ್ಭದಲ್ಲಿ ಅಲ್ಲಿ ಆಗ ಸುಂದರ ನಾಯಕರು ಇರ್ತಿದ್ರು, ಇಷ್ಟರಾಗಿ ನಮಗೆ ತಮಾಷೆ ಆಗ್ತಿತ್ತು. ಆಮೇಲೆ ಮತ್ತೆ ಕೊನೆ ಹಂತಕ್ಕೆ ಬರುವಾಗ ನಮಗೆ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಬಂದರು. ಚಿನ್ನಪ್ಪ ಗೌಡರು ಬಂದಲ್ಲಿ ಕೂತಿರ್ತಿದ್ರೆ ನಾನು ಚಿನ್ನಪ್ಪ ಗೌಡರು ಮುಖ ನೋಡಿಕೊಂಡು ಸ್ಮೈಲ್ ಎಕ್ಸ್ಚೇಂಜ್ ಮಾಡ್ತಾ ಇರುವಾಗಲೇ ಏನು ಗಟ್ಟಿಯಾಗಿ ಹೇಳಿ ಅಂತ ಪ್ರೊಫೆಸರ್ ಕೆ ಎಂ ಕಾವೇರಪ್ಪ ಹೇಳ್ತಿದ್ರು. ನಾವು ಹೇಳಿದ ಕೂಡಲೇ ಜೋಕ್ ಹೇಳಿ ಕಣ್ಣಲ್ಲಿ ನೀರು ಬರುವ ತನಕ ಅವ್ರು ನಗ್ತಾ ಇದ್ರು. ಅದು ಕಣ್ಣೀರಲ್ಲ, ಅದು ಪನ್ನೀರು. ಆ ರೀತಿಯಲ್ಲಿ ಅವರು ಖುಷಿ ಪಡ್ತಾ ಇದ್ರು, ನಮಗೆ ಆ ಖುಷಿಯನ್ನು ಹಂಚ್ತಾ ಇದ್ರು ಪ್ರೊಫೆಸರ್ ಕೆ ಎಂ ಕಾವೇರಪ್ಪ. ಅಲ್ಲಿ ನನಗೆ ಗೊತ್ತಾಯಿತು, ನಾನು ಖಾಲಿ ಪಾಠ ಪ್ರವಚನಗಳೊಂದಿಗೆ ಬೋಧನೆ ಸಂಶೋಧನೆ ಜೊತೆಗೆ ಸ್ವಲ್ಪ ಆಡಳಿತ ಕೂಡ ನಾನು ಮಾಡಬಹುದು, ಬಟ್ ಇಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ ಅಂತ. ಆಗ ಹಣಕಾಸು ಅಧಿಕಾರಿ ಪ್ರೊಫೆಸರ್ ಕೆ ಎಂ ಕಾವೇರಪ್ಪನಿಗೆ ಹೇಳಿದೆ, ನನಗೆ ಕೆಲವರೆಲ್ಲ ಕರೀತಾರೆ ಗೆಸ್ಟ್ ಹೌಸ್ಗೆ ಚೆಕ್ ಕೊಡುವಾಗ ಬನ್ನಿ ಅಂತ ಹೇಳಿ ಕಾಂಟ್ರಾಕ್ಟರ್ಗಳು ಅಂತ ಹೇಳಿದೆ. ನನಗೇನೋ ಹಿಂಸೆ ಆಗ್ತದೆ, ನಾನು ವಾಪಸ್ ಹೋಗ್ತೇನೆ, ಇಲ್ಲ ನೀವು ಪಾಠ ಹೇಳಿಕೊಡಬೇಕು ಅಂತ. ಆಗ ಒಂದು ಮಾತು ಹೇಳಿದರೆ, ಸಾಯುವ ತನಕ ಯಾರು ಮರಿಬಾರದು. ಯಾಕಂದ್ರೆ ಅವ್ರು ಹೇಳಿದ್ರು, ಎಡಪಡಿತಾರೆ, ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಬೇಡಿ, ನೀವು ಉತ್ತಮ ಹಣಕಾಸು ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಮಾತು ಕೇಳಿ, ಬಾವಿಯೊಳಗಿನ ಕಪ್ಪೆ ನೀರು ಕುಡಿಯದೆ ಯಾರು ಕುಡಿಯುವುದು ಅಂತ ಹೇಳಿದ್ರು. ಇದರ ಒಳಾರ್ಥ, ಆ ಗೂಢಾರ್ಥ ನಾನು ಅರ್ಥ ಮಾಡ್ಕೊಂಡೆ. ಆ ನಂತರ ನನಗೆ ಗೊತ್ತಿತ್ತು ಯಾವ್ದು ಇಶ್ಯೂಸ್, ಯಾವ್ದು ನಾನ್ ಇಶ್ಯೂಸ್, ಎಲ್ಲಿ ತಲೆ ಕೆಡಿಸಿಕೊಳ್ಬೇಕು, ಅಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೆ. ನೆವರ್ ಟ್ರೀಟ್ ದ ಸಿಂಪ್ಟಮ್ಸ್ ಫಾರ್ ದ ಡಿಸೀಸ್ ಅಂತ. ಜ್ವರಕ್ಕೆ ಔಷಧಿ ಕೊಡ್ಲಿಕ್ಕೆ ಹೋಗಬೇಡ, ಆ ಜ್ವರ ಯಾವ ಕಾಯಿಲೆಯಿಂದ ಬಂದಿದೆ ಅಂತ ಹೇಳಿ ಆ ಕಾಯಿಲೆಯ ಮೂಲ ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಆಂಟಿಬಯೋಟಿಕ್ಸ್ ಏನೋ ಕೊಟ್ಟು ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತ ಚಿಕಿತ್ಸಾತ್ಮಕವಾದ ಮನೋಭಾವ ಹುಟ್ಟಿಸಾಕಿದವರು ಪ್ರೊಫೆಸರ್ ಕೆ ಎಂ ಕಾವೇರಪ್ಪ. ಆ ನಂತರ ನಿಜವಾದ ಆಡಳಿತ ಹೇಗೆ ಮಾಡಬೇಕು, ಒಂದು ಮೀಟಿಂಗ್ ಹೇಗೆ ಮಾಡಬೇಕು, ಅಜೆಂಡಾ ಪ್ರಕಾರ ಒಂದು ಟೈಮಿಗೆ ಸರಿಯಾಗಿ ಬಂದು ಯಾವ ಗಾಂಭೀರ್ಯತೆಯಿಂದ ಮಂಗಳೂರು ವಿಶ್ವವಿದ್ಯಾಲಯ ಘನತೆ ಗೌರವವನ್ನು ಎತ್ತಿ ಹಿಡಿದು ನಾವು ಮಾತಾಡಬೇಕು ಅಂತ ಹೇಳಿಕೊಟ್ಟವರು ಪ್ರೊಫೆಸರ್ ಟಿ ಸಿ ಶಿವಶಂಕರಮೂರ್ತಿ. ಇವತ್ತು ಇಲ್ಲ ಅವರು ನೀವು ತಂದೆಗೆ ಸಮಾನ. ಎಷ್ಟೋ ಪ್ಲಾಟ್ಫಾರ್ಮ್ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ಹೇಗೆ ಫೈಲ್ ಮೇಂಟೈನ್ ಮಾಡಬೇಕು, ಹೇಗೆ ನಾವು ಧೈರ್ಯದಲ್ಲಿ ಆತ್ಮಸ್ಥೈರ್ಯದಲ್ಲಿ ಎದುರು ಎಂತ ಶತ್ರು ಬಂದ್ರು ಕೂಡ ಅವತ್ತು ಹೇಳಬೇಕು, ಏನು ಹೆದರಬೇಡ. ವಿದೌಟ್ ಫಿಯರ್ ಆಫ್ ಫೇವರ್ ಯು ಆನರ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಟ್ ಹೇರ್ ಪ್ರೈಸ್. ನಿಯಮಾನುಸಾರ ಮಾಡಿ, ನಿಯಮ ತಪ್ಪಿದ್ರೆ ಕೊನೆಗೆ ನಮಗೆ ಯಾರು ಬರುವುದಿಲ್ಲ. ನನ್ನ ಸ್ನೇಹಿತರಾದ ಪ್ರೊಫೆಸರ್ ಎಂ ಖಾನ್ ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ, ನಾನು ಯಾವುದೇ ಫೈಲನ್ನು ಓದಿ ಅರ್ಥ ಮಾಡಿಕೊಳ್ಳಲು ಸೈನ್ ಮಾಡುವುದಿಲ್ಲ. ನನ್ನ ಅನುಭವ ಇಲ್ಲಿ ಆದ ಕಾರಣ ಫೈಲ್ ಟಚ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ ಏನು ಅಂತ. ವೈದ್ಯರ ಹಾಗೆ ನನಗೊಂದು ದೇವರ ಶಕ್ತಿ ಕೊಟ್ಟಿದ್ದಾರೆ, ಇದರಲ್ಲಿ ಏನೋ ತೊಂದರೆ ಇದೆ ಅಂತೇಳಿ. ಈಗ ನಾಳೆ ಪೂರ್ತಿ ಸಂಡೇ ಅವರನ್ನು ಬರಲಿಕ್ಕೆ ಹೇಳಿದ್ದೇನೆ. ಒಂದು 25 ಕಠಿಣವಾದ ಫೈಲ್ಸ್ ಇದೆ. ಅದು ನಾವು ಖಾಲಿ ಇಬ್ಬರು ಚರ್ಚೆ ಮಾಡಿಕೊಂಡು ಖಾಲಿ 3 ಗಂಟೆಯಲ್ಲಿ 25 ಫೈಲ್ ಕ್ಲಿಯರ್ ಮಾಡುವ ಧೈರ್ಯ ನನಗಿದೆ, ವಿಶ್ವಾಸ ನನ್ನ ಸ್ನೇಹಿತರಾದ ಪ್ರೊಫೆಸರ್ ಎಂ ಖಾನ್ ಇದೆ, ನಮ್ಮ ಒಂದು ಟೀಮ್ ವರ್ಕ್ ಇದೆ. ಹಾಗೆ ಪ್ರೊಫೆಸರ್ ರವೀಂದ್ರಾಚಾರಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ರಿಜಿಸ್ಟ್ರಾರ್ ರಿವಲ್ಯೂಷನ್ ಆಗಿ. ಹಾಗೆ ಈಗ ಹೊಸದಾಗಿ ನಮ್ಮ ಹಣಕಾಸು ಅಧಿಕಾರಿ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಬಂದಿದ್ದಾರೆ. ನಾವು ಟೀಮ್ ವರ್ಕ್ ಮಾಡಿಕೊಂಡು ಕೆಲವೆಲ್ಲ ಈಗ ಆ ಒಂದು ಅದಕ್ಕೊಂದು ಶಿಸ್ತು ಕೊಡಬೇಕಾಗಿದೆ, ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕಾಗಿದೆ. ಇದನ್ನು ಕಲ್ತುಕೊಂಡದ್ದು ನಾನು ಪ್ರೊಫೆಸರ್ ಟಿ ಸಿ ಶಿವಶಂಕರಮೂರ್ತಿ ಅವರಿಂದ 7ನೇ ಕುಲಪತಿಯಾಗಿ ಅವರು ನನಗೆ ತುಂಬಾ ದೀಕ್ಷೆ ಕೊಟ್ಟಿದ್ರು. ಅವರು ಮಾಡುವಂತ ಪ್ರೆಸ್ ಕಾನ್ಫರೆನ್ಸ್ ನೋಡಬೇಕು, ವಂಡರ್ಫುಲ್. ಹೇಗೆ ಮೀಟಿಂಗ್ ಮಾಡಿದ್ರು ಅಜೆಂಡಾ ಪ್ರಕಾರ ಮಾತ್ರ, ಆ ಅಜೆಂಡಾ ಬರೋ ಅದನ್ನೇ ಮಾತಾಡಬೇಕು, ಬಿಟ್ಟು ಮಾತಾಡಬೇಡಿ. ಎನಿ ಅದರ್ ಮ್ಯಾಟರ್ ವಿತ್ ದ ಪರ್ಮಿಷನ್ ಆಫ್ ಚೇರ್ ಅಂತ ಇರುತ್ತೆ, ಅಲ್ಲಿ ರೂಪ ಮಾತಾಡಿ ಅಲ್ಲಿ ಕೂಡ 10 ನಿಮಿಷ ಮಾತ್ರ ಕೊಡ್ತಿದ್ರು ಅವರು. ಕೊನೆಗೆ ಪ್ರೊಫೆಸರ್ ಕೆ ಭೈರಪ್ಪರಿಂದ ಕೂಡ ಎಷ್ಟೋ ವಿಚಾರ ಕಲಿತೆ. ವಾಟ್ ಟು ಡು ವಾಟ್ ನಾಟ್ ಟು ಡು ಅಂತ ಹೇಳುವಂಥ ಪಾಠಗಳನ್ನು ನಾನು ಕಲಿತೆ. ಏನು ಕಲಿತೆ ಅಂತ ಹೇಳಿದ್ರೆ, ಬ್ಯೂಟಿಫಿಕೇಶನ್ ಆಫ್ ದ ಕ್ಯಾಂಪಸ್. ನಾನು ಕೋಟ್ ಆಗಿರುವಂಥದ್ದು ನಾನು ಚಂದ ಕಾಣಲಿಕ್ಕಲ್ಲ, ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದು ಅಂತ ಪ್ರೊಫೆಸರ್ ಟಿ ಸಿ ಶಿವಶಂಕರಮೂರ್ತಿ ಹೇಗೆ ಪಾಠ ಹೇಳಿದ್ರು, ಅದೇ ರೀತಿ ನಾವು ಕ್ಯಾಂಪಸ್ ಅಲ್ಲಿರುವ ಕ್ಯಾಂಪಸ್ ಕೂಡ ಚಂದ ಕಾಣಬೇಕು, ಒಂದು ಕಲಿಯುವ ಜಾಗದಲ್ಲಿ ಆಂಬಿಯನ್ಸ್ ಬೇಕು ಅಂತ ಹೇಳುವಂಥದ್ದು ಪ್ರೊಫೆಸರ್ ಕೆ ಭೈರಪ್ಪ ನನಗೆ ಹೇಳಿಕೊಟ್ರು. ಮತ್ತೆ ಯಾವ ರೀತಿಯಲ್ಲಿ ನಗನಗುತ್ತಾ ಬಹಳ ಮೆದು ಮಾತಲ್ಲಿ ಮಾತಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಸಂಬಳಕ್ಕೆ ಮಾಡುವಂಥದ್ದು ಕೆಲಸ, ಸಂಬಳಕ್ಕಿಂತ ಜಾಸ್ತಿ ಮಾಡುವಂಥದ್ದು ಸೇವೆ ಅಂತ ಹೇಳುವಂಥದ್ದು ಅವರು ನನಗೆ ಹೇಳಿಕೊಟ್ರು. ಈಗ ಅವರ ನೆನಪನ್ನೇ ಇಟ್ಟುಕೊಂಡು ನಾನು ಸೇವೆ ಮಾಡ್ತಾ ಇದ್ದೇನೆ. ಇನ್ನು 4 ವರ್ಷ ಅವರ ನೆನಪಲ್ಲೇ ಸೇವೆ ಮಾಡಬೇಕಾಗತ್ತೆ. ಇದು ಪ್ರೊಫೆಸರ್ ಕೆ ಭೈರಪ್ಪ ಅವರು ನನಗೆ ಹೇಳಿಕೊಟ್ಟಂತ ಕೆಲವು ಪಾಠಗಳು ಮತ್ತೆ ಕೆಲವು ಅರ್ಥಗಳು. ಆದ ಕಾರಣ 8 ಕುಲಪತಿಗಳು ನನಗೇನು ಹೇಳಿದ್ದಾರೆ, ಅದಕ್ಕಿಂತ ಜಾಸ್ತಿಯಾಗಿ ನಾನು ಮಾಡಬೇಕಾಗತ್ತೆ. ಮತ್ತೆ ಮೊನ್ನೆ 2 ದಿವಸ 150 ಜನ ಬಂದರು. ನನ್ನ ಲೋಕಲ್ MP ಅವರಿಗೆ ಫೋನ್ ಮಾಡಿ ಹೇಳಿದ್ರು, MP ಗಳಿಗೆ ಅಷ್ಟು ಜನ ಬರೋದಿಲ್ಲ, ಅದಕ್ಕಿಂತ ಜಾಸ್ತಿ ನೀವು ಬಂದಿದ್ರಿ, ಸೊ ನೀವು ತೌಳವ ಕುಲಪತಿ ಏನು ಸಂಶಯ ಇಲ್ಲ, ನನಗೆ ಮತ್ಸರಾವ ರೀತಿಯಲ್ಲಿ ಜನ ಬರ್ತಾರೆ ಅಂತ. ಯಾಕಂದ್ರೆ ಜನ ಬಂದ್ರೆ ಶಕ್ತಿ ಬಂತು ಅಂತ ನಿಮಗೆ. ಸೊ ಆದ ಕಾರಣ ನಾನು ಆ ಜನ ಬರ್ತಾರೆ ನಂಬಿಕೊಳ್ಳಿಲ್ಲ. ಯಾಕಂದ್ರೆ ಆ ಜನ ಬರುವಾಗಲೇ ನಾನು ಸ್ವಲ್ಪ ರೀತಿಯಲ್ಲಿ ನರ್ವಸ್ ಆಗ್ತಿದ್ದೆ. ಯಾಕಂದ್ರೆ ತುಳುಪಾತ್ರರು ನಾವು ಈಸಿ ಬರ್ತೇನೆ ಅಂತ ನಾನು ತಪ್ಪಿಕೊಂಡವರಿದ್ದಾರೆ ತುಂಬಾ. ಯಾಕಂತಂದ್ರೆ ಒಂದು ರೀತಿಯ ವಿಶಿಷ್ಟವಾದ ಒಂದು ಮನಸ್ಸು, ಅವರ ಅಭಿಮಾನಕ್ಕೆ ನಾನು ತಲೆ ಬಾಗ್ತಾ ಇದ್ದೇನೆ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ತಲೆ ಬಾಗ್ತಾ ಇದ್ದೇನೆ.
ಈ ಭಾರವನ್ನು ಹೊರುವಂಥ ಶಕ್ತಿ ಸಾಮರ್ಥ್ಯ ಭಗವಂತನಿಗೆ ಕರುಣಿಸಲಿ ಅಂತೇಳಿ ನಾನು ಬೇಡಿಕೊಳ್ತಾ ಇದ್ದೇನೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಪತ್ರಿಕೆಗಳಲ್ಲಿ ಹೇಳಿದ್ದೇನೆ. ನನ್ನ ನಿಜವಾದ ಕಾನ್ಷಿಯಸ್ ಕೀಪರ್ ಯಾರು ಅಂತ ನನ್ನ ಶ್ರೀಮತಿಯಾದ ಡಾಕ್ಟರ್ ಅನುರಾಧ ಇಲ್ಲೇ ಇದ್ದಾರೆ, ಫಸ್ಟ್ ಲೇಡಿ ಆಫ್ ದ ಕ್ಯಾಂಪಸ್. ಈಗ ನನಗಿಂತ ಜಾಸ್ತಿ ಜವಾಬ್ದಾರಿ ಅವರಿಗಿದೆ, ಯಾಕಂದರೆ ಅವರು ನನಗೆ ಬಹಳ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವು ಯಾವ ಸನ್ಮಾನ ತಗೊಳ್ಬೇಡಿ ಅಂತ ಹೇಳಿದ್ರೆ ನನಗೆ, ನಿಮ್ಮ ಸನ್ಮಾನ ಯಾವಾಗ 4 ವರ್ಷ ನೀವು ಅಂತ ಕೆಲಸ ಮಾಡಿ ಜನರಿಗೆ ಕಾಣಬೇಕು, ಇವನು ಸನ್ಮಾನಕ್ಕೆ ಯೋಗ್ಯ ವ್ಯಕ್ತಿ ಅಂತ ಹೇಳಿ ನೀವು ಕಾಣಬೇಕು. ಈಗ ಸನ್ಮಾನಕ್ಕೆ ನಾನು ಫಿಟ್ ಅಂತ, ಫಿಸಿಕಲಿ, ಮೆಂಟಲಿ, ಸೋಷಲಿ, ಸ್ಪಿರಿಚುವಲಿ ಅಂಡ್ ಸೈಕಲಾಜಿಕಲಿ ಫಿಟ್ ಅಂತ ಆಗುವ ಆ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಅಂತ ಹೇಳುವಂತ ಕಾನ್ಷಿಯಸ್ ಕೀಪರ್ ಯಾರಾದ್ರೂ ಇದ್ರೆ ನನ್ನ ಶ್ರೀಮತಿಯವರು. ಅದಕ್ಕಾಗಿ ಅವರು ಮಂಗಳೂರಲ್ಲಿ ಮನೆ ಇದ್ರು ಕೂಡ ನೀವು ಎಲ್ಲಿ ವಾಸ ಮಾಡಬೇಕಂತ ಹೇಳಿದೆ. ಡಾಕ್ಟರ್ ವೇಣುಗೋಪಾಲ್ ರಾವ್ ಅವರ ಅಣ್ಣ ಅವ್ರು ಹೇಳಿದ್ದಾರೆ, ಎಡಪಾಡಿ ತಯಾರಿಗೆ ಶಕ್ತಿ ತುಂಬಲಿಕ್ಕೆ ನೀವು ಅವ್ರ ಜೊತೆಗೆ ಇರಬೇಕು, ನೀವು ಕಷ್ಟ ಆದರೂ ಅಂತ. ಆ ಶಕ್ತಿ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಯಾಕಂದ್ರೆ ನನ್ನ ಕಾವಲುಗಾರರಾಗಿ ಇಲ್ಲಿ ಬೇಕಾಗುತ್ತೆ ಅವರು ಅಂತ ಹೇಳೋದು ನಾನು ಎಲ್ಲಿಗೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ಬಹಳ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಡಿಜಿಟೈಸೇಷನ್ ನಾನು ಮಾಡಬೇಕಾಗತ್ತೆ. ಆ ಡಿಜಿಟೈಸೇಷನ್ ಶಾದಿಗೆ ಸೈಡ್ ಎಫೆಕ್ಟ್ಸ್ ಹೇಳ್ತವೆ. ಡಿಜಿಟಲ್ ಸೈಡ್ ಎಫೆಕ್ಟ್ ಅನ್ನು ನಾನು ಕಾಪಾಡಿಕೊಳ್ಳಲಿಕ್ಕೆ ನನ್ನ ಪ್ರೊಟೆಕ್ಷನ್ ನಾನು ಮಾಡಿಕೊಳ್ಬೇಕಾಗುತ್ತೆ. ಸೊ ನನ್ನ ಶ್ರೀಮತಿ ಕಾನ್ಷಿಯಸ್ ಕೀಪರ್, ಆಮೇಲೆ ನನಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡುವವರು ಅವರಾಗಿರ್ತಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದ್ರು ಸರ್ಕಾರ UGC ಎಲ್ಲ ಬಹಳ ಒಂದು ಸಂತೋಷ ಸಂಗತಿ ನನಗೆ ಕೊಡುವಂಥದ್ದು ಏನಂತಂದ್ರೆ, UGC ಒಂದು ಗೈಡ್ಲೈನ್ಸ್ ಬಿಟ್ಟಿದೆ. 6 ತಿಂಗಳೊಳಗೆ ಯಾವುದೆಲ್ಲ ವೇಕೆಂಟ್ ಟೀಚಿಂಗ್ ನಾನ್ ಟೀಚಿಂಗ್ ಪೋಸ್ಟ್ ಇದೆಯೋ MHRD ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ರಾಜ್ಯ ಸರ್ಕಾರ ಕೂಡ ನನಗೆ ಹೇಳಿದೆ, ಅಪ್ಲೋಡ್ ಮಾಡಿ ನನಗೆ ರಿಪೋರ್ಟ್ ಮಾಡಿ ಕಾಂಪ್ಲೇನ್ಸ್ ಕೊಡಿ ಅಂತ ಹೇಳಿ. ಇದನ್ನು ನಾವು ಒಂದು ಟೈಮ್ ಬೌಂಡ್ ಟಾರ್ಗೆಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿ 6 ತಿಂಗಳಲ್ಲಿ ನಾವು ಹೇಗೆ ಈ ಕಾರ್ಯಕ್ರಮವನ್ನು ಈಡೇರಿಸಬೇಕು ಅಂತ UGC ಗೈಡ್ಲೈನ್ ಕೊಡ್ತದೆ, ಟೈಮ್ ಸ್ಕೇಲ್ ಕೊಡ್ತದೆ, ಶೆಡ್ಯೂಲ್ ಕೊಡ್ತದೆ. ಆದ ಕಾರಣ ಈ 6 ತಿಂಗಳಲ್ಲಿ ತಪ್ಪಿದ 1 ವರ್ಷದಲ್ಲಿ ನಮ್ಮಲ್ಲಿ ಯಾವುದೆಲ್ಲ ವೇಕೆಂಟ್ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಪೋಸ್ಟ್ ಉಂಟೋ ಅದನ್ನು ಫಿಲ್ ಮಾಡಲಿಕ್ಕೆ ಬೇಕಾದಂತಹ ಪೂರ್ಣವಾದ ಸಹಕಾರ ಮತ್ತೆ ಶಕ್ತಿಯನ್ನು ರಾಜ್ಯ ಸರ್ಕಾರ ನನಗೆ ಒದಗಿಸಿದೆ ಅಂತ ನಂಬಿದ್ದೇನೆ. ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಗಳಾದ ಶ್ರೀಮಾನ್ GT ದೇವೇಗೌಡರು ನಿಮ್ಮನ್ನು ಹೇಳಿದ್ದಾರೆ, ಕಮಾನ್ ಯು ಕ್ಯಾನ್ ಗೋ ಹೆಡ್, ನೋ ಪ್ರಾಬ್ಲಮ್. ಸರ್ಕಾರ ನಿಮಗೆ ಮಾತ್ರ ಎಲ್ಲಾ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ನಾವು ಶಕ್ತಿ ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಸೊ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದ ಸಹಕಾರ ನನಗೆ ಕೊಡ್ತಾ ಇದೆ. ಲಕ್ಕಿಲಿ ಕೇಂದ್ರ ಸರ್ಕಾರ ಕೂಡ ಕೆಲವು ಯೋಜನೆಗಳಿಗೆ ನನಗೆ ಫಂಡ್ ಕೊಡುವ ಚಾನ್ಸಸ್ ಇದೆ. ಅದು ಯೋಜನೆಗಳನ್ನು ಈಗ ಅನೌನ್ಸ್ ಮಾಡ್ತಾ ಇಲ್ಲ. ಯೂನಿವರ್ಸಿಟಿಗೆ ಡಿಫರೆನ್ಸ್ ಆಗುತ್ತೆ. ನಾನ್ ಟೀಚಿಂಗ್ ಸ್ಟಾಫ್ ಹೇಳಿದ್ರು ಪ್ರೊಫೆಸರ್ BA ವೇಕರೈ ಅವರು. ನಾನು ಅರ್ಥ ಮಾಡ್ಕೊಳ್ಳುವಂಥದ್ದು, ಒಬ್ಬ ವಿದ್ಯಾರ್ಥಿ ಇಲ್ಲ ಅಂತಂದ್ರೆ ಈ ವಿಶ್ವವಿದ್ಯಾನಿಲಯ ಇಲ್ಲ, ಕುಲಪತಿ ಅಂತ ಹೇಳುವಂಥಕ್ಕೆ ಅರ್ಥ ಇಲ್ಲ. ಸೊ ಆದ ಕಾರಣ ನಾವು ಏನೆಲ್ಲ ಪ್ರತಿ ದಿವಸ ಕೆಲಸ ಮಾಡ್ತೇವೆ ಅದು ವಿದ್ಯಾರ್ಥಿ ಸ್ನೇಹಿಯಾಗಿರಬೇಕು ಅಂತ ಹೇಳುವಂಥದ್ದು ನನ್ನ ಸಿದ್ಧಾಂತ. ಆದ್ರೆ ಆ ವಿದ್ಯಾರ್ಥಿ ಸ್ನೇಹಿಯಾಗಿ ನಾವು ಕಾರ್ಯಚಟುವಟಿಕೆ ಮಾಡಲಿಕ್ಕೆ ನನ್ನ ಇಡೀ ಟೀಮ್ ಕೆಲಸ ಮಾಡ್ತದೆ ಅಂತ ಹೇಳಿ ಇಷ್ಟಪಡ್ತೇನೆ. ಆ ನಂತರ ನಾನು ಹೇಳ್ತಾ ಇರುವಂಥದ್ದು, ನಮಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಲಿಕ್ಕೆ, ಈ ಅಧ್ಯಾಪಕರಿಗೆ ಶಕ್ತಿ ತುಂಬಲಿಕ್ಕೆ ನನ್ನ ಬೆನ್ನೆಲುಬಾಗಿ ನಾನ್ ಟೀಚಿಂಗ್ ಸ್ಟಾಫ್ ನಿಲ್ಲಬೇಕು ಅಂತ ಹೇಳುವಂಥದ್ದು. ಇದರ ಮಧ್ಯದಲ್ಲಿ ಅಧ್ಯಾಪಕ ಬಂಧುಗಳಿಗೆ ಬೇಕಾದಂತಹ ಒಂದು ಪೂರಕವಾದ ವಾತಾವರಣ, ಒಂದು ಎಂಥದ್ದು ಒಂದು ಇಂಟೆಲೆಕ್ಚುಯಲ್ ಆಂಬಿಯನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಮೊನ್ನೆ ಗವರ್ನರ್ ಸಾಹೇಬರು ಕೂಡ ನನಗೆ ಹೇಳಿದರು, ಇಮಾರತೋಂ ಕಾ ಬನಾನಾ ನೈ, ಶೈಕ್ಷಣಿಕದ ಬಗ್ಗೆ ಯೋಚನೆ ಮಾಡಿ ಅಂತ. ಪ್ರೊಫೆಸರ್ BA ವೇಕರೈ ಕೂಡ ಅವರ ಅನುಭವ ಧಾರೆಯ ಜೊತೆಗೆ ನನಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ಶೈಕ್ಷಣಿಕ ವಾತಾವರಣವನ್ನು ಪುನಃ ಸೃಷ್ಟಿಸಬೇಕು. ಒಂದು ಕಾಲದಲ್ಲಿ ಅದು ಇತ್ತು, ಇಲ್ಲಿ ಖಾಲಿ ಇದಾಗುವಂಥದ್ದು ಮಾತ್ರ ಅಲ್ಲ ಅಂತ. ಅವರ ಜಾನಪದ ವಿದ್ವಾಂಸರಾದ ಕಾರಣ ನಾನು ಇನ್ನೊಂದು ಅವರಿಂದ ಸ್ಫೂರ್ತಿ ಪಡಿತೇನೆ. ಯಾಕೆಂತಂದ್ರೆ ನಾನು ಲೋಕಲ್ ವೈಸ್ ಚಾನ್ಸಲರ್ ಆಗಿದ್ದೇನೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊತ್ತ ಮೊದಲ ಬಾರಿಗೆ ಒಂದು ಕುಲಪತಿ ಸ್ಥಾನ ಈ ಊರಿಗೆ ಕೊಟ್ಟ ಗೌರವ, ಅವಿಭಾಜಿತ ದಕ್ಷಿಣ ಕನ್ನಡ ಗೌರವ ಅಂತ ನಂಬಿದ್ದೇನೆ. ಈ ಅಭಿಮಾನಿಗಳು ಬಂದು ಇಲ್ಲಿ ಏನು ಸನ್ಮಾನ ಅಂತ ನೀವು ಹೇಳ್ತೀರಿ, ನಾನು ಸನ್ಮಾನ ಅಂತ ಸ್ವೀಕರಿಸ್ತಾ ಇಲ್ಲ, ಆಶೀರ್ವಾದವಾಗಿ ಸ್ವೀಕರಿಸ್ತಾ ಇದ್ದೇನೆ. ಅದೇನಿದ್ರು ಕೂಡ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಎಡಪಾಡಿ ತಯಾರಿಗೆ ಆಶೀರ್ವಚನ ಮಾಡೋದಲ್ಲ, ಇಡೀ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವರು ಆಶೀರ್ವದಿಸಿದ್ದಾರೆ ಅಂತ ಹೇಳಿ ನಾನು ನಂಬಿದ್ದೇನೆ. ಅದರಿಂದ ನಾನು ಎಲ್ರಿಗೂ ಶಕ್ತಿ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸನ್ಮಾನಗಳನ್ನು ಹಿಂದೆ ನನಗೆ ಕೊಡ್ತಾ ಇದ್ರು. ಸಣ್ಣ ವಯಸ್ಸಲ್ಲಿ ಹೋದಾಗೆಲ್ಲ ಸನ್ಮಾನ ಪತ್ರ, ಈಗ ಸ್ವಲ್ಪ ಕಡಿಮೆ ಆಗಿದೆ, ಒಂದು 15 ವರ್ಷದಿಂದ ಈಚೆಗೆ. ಮೊದಲು ಸನ್ಮಾನ ಪತ್ರ ಕೊಡುವುದು ಬಹಳ ಮಾಮೂಲಿ, ಎಲ್ಲಿ ಹೋದರೂ ಒಂದು ಸನ್ಮಾನ ಪತ್ರ. ಅದು ನಾವು ಸಹಿಸ್ಕೊಳ್ಬೇಕಿತ್ತು. ಪ್ರಿಯರೇ, ವಿದ್ಯಾವಂತರೇ, ವಿದ್ಯಾರ್ಥಿಗಳು ಹೀಗೆಲ್ಲ ಹೇಳಿ ಅದಕ್ಕೊಂದೊಂದು ಶ್ಲೋಕ ಸೇರಿಸ್ತಾ ಇದ್ರು. ನಮ್ಮ ಅಪ್ಪಾಜಿ ಹೇಳ್ತಿದ್ರು, ನೋಡು, ಈ ಒಳ್ಳೆಯ ವಿಷಯಗಳನ್ನು ಬರಿಬೇಕಾದ್ರೆ ಬಹಳ ಕಷ್ಟ, ಏನು ಸನ್ಮಾನ ಪತ್ರ ಬರಿಬೇಕಾದ್ರೆ ಬಹಳ ಕಷ್ಟ ಅಂತ. ಯಾಕೆ ಸನ್ಮಾನ ಪತ್ರ ಬರೆಯೋರು ಯಾರು ಅಂತ ಹುಡುಕೋದಂತೆ. ಯಾಕಂದರೆ ಒಳ್ಳೆಯ ವಿಷಯವನ್ನು ಬರಿಬೇಕದ್ರಲ್ಲಿ.
ಆಗ ಬೆಂಗಳೂರಿನಲ್ಲಿ KS ಗಣೇಂದ್ರಯ್ಯ ಇದ್ದರು, ಉಜಿರೆಯಲ್ಲಿ ನಾಗರಾಜರು ಅಂತ ಇದ್ರು. ಇವರೆಲ್ಲ ಅವಾರ್ಡನೇ ಗತಿ ಬೆದೆಯರ್ಲ ಹೆಜ್ಜೆಯಿಂದ. ಹಾಗಂತ ಬೈಬೇಕು ಅಂತಿದ್ರೆ ಹೇಳ್ತಾರಂದ್ರೆ 8 ಪುಟ ಬರೆಯೋಣ ಅವರ ಬೈಕ್ ಅವ್ರು ಹೇಳ್ತಿದ್ರು ಬೈಬೇಕಾಗಿದ್ರೆ 2 ಪುಟ ಡಿಕ್ಟೇಷನ್ ಕೊಡ್ತಾರಂತೆ ಬೈಲಿಕ್ಕೆ. ಪ್ರಶಂಸೆ ಮಾಡಿ ಒಳ್ಳೆಯ 1 ಪುಟ ಪ್ರಶಂಸಾ ಪತ್ರ ಬರೀಬೇಕಾದ್ರೆ ವಿದ್ವಾಂಸರನ್ನು ಹುಡುಕಬೇಕಂತೆ, ಯಾಕಂದರೆ ಅವ್ರಿಗೆ ಮಾತ್ರ ಸಾಧ್ಯ ಅದು ಅಂತ. ನನಗೆ ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ, ಇಂತಹ ಪ್ರಶಂಸೆಯ ಮಾತುಗಳನ್ನು ನಾನು ತೆಗೆದುಕೊಳ್ಳುವಾಗ ನಾನು ಹೇಳ್ತಿದ್ದೆ ನನಗೆ ಭಯ ಆಗುತ್ತೆ ಅಂತ. ಯಾಕೆ ಭಯ ಆಗುತ್ತೆ ಅಂತ, ನೀವು ಹೇಳಿದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ ಅಂತ ಹೇಳಲ್ಲ, ಇಷ್ಟೇ ಮಾಡಿದ್ದು ಅಂತ ಹೇಳಲಿಕ್ಕಾಗಿ ನೀವು ಪ್ರಶಂಸಾ ಪತ್ರ ಕೊಟ್ಟಿರೋದು ಅಂತ ಹೇಳಿ. ಹಾಗಾದ್ರೆ ಅದರ ಅರ್ಥ ಏನು ಅಂತಂದರೆ ಇನ್ನೂ ಮಾಡ್ಬೋದಿತ್ತಲ್ಲ ನಿಮಗೆ, ಆದರೆ ನೀವು ಮಾಡಲಿಲ್ಲ ನೋಡಿ, ಅದಕ್ಕಾಗಿ ನಿಮಗೆ ಪ್ರಶಂಸಾ ಪತ್ರ ಕೊಡ್ತಿದ್ದೇವೆ, ನೀವು ಮಾಡಿದ್ದಿಷ್ಟೇ ಅಂತ ತೋರಿಸ್ಕೊಳ್ಳೋದಕ್ಕೆ ಅಂತ. ಬಹುಶಃ ಎಡಪಡಿ ತಯಾರಿಗೆ ಮೊದಲೇ ಈ ಸನ್ಮಾನ ಯಾಕೆಂದರೆ ನೀವು ಮಾಡಬೇಕಾದ್ದು ಬಹಳಷ್ಟು ಇದೆ, ಆದರೆ ಮಾಡಿದ್ದಿಷ್ಟೇ, ಅದಕ್ಕಾಗಿ ಇನ್ನಷ್ಟು ನಿಮಗೆ ಹೊಣೆಯನ್ನು ಕೊಡ್ತಾ ಇದ್ದೇವೆ ಅನ್ನೋ ಕಾರಣಕ್ಕಾಗಿ ಇದನ್ನು ನಾವು ಪ್ರಶಂಸೆ ಕೊಟ್ಟಿದ್ದೇವೆ ಅಂತ ನಾನು ತಿಳಿದಿದ್ದೇನೆ. ಇವತ್ತು ನಾನು ಕೊನೆಯ ಭಾಷಣಕಾರ, ಹಾಗಾಗಿ ನಮ್ಮ ರೈಗಳು ಮತ್ತು ಮನೋಹರ್ ಪ್ರಸಾದರೆಲ್ಲ ಮಾತಾಡಿದ ಮೇಲೆ ನಾನು ತಿಳ್ಕೊಂಡೆ ಭಾಳ ಸುಲಭ ಆಯಿತು ನನ್ನ ಕೆಲಸ. ಯಾಕೆಂದರೆ ಇವರೆಲ್ಲ ಮಾತಾಡಿದ ಮೇಲೆ ಅವರಂದಂಗೆ ಅಂದರೆ ಮುಗಿಯಿತು ಅಂತ, ಅವ್ರು ಹೇಳಿದ ಹಾಗೆ ಅಂದರೆ ಮುಗಿಯಿತು ಅಂತ. ಆದರೆ ಎಡಪಡಿತಾ ಇರೋ ವಿಷಯದಲ್ಲಿ, ಅವರ ಸ್ಥಾನದ ವಿಷಯದಲ್ಲಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು 40 ವರ್ಷದ ಹಿಂದೆ ಒಬ್ಬರು ಕಲಗಡಿಗೆ ಅಂತ ಇದ್ದರು, ಪ್ರೊಫೆಸರ್ ಕಲಗಡಿಗೆ ಅಂತ. ಅವರೊಂದು ಸಮಾರಂಭದಲ್ಲಿ ಒಂದು ಮಾತು ಹೇಳಿದರು. ಒಬ್ಬ ವ್ಯಕ್ತಿ ಬನಾರಸ್ಸಿಗೆ ಹೋಗ್ತಾರಂತೆ, ಬನಾರಸ್ಸಿಗೆ ಹೋಗಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂತ ಅವ್ರಿಗೇನು ಕೆಲಸಕ್ಕೆ. ಹಾಗಾಗಿ ಅಲ್ಲಿದ್ದಂಥ ವಾಹನ ಚಾಲಕರಿಗೆ ಕೇಳ್ತಾರಂತೆ, ಯೂನಿವರ್ಸಿಟಿಗೆ ನನ್ನ ಬಿಡೋದು ಅಂತ. ಇಲ್ಲ ಸ್ವಾಮಿ, ನಾನು ಯೂನಿವರ್ಸಿಟಿಗೆ ಬರೋದಿಲ್ಲ ಅಂತ ಹೇಳಿದಂತೆ. ಆಮೇಲೆ ಈ ಕುದುರೆ ಗಾಡಿಯವನೊಬ್ಬ ಇದ್ದಂತೆ, ಅವನಿಗೆ ಕೇಳಿದಂತೆ, ಅಲ್ಲ ನನ್ನನ್ನು ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗು, ಆಗೋದಿಲ್ಲ ಅಂತ ಹೇಳಿದ್ನಂತೆ. ಸೈಕಲ್ ರಿಕ್ಷಾದವನ ಹತ್ರ ಕೇಳಿದಂತೆ, ನನ್ನನ್ನು ನೀನು ಕರ್ಕೊಂಡು ಹೋಗು ಯೂನಿವರ್ಸಿಟಿ, ಆಗೋದೇ ಇಲ್ಲ ಅಂತ. ಇವರಿಗೆ ಭಾಳ ಇದಾಯಿತು. ಯಾಕಪ್ಪ ನೀವೆಲ್ಲರೂ ಯೂನಿವರ್ಸಿಟಿಗೆ ಯಾಕೆ ಹೋಗೋದಿಲ್ಲ ಅಂತ ಹೇಳ್ತೀರಿ? ಅಲ್ಲ, ಯೂನಿವರ್ಸಿಟಿಗೆ ಹೋದರೆ ನನ್ನನ್ನು ಹಿಡಿದು ವೈಸ್ ಚಾನ್ಸಲರ್ ಮಾಡ್ತಾರೆ, ಹಾಗಾಗಿ ನಾನು ಹೋಗೋದಿಲ್ಲ. ಅಂದರೆ ಅಷ್ಟು ಕಷ್ಟ, ಅದರ ಜೊತೆಗೆ ಆಪತ್ತು, ಅದರ ಜೊತೆಗೆ ಹೊಣೆಗಾರಿಕೆ ಎಲ್ಲವನ್ನು ಸೇರಿ ಯಾರು ವೈಸ್ ಚಾನ್ಸಲರ್ ಆಗಲಿಕ್ಕೆ ಒಪ್ಪೋದಿಲ್ಲ ಅಂತ. ಆದರೆ ಇವತ್ತು ಕಾಲ ಬದಲಾಗಿದೆ. ಇದರ ಹಿಂದೆ ಇರ್ತಕ್ಕಂಥ ಮೌಲ್ಯವನ್ನು ನಾವು ತಿಳ್ಕೊಂಡೋದ್ರಿಂದ ಇವತ್ತು ಯಾಕೆ ತುಳುವರು ಅಂತ ನಮಗೆ ಈ ಮಾತನ್ನು ಇವತ್ತು ಬಹಳ ಜನ ಹೇಳಿದ್ದಾರೆ, ತಗೊಳ್ಳುವುದವರು ಆಗಿದ್ದಾರೆ. ಯಾಕೆ ಅಂತ ಬಹುಶಃ ಮನೋಹರ್ ಪ್ರಸಾದರ ಒಂದು ಕತೆ ನನ್ನ ನೆನಪಾಗುತ್ತೆ. ರಾಮ ಲಕ್ಷ್ಮಣ ಸೀತೆ ಬರುವಾಗ ಈ ಕಡೆ ಬಂದಿದ್ರಂತೆ ಎಲ್ಲ ಅವರ ವನವಾಸದಲ್ಲಿ. ಹಾಗೆ ಕಾಸರಗೋಡನ್ನ ದಾಟಿ ಹೋದಾಗ ಒಂದು ಕಡೆ ರಾಮ ಹೇಳ್ತಾರಂತೆ ಲಕ್ಷ್ಮಣನಿಗೆ, ನನಗೆ ಬಹಳ ಬಾಯಾರಿಕೆ ಆಗಿದೆ, ನೀರು ತಗೊಂಡು ಬಾ ಅಂತ. ಲಕ್ಷ್ಮಣ ಹೇಳ್ತಾರೆ, ಆಗುವುದಿಲ್ಲ, ಬೆನಲ್ಲ ಅಂತ. ಇವನಿಗೆ ಭಾಳ ಆಶ್ಚರ್ಯ ಆಯ್ತಂತೆ ರಾಮನಿಗೆ. ಮನೋಹರ್ ಪ್ರಸಾದ್ ಹೇಳಿದ ಕತೆ ಏನಂದರೆ, ಇಷ್ಟು ವರ್ಷ ನನ್ನ ಜೊತೆಗಿದ್ದು ನನ್ನ ಸೇವೆ ಮಾಡಿ ಕೇಳಿದ್ದನ್ನೆಲ್ಲ ಕೊಟ್ಟವನು ಈಗ ನೀರು ತರೋದಿಲ್ಲ ಅಂತ ಯೋಚನೆ ಮಾಡುವಷ್ಟು ನೀರು ತಂದಾಗಿದೆ ಅಂತ ಲಕ್ಷ್ಮಣ ಕೊಟ್ಟಂತೆ ನೀರು. ಆಮೇಲೆ ಕೇಳಿದ, ಅಲ್ಲಪ್ಪ ನೀರು ತಂದು ಕೊಟ್ಟಿದ್ದಿ, ಮೊದಲು ನೀರು ಆಗೋದಿಲ್ಲ ಅಂತ ಯಾಕೆ ಹೇಳಿದ್ದಿ ಅಂತ. ಅವನು ಹೇಳಿದಂತೆ ನನಗೂ ಗೊತ್ತಿಲ್ಲ ಅಂತ. ಮನೋಹರ್ ಪ್ರಸಾದ್ ಹೇಳ್ತಾರೆ, ಅದು ಕೇರಳದ ಮಣ್ಣು, ಹಾಗೆ ಮೊದಲು ನೋ ಅಂತ ಹೇಳಿ ಆಮೇಲೆ ಎಸ್ ಹೇಳೋದು ಸ್ವಭಾವ ಅಂತ. ಹಾಗಾಗಿ ಆಯಾ ಮಣ್ಣಿನ ಗುಣ ಅಂತ ಒಂದಿದ್ದರೆ ಲಕ್ಷ್ಮಣನನ್ನು ಕೂಡ ಬಹುಶಃ ಅದು ದಾರಿಗಿಡಿಸಿತು. ಇವತ್ತು ಮಣ್ಣಿನ ಗುಣ ಅಂತ ಒಂದಿದ್ದರೆ ಅದಕ್ಕೆ ನಾವು ಆಸೆ ಪಡ್ತೇವೆ. ನಮ್ಮವರು, ನಮ್ಮ ಮಣ್ಣಿನಲ್ಲಿ ಬೆಳೆದವರು, ನಮ್ಮ ಗಾಳಿಯಲ್ಲಿ ಬೆಳೆದವರು, ನಮ್ಮ ಪರಿಸರದಲ್ಲಿ ಬೆಳೆದವರು, ನಮ್ಮ ಜೊತೆಗೆ ಬೆಳೆದವರು, ತುಳುನಾಡಿನ ಅವರು ಏನೇನು ಎಡಪಡಿತಾರೆ ಹೇಳಿದರು, ಸತ್ಯ, ನ್ಯಾಯ, ಧರ್ಮ, ಶಿಸ್ತು, ಅದರ ಜೊತೆಗೆ ಬದ್ಧತೆ, ಅದರ ಜೊತೆಗೆ ಅವಕಾಶವನ್ನು ಹೇಗೆ ಬಳಸ್ಕೊಳ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇದು ಎಲ್ಲವೂ ಕೂಡ ಈ ತುಳುನಾಡಿನ ಮಣ್ಣಿನ ಗುಣ, ಅದೇ ಎಡಪಡಿತಾ ಹೇಳಿದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಹಾಗಾಗಿ ಇವತ್ತು ಅವರು ಹೇಳುವಂಥ ಮಾತು ಏನಿದೆ, ಇದೆಲ್ಲವೂ ಕೂಡ ಒಂದು ರೀತಿ ಬದ್ಧತೆ, ಕಮಿಟ್ಮೆಂಟ್. ನಾನು ಏನು ಮುಂದೆ ಮಾಡ್ತೇನೆ ಅಂತ ಹೇಳೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಗಮನಿಸಿದರೆ ಈ ಅವಕಾಶಗಳನ್ನು ದೇವರು ಕೊಟ್ಟದನ್ನು ಬಳಸ್ಕೊಳ್ಬೇಕು. ಅವರ ತಂದೆಯವರು ಹೇಳಿದರು ಅಂತ ಹೇಳಿದರು, ಅವ್ರ ಮುಂದೆ ಒಳ್ಳೆಯ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅಂತ. ಈ ಸ್ಥಾನ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ. ಕೆಲವರು ಸ್ವಾಭಾವಿಕವಾಗಿ ಆ ಸ್ಥಾನಗಳಿಗೆ ಹೋಗಿಬಿಡ್ತಾರೆ. ಅದು ಹೇಗೆ ಅಂತ ಅವರಿಗೆ ಗೊತ್ತಿರೋದು. ಯೋಗ ಬಲ ಮತ್ತು
ಹಿರಿಯರ ಆಶೀರ್ವಾದ ಇದ್ರೆ ಹೋಗ್ತಾರೆ. ಹೋದ ಮೇಲೆ ಅವ್ರು ಹೇಗೆ ಅದನ್ನು ಬಳಸ್ತಾರೆ ಅನ್ನುವಂಥದ್ದೇ ಮಹತ್ವದ ವಿಷಯ. ಸ್ಥಾನಕ್ಕೆ ಹೋಗುವುದು ಒಂದು, ಆದರೆ ಹೋದ ಮೇಲೆ ಅದನ್ನು ಅವರು ಹೇಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯ. ಹಾಗಾಗಿ ನಾವೆಲ್ಲರೂ ಅವರು ಈ ಸ್ಥಾನಕ್ಕೆ ಬಂದರೆ ಹೇಗೆ ಅವರು ನಮ್ಮ ಜಿಲ್ಲೆಯ ನಮ್ಮ ವಿಶ್ವವಿದ್ಯಾಲಯವನ್ನು ನಡೆಸ್ತಾರೆ, ನಮ್ಮ ಜನಮಾನಸವನ್ನು ಅವರು ತಿಳಿದಿದ್ದಾರೆ. ನಮಗೆಲ್ಲ ಒಂದು ಅಹಂಕಾರ ಇದೆ, ಏನಂತಂದರೆ ನಾವು ತುಳುನಾಡಿನವರು ಬಹಳ ಬುದ್ಧಿವಂತರು ಅಂತ. ನಾವು ಬಹಳ ಬುದ್ಧಿವಂತರು ಅನ್ನೋ ಅಹಂಕಾರ ಯಾಕಿದೆ ಅಂತಂದರೆ, ಎಲ್ಲ ಕಡೆ ಎಲ್ಲಿ ವಿಶ್ವದ ಯಾವ ಭಾಗಕ್ಕೆ ಹೋದರೂ ಕೂಡ ತುಳುವರಿದ್ದಾರೆ. ತುಳುವರು ಇಲ್ಲದೆ ಇರುವಂಥ ಪ್ರದೇಶವೇ ಇಲ್ಲ. ಬಹುಶಃ ಯಾರು ಹೇಳಿದ್ದೋ ಗೊತ್ತಿಲ್ಲ, ಚಂದ್ರಲೋಕಕ್ಕೆ ಹೋದಾಗ ಮೊದಲು ಛಾಯ ಮಾಡ್ತಿದ್ದವ್ರು ನಮ್ಮವರು ಅಂತ ಹೇಳಿ. ಅಂದರೆ ಅದರ ಅರ್ಥ ಸಾಹಸಿಗಳು, ಮತ್ತು ಯಾವುದೇ ಕಾರ್ಯವನ್ನು ಹಿಡಿದ್ರೂ ಕೂಡ ಅದನ್ನು ಬದ್ಧತೆಯಿಂದ ಮಾಡುವವರು, ಉದಾಸೀನ ಇಲ್ಲದೆ ಕೆಲಸ ಮಾಡೋರು. ನಮ್ಮ ಜಿಲ್ಲೆಯ ಜನರ ಒಂದು ವೈಶಿಷ್ಟ್ಯತೆ ಅಂತಂದರೆ, ಅದು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿ ಅದರಲ್ಲಿ ಔದಾಸೀನ್ಯತೆ ಇಲ್ಲದೆ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾರೆ, ಧೈರ್ಯದಿಂದ ಮಾಡ್ತಾರೆ. ಧೈರ್ಯ ಅನ್ನುವಂಥದ್ದು ಅದು ಮೊಂಡು ಧೈರ್ಯ ಅಲ್ಲ. ಎಷ್ಟೋ ಸಲ ಧೈರ್ಯವಂತರು ಅಂದರೆ ತಪ್ಪು ತಿಳ್ಕೊಳ್ತಾರೆ. ಧೈರ್ಯವಂತರು ಅಂದರೆ ಈ ಸಿನಿಮಾದಲ್ಲಿ ಬರ್ತಾರಲ್ಲ, ಕೂದಲೆಲ್ಲ ಬಿಟ್ಕೊಂಡು ಕತ್ತಿ ಹಿಡ್ಕೊಂಡು ರಕ್ತ ಸಿಂಪಡಿಸ್ಕೊಂಡಿರುವವರೇ ಧೈರ್ಯವಂತರು ಅಂತ. ಅವರು ಧೈರ್ಯವಂತರಲ್ಲ. ಅದರ ಬದಲಾಗಿ ತಮಗೆ ಕೊಟ್ಟ ಸ್ಥಾನದ ಕರ್ತವ್ಯವನ್ನು ಯಾರು ಶಿಸ್ತುಬದ್ಧವಾಗಿ, ಯಾವುದೇ ಲಾಲಸೆಗಳಿಲ್ಲದೆ, ಯಾವುದೇ ಅಂಜಿಕೆಗಳಿಲ್ಲದೆ, ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದೆ ಕೆಲಸ ಮಾಡ್ತಾರೋ ಅವರೇ ನಿಜವಾಗಿ ಆ ಧೈರ್ಯವಂತರು ಅಂತ ನಾವು ಹೇಳ್ತೇವೆ. ಭಯಪಡುವಂಥದ್ದು ಮಾನಕ್ಕಾಗಿ, ಭಯಪಡುವಂಥದ್ದು ಪ್ರಾಣಕ್ಕಾಗಿಗಿಂತ ಹೆಚ್ಚು ಮಾನಕ್ಕಾಗಿ. ಯಾರು ಮಾನಕ್ಕೆ ಹೆದರ್ತಾರೆ ಅವರು ಪ್ರಾಣಕ್ಕೆ ಹೆದರಬೇಕಾದಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯವರು ಆದರೆ ನಮಗೇನು ಲಾಭ ಆಗುತ್ತೆ? ಅವ್ರು ಹೇಳಿದರು, ನಮ್ಮ ರೈತರು ಹೇಳಿದರು, ಟು ವರ್ಕ್ ವಿತ್ ಎ ಡಿಫರೆನ್ಸ್ ಅಂತ. ಕೆಲಸವನ್ನು ಭಿನ್ನವಾಗಿ ಮಾಡುವಂಥದ್ದು, ಅದೇ ಕೆಲಸ, ಅದೇ ಹುದ್ದೆ, ಅದೇ ಯೋಗ್ಯತೆ, ಅದೇ ಕಾರ್ಯ, ಆದರೆ ಭಿನ್ನವಾಗಿ ಮಾಡ್ತಕ್ಕಂಥದ್ದು. ಬಹುಶಃ ನಮ್ಮ ಇವತ್ತು ಬೆಳಿಗ್ಗೆ ಒಬ್ಬರು ಹಿರಿಯ ರಾಜಕಾರಣಿ ನಮ್ಮ ಹತ್ರ ಮಾತಾಡ್ತಾ ಇದ್ರು. ಅವರು ಪಂಜಾಬ್ ರಾಜ್ಯದವರು, ಹಿಂದೆ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು. ಈಗ ಇವತ್ತು ನಮ್ಮ ಶಾಂತಿವನ ಆಸ್ಪತ್ರೆಯಲ್ಲಿ ಅವರಿದ್ದಾರೆ. ಬೆಳಿಗ್ಗೆ ಮಾತಾಡುವಾಗ ಅವರು ಹೇಳಿದರು, ಇವತ್ತು ನಮ್ಮ ಮೋದಿಯವರ ವಿಷಯದಲ್ಲಿ ನಾವು ಹೇಳೋದಾದ್ರೆ, ಪ್ರಧಾನಮಂತ್ರಿಗಳದ್ದು ಈ ವರ್ಕ್ಸ್ ವಿತ್ ಎ ಡಿಫರೆನ್ಸ್ ಅಂತ. ಈ ಮನುಷ್ಯನಲ್ಲಿ ನಾನೇನು ಕಂಡಿದ್ದೇನೆ ಅಂತಂದರೆ, ನಾನು ಯಾವ ಪಕ್ಷದವರು, ಅವರು ಯಾವ ಪಕ್ಷದವರು ಅನ್ನೋದು ನನಗೆ ಮುಖ್ಯ ಅಲ್ಲ, ಆದರೆ ವರ್ಕ್ಸ್ ವಿತ್ ಎ ಡಿಫರೆನ್ಸ್ ಅನ್ನೋ ಮಾತನ್ನು ಅವರು ಹೇಳಿದರು. ಇದೇ ಮಾತನ್ನು ನಾವು ಹೇಳೋದು, ಟು ವರ್ಕ್ ವಿತ್ ಎ ಡಿಫರೆನ್ಸ್ ಅಂತ ಏನು ರೈತರು ಹೇಳಿದರು. ಈ ಮಾತಿನಲ್ಲಿ ಬಹಳ ಇದೆ. ಅವರು ಹೇಳಿದರು, ಈ ವೈಸ್ ಚಾನ್ಸಲರ್ ಅಥವಾ ಕುಲಾಧಿಪತಿಗಳಾಗಿರುವವರು ಭಯಪಡದೆ ನಿರ್ಭೀತಿಯಿಂದ ಮಾಡಬೇಕು ಅಂತ. ನನಗೆ ಸವದತ್ತಿಯವರು ಒಂದು ಮಾತು ಹೇಳಿದರು, ಪ್ರೊಫೆಸರ್ ಸವದತ್ತಿಯವರು. ಏನು ಅಂತಂದರೆ, ನಿರ್ಭೀತಿಯಿಂದ ಕೆಲಸ ಮಾಡ್ಬೋದಂತೆ ವೈಸ್ ಚಾನ್ಸಲರ್, ಅಂದರೆ 2ನೇ ಸಲ ಸ್ಥಾನಕ್ಕೆ ಅವಕಾಶ ಇರಬಾರ್ದಂತೆ. ಸೆಕೆಂಡ್ ಟೈಮ್ ಅವರು ಕೇಳಬಾರ್ದು. ಫಸ್ಟ್ ಟೈಮ್ ಎವ್ರಿಬಡಿ ಇಸ್ ಆನೆಸ್ಟ್, ಎವ್ರಿಬಡಿ ಇಸ್ ಪರ್ಫೆಕ್ಟ್. ಬಟ್ ಎಲ್ಲ ಪ್ರಾರಂಭ ಆಗೋದು ಯಾವಾಗ ಅಂದರೆ, 2ನೇ ಸಲಕ್ಕೆ ಟರ್ಮಿಗೆ ಆಗುವಾಗ 3 ವರ್ಷದ ನಂತರ ಕೊನೆಯ 1 ವರ್ಷ ಇರುತ್ತಲ್ಲ, ಆಗೆಲ್ಲ ರಾಜ್ಯಗಳು ಪ್ರಾರಂಭ ಆಗುತ್ತೆ, ಸಮಾಧಾನಗಳು ಪ್ರಾರಂಭ ಆಗುತ್ತೆ. ಮತ್ತು ಬೇರೆ ಆಗೆಲ್ಲ ಭಾಳ ಇತ್ತು. 2ನೇ ಟರ್ಮ್ ಆಗೋ ಹುಚ್ಚಿ ಈಗ ನಿಂತು ಹೋಗಿದೆ, ಆದರೆ ಈಗಿಲ್ಲ. ಆದರೆ ಹಿಂದೆ ಸವದತ್ತಿಯವರು ಕೂಡ ಬಹಳ ಪ್ರಯತ್ನ ಮಾಡಿದರು. ಒಂದು ದಿವಸ ನನಗೆ ಹೇಳಿದರು, ಅವರು ಕೂತ್ಕೊಂಡು ಮಾತನಾಡುವಾಗ, ಹೀಗೀಗಿದೆ ಹೆಗ್ಡೆಯವರೇ, ನಾನು ಇದ್ದೀನಿ. ಅವರು ಭಾಳ ಹಾಸ್ಯವಾಗಿ ಮಾತಾಡೋರು, ಭಾಳ ಪ್ರಜ್ಞಾವಂತ, ಇಷ್ಟು ವಿದ್ಯಾವಂತ, ನಾವು ಬುದ್ಧಿವಂತ ನಾನು ಎಲ್ಲೂ ಕಂಡಿರಲಿಲ್ಲ, ಅಷ್ಟು ಬುದ್ಧಿವಂತ ಅವ್ರು ಹೇಳ್ತಿದ್ರು. ನಾನು ಆಗ್ಬೋದು, ಆದರೆ ಒಂದಿದೆ, ನಮ್ಮಲ್ಲಿ ಇಷ್ಟು ವಿಶ್ವವಿದ್ಯಾಲಯಗಳಿದೆ, ಅಲ್ಲಿ ಒಬ್ಬ ಮುಸ್ಲಿಂ ಇದ್ದಾರೆ, ಇಲ್ಲಿ ಒಬ್ಬ ಹಿಂದುಳಿದ ವರ್ಗದವರು ಇದ್ದಾರೆ, ಇಲ್ಲೊಬ್ಬರು ದಲಿತರಿದ್ದಾರೆ, ಇಲ್ಲೊಬ್ಬರು ಬ್ರಾಹ್ಮಣರಿದ್ದಾರೆ, ಇಲ್ಲೊಬ್ರು, ಹಾಗಾಗಿ ನಾನು ಆಗಬಹುದೇನೋ ಅಂತ ಲೆಕ್ಕಾಚಾರ ನೋಡಿ ದಂಗು ಬಿಡ್ತಾನೆ. ಇಷ್ಟು ಲೆಕ್ಕಾಚಾರ ಬೇಕಾ ವೈಸ್ ಚಾನ್ಸಲರ್ ಆಗ್ಬೋದಾದ್ರೆ? ಯಾವ್ಯಾವ ವಿಶ್ವದಲ್ಲಿ ಯಾವ್ಯಾವ ಜಾತಿಯವರು ಇದ್ದಾರೆ, ಯಾವ್ಯಾವ ಊರವರು ಇದ್ದಾರೆ ಅಂತೇಳಿ ನೋಡಬೇಕಾ ಅಂತ. ಅದವ್ರು ಹೇಳಿದ್ರು, ಸೆಕೆಂಡ್ ಟರ್ಮ್ ಬೇಕಾದ್ರೆ ಈ ಲೆಕ್ಕಾಚಾರ ಬೇಕಂತೆ, ಫಸ್ಟ್ ಟರ್ಮ್ಗೆ ಲೆಕ್ಕಾಚಾರ ಬೇಡ, ಫಸ್ಟ್ ಟರ್ಮ್ಗೆ ಬೇಡ. ಹೀಗಾಗಿ ನನಗೆ ಕಳೆದ 50 ವರ್ಷದಲ್ಲಿ ನಾನು ಅನೇಕ ವಿಶ್ವವಿದ್ಯಾಲಯಗಳನ್ನು ಕಂಡಿದ್ದೇನೆ, ಒಬ್ಬ ಕುಲಪತಿಗಳನ್ನು ಕಂಡಿದ್ದೇನೆ, ನಮ್ಮ ಚಾನ್ಸಲರ್ಸ್, ಗವರ್ನರ್ಸನ್ನು ಕಂಡಿದ್ದೇನೆ, ಎಲ್ಲರೂ ಕಂಡಿದ್ದೆ. ಇದರಲ್ಲಿ ಕಂಡದ್ದೇನು ಅಂತಂದರೆ, ನಮ್ಮ ರಾಷ್ಟ್ರದಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳು ಹಿಂದೆ ಇದ್ದ ಗೌರವವನ್ನು ಖಂಡಿತವಾಗಿ ಕಳ್ಕೊಂಡಿದೆ ಅಂತ ನಾನು ಹೇಳ್ತೇನೆ. ಹಿಂದಿನ ಗೌರವ ಈಗಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಈಗಾಗಲೇ ಹೇಳಿದರು, ಒಂದು ಆರ್ಥಿಕ ಸಂಪನ್ಮೂಲ ಬೇಕು, ಮಾನವ ಸಂಪನ್ಮೂಲ ಬೇಕು, ಉತ್ತಮ ದರ್ಜೆಯ ಎಲ್ಲ ಕಾರ್ಯಗಳು ಬೇಕು. ಇವತ್ತು ವಿಶ್ವವಿದ್ಯಾಲಯಗಳು ಇನ್ನೊಮ್ಮೆ ಆದರ್ಶವಾಗಬೇಕು. ಅಂದರೆ
ಇವತ್ತು ಪಾಶ್ಚಾತ್ಯ ವಿಶ್ವವಿದ್ಯಾಲಯಗಳು ಹೇಗಿದೆ ಅನ್ನೋದನ್ನು ಅನುಕರಣೆ ನಾವು ಮಾಡಬೇಕಾಗಿಲ್ಲ. ನಾವು ನಮ್ಮದೇ ಯೋಗ್ಯತೆಯಲ್ಲಿ ನಾವು ಹೋಗ್ಬೋದು, ನಮ್ಮದೇ ಆದರ್ಶದಲ್ಲಿ ನಾವು ಹೋಗ್ಬೋದು, ನಮ್ಮದೇ ಮಾರ್ಗದಲ್ಲಿ ನಾವು ಹೋಗ್ಬೋದು. ಆದರೆ ಗುಣಮಟ್ಟಕ್ಕೆ ಕಾಂಪ್ರಮೈಸ್ ಇಲ್ಲದ, ಗುಣಮಟ್ಟಕ್ಕೆ ಹೊಂದಾಣಿಕೆ ಇಲ್ಲದ ಕಾರ್ಯವನ್ನು ನಾವು ಮಾಡಬೇಕು. ನಾನು ನಮ್ಮ ಪಿ ಜಿಗಳಿದ್ದಾರೆ, ಆಯುರ್ವೇದದಲ್ಲಿ, ನ್ಯಾಚುರೋಪತಿಯಲ್ಲಿ, ಮೆಡಿಕಲ್ನಲ್ಲಿ, ಡೆಂಟಲ್ನಲ್ಲಿ ಎಲ್ಲ ಪಿ ಜಿ ಇದ್ದಾರೆ. ನಾನು ನನ್ನ ಪ್ರೊಫೆಸರ್ಸ್ಗೆ ಒಂದೇ ಮಾತು ಹೇಳ್ತೇನೆ, ನೀವು ಎಷ್ಟು ಅನ್ಪಾಪ್ಯುಲರ್ ಆಗ್ತಿರೋ ಅಷ್ಟು ನನಗೆ ಖುಷಿ ಅಂತ. ಅಂದರೆ ನೀವು ಪಿ ಜಿ ವಿದ್ಯಾರ್ಥಿಗಳನ್ನು ಎಷ್ಟು ಕೆಲಸ ಕೊಡ್ತೀರೋ, ದಂಡಿಸಬೇಕು ಅಂತ ನಾನು ಹೇಳೋದಿಲ್ಲ, ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಹೇಳೋದು. ಆದರೆ ವರ್ಕ್ ಲೋಡ್, ಅವರನ್ನು ಎಷ್ಟು ಶ್ರಮ ಕೊಡ್ತೀರಿ, ಎಷ್ಟು ಅವರಿಗೆ ಸಂಶೋಧನೆಗೆ ಅಥವಾ ಸಂಶೋಧನೆ ಮಾಡೋ ವಿದ್ಯಾರ್ಥಿಗಳು ನೀವು ಎಷ್ಟು ಸಂಶೋಧನೆಗೆ ಒತ್ತಡ ಕೊಡ್ತೀರಿ, ಮಾರ್ಗದರ್ಶನ ಕೊಡ್ತೀರಿ, ಗುಣಮಟ್ಟದ ಕಾರ್ಯಗಳನ್ನು ಕೊಡ್ತೀರಿ, ಅದರ ಮೇಲೆ ನಮ್ಮ ಪಿ ಜಿ ಸ್ಟೂಡೆಂಟ್ಸ್ ಇರ್ತಾರೆ. ಆದ್ದರಿಂದ ನೀವು ಯಾರಾದರೂ ನನ್ನ ಹತ್ರ ಬಂದು ದೂರ ಹೇಳಿದರೆ ನಮ್ಮ ಪಿ ಜಿ ತುಂಬ ಕೆಲಸ ಕೊಡ್ತಾರೆ ಸರ್, ನೀವು ಬದಲಾಯಿಸಿ ಅಂತಂದರೆ ನಿಮಗೆ ಬಹುಮಾನ ಕೊಡ್ತೇನೆ ಅಂತ ನಾನು ಹೇಳ್ತೇನೆ. ಅಂದರೆ ಇವತ್ತು ಕೂಡ ನಾನು ಇನ್ನೊಮ್ಮೆ ಹೇಳ್ತೇನೆ, ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಇಂತಹ ನಿರೀಕ್ಷೆ ಇದೆ. ಯಾಕೆಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬಹಳಷ್ಟು ಪ್ರಗತಿಪರ ಚಿಂತಕರು ಮತ್ತು ಪ್ರಜ್ಞಾವಂತರು, ಬುದ್ಧಿವಂತರು, ಶ್ರಮಜೀವಿಗಳು. ಯಾವುದೇ ಕೆಲಸವನ್ನು ಹಿಡ್ಕೊಂಡ್ರೆ ಅದನ್ನು ನಿಷ್ಠೆಯಿಂದ ಮಾಡ್ತಕ್ಕಂಥವ್ರ ಹಿನ್ನೆಲೆ ಇರೋದರಿಂದ ಅದೇ ಲಾಭ ನಮ್ಮ ಎಡಪಡಿತರಿಗೆ ಆಗಬೇಕು. ಮುಂದಿನ ದಿನಗಳಲ್ಲಿ ನೀವು ಈಗಾಗಲೇ ಏನು ಅನೇಕ ಬಾರಿ ನಿಮ್ಮ ಮಾತುಗಳಲ್ಲಿ ಹೇಳಿದ್ದೀರಿ, ನಾನು ವಿಶ್ವವಿದ್ಯಾಲಯವನ್ನು ನಾನು ದುಡಿತೇನೆ, ವಿಶ್ವವಿದ್ಯಾಲಯವನ್ನು ದುಡಿಸ್ಕೊಳ್ತೇನೆ. ನಮ್ಮ ಸಹಪಾಠಿಗಳ ಸಹ ಕಾರ್ಯಕರ್ತರ ನಮ್ಮೆಲ್ಲ ಯಾರು ಇದ್ದಾರೆ ಸಹೋದ್ಯೋಗಿಗಳು, ಅವರನ್ನು ಕೂಡ ನಾನು ಚೆನ್ನಾಗಿ ದುಡಿಸ್ಕೊಳ್ತೇನೆ. ವಿದ್ಯಾರ್ಥಿಗಳು ಗುಣಮಟ್ಟ ಕೊಡ್ತೇನೆ. ನಾನು ಹೆಸರು ಹೇಳೋದಿಲ್ಲ, ಒಂದು ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಹೇಳ್ತಾರೆ, ದಿ ಸ್ಟೂಡೆಂಟ್ಸ್ ಆಫ್ ದಿಸ್ ಯೂನಿವರ್ಸಿಟಿ ನೀಡ್ ನಾಟ್ ಅಪ್ಲೈ ಅಂತ. ಅಲ್ಲಿವರೆಗಿದೆ. ಅಂದರೆ ದಿ ಸ್ಟೂಡೆಂಟ್ಸ್ ಆಫ್ ದಿಸ್ ಯೂನಿವರ್ಸಿಟಿ ನೀಡ್ ನಾಟ್ ಅಪ್ಲೈ ಅಂತ. ಇನ್ನು ಅದಕ್ಕಿಂತ ಕೀರ್ತಿ ಏನು ಬೇಕು ಹೇಳಿ? ಅದು ನಿಜವಾಗಿ ಅಪಕೀರ್ತಿ, ಆದರೆ ಅದೇ ಕೀರ್ತಿ. ಯಾಕಂದ್ರೆ ನನಗೆ ಮರ್ಯಾದೆ ಇರೋದು ಅದು ಗೊತ್ತೇ ಆ ಯೂನಿವರ್ಸಿಟಿ. ಅದರ ಬದಲಿಗೆ ಈಗ ನಮ್ಮಲ್ಲಿ ಹೀಗಾಗಬೇಕು, ಪ್ಲೇಸ್ಮೆಂಟ್ ಆಫೀಸರ್ಸ್ ಅಂತಿದ್ದಾರೆ ಎಲ್ಲ ಕಡೆ. ನಮ್ಮ ಕಾಲೇಜುಗಳಲ್ಲಿ ನಾವು ಪ್ಲೇಸ್ಮೆಂಟ್ ನೋಡ್ತೇವೆ. ಇವತ್ತು ಕಾಲೇಜಿಗೆ ಅಡ್ಮಿಷನ್ ಬೇಕಾದರೆ ಅದರ ಪರ್ಫಾರ್ಮೆನ್ಸಿನ ಜೊತೆಗೆ ಪ್ಲೇಸ್ಮೆಂಟ್, ಎಲ್ಲೆಲ್ಲಿ ಉದ್ಯೋಗ ಸಿಗುತ್ತೆ, ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ, ಇದನ್ನು ನಾವು ನೋಡ್ತೇವೆ. ಹಾಗೆ ಬಹುಶಃ ನಮ್ಮ ಎಡಪಡಿತಾರ ಈ ನೇತೃತ್ವದಲ್ಲಿ ನಮ್ಮ ಇಡೀ ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳು ಇಷ್ಟು ಒಳ್ಳೆಯ ಶ್ರೇಷ್ಠ ಮಟ್ಟಕ್ಕೆ ಬರಲಿ. ಪ್ಲೇಸ್ಮೆಂಟ್ ಆಗುವಾಗ ವಿ ನೀಡ್ ಮ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅನ್ನುವಂಥ ಒಂದು ಕೀರ್ತಿ ನಮ್ಮ ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಬರಲಿ. ಪ್ರೊಫೆಸರ್ PS ಎಡಪಡಿತ ಅಭಿನಂದನಾ ಸಮಿತಿ ಇದರ ಕುಲಪತಿಗಳ ಗೌರವ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಪೂಜ್ಯರಾದ ಶ್ರೀ ವೀರೇಂದ್ರ ಹೆಗ್ಗಡೆ ಅವರೇ, ಮಾನ್ಯ ಕುಲಪತಿ